निर्मला सुफला मलयज शीतला वन्दे मातरम् सस्यश्यामला मातरम् वन्दे मातरम् शुभ्रज्योत्स्ना पुलकितयामिनी पुल्लकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं वन्दे ಮಾತರಂ. ಸುಸ್ಥಿರ ಉಳ್ಳಾಳದ ಕನಸುಗಾರರ ಬಳಗ ಹಾಗೂ ರೋಶಿನಿ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಉಳ್ಳಾಳ ನಾಗರಿಕ ವೇದಿಕೆಯ ವತಿಯಿಂದ ಕುಮಾರಿ ತನುಜಾರವರ ಸುಂದರ ಹಸ್ತಗಳಿಂದ ಬೆಳಕಿಗೆ ಬಂದಂತಹ ಉಳ್ಳಾಳದ ಬದಲಾವಣೆಯ ಹರಿಕಾರರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಜೊತೆಗೆ ಪುರಸ್ಕೃತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತೊಂದು ಆಕರ್ಷಕ ಮನಮೋಹಕ ಉಳ್ಳಾಳ ನಾಗರಿಕ ವೇದಿಕೆಯ ಲೋಗೋ ವಿಕರಿಸಬೇಕಾಗಿ ವಿನೀತವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳಾದ ಶ್ರೀಯುತ ಮನೋಜ್ ಸಾಲ್ಯಾನ್, ಅಧ್ಯಕ್ಷರು ಮೊಗವೀರ ಸೇವಾ ಸಂಘ ಮೊಗವೀರರ ಸಭೆ, ಶ್ರೀಮತಿ ವಾಣಿ ವಿ ಆಳ್ವಾ, ಪೌರ ಆಯುಕ್ತರು ಉಳ್ಳಾಳ ನಗರಸಭೆ, ಶ್ರೀ ಬಾಲಕೃಷ್ಣ HN ವೃತ್ತ ನಿರೀಕ್ಷಕರು ಉಳ್ಳಾಳ, ಶ್ರೀ ಖಾಲಿದ್ ಸಾಗರ್ ಕಲೆಕ್ಷನ್ ಅಧ್ಯಕ್ಷರು ಉಳ್ಳಾಳ ನಾಗರಿಕ ವೇದಿಕೆ, ಶ್ರೀ ಶಾಜಿದ್ ಉಳ್ಳಾಳ್ ನಿರ್ದೇಶಕರು ಯೂತ್ ಸ್ಪೋರ್ಟ್ಸ್ ಅಕಾಡೆಮಿ ಉಳ್ಳಾಳ, ಇವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಇವರೆಲ್ಲರೂ ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವು ಸ್ವಾಗತ ಹಾಡಿನೊಂದಿಗೆ ನಾವು ಮುನ್ನುಡಿಯನ್ನು ಬರೆಯಲಿದ್ದೇವೆ. ಸ್ವಾಗತ ಹಾಡಿಗಾಗಿ ನಾವು ನಮ್ಮ ಉಳ್ಳಾಳ ನಾಗರಿಕ ವೇದಿಕೆಯ ಉಪಾಧ್ಯಕ್ಷರಾದಂತಹ ನವೀನ್ ನಾಯಕ್ರವನ್ನು ನಾನು ಆಮಂತ್ರಿಸುತ್ತಿದ್ದೇನೆ, ಆಹ್ವಾನಿಸುತ್ತಿದ್ದೇನೆ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ರಸಪೂರ್ಣ ರಂಗಾದ ಸಂಜೆಯಲ್ಲಿ, ಸವಿ ಸ್ನೇಹ ತಂದಂತ ವೇಳೆಯಲ್ಲಿ, ನಾ ಹಾಡುವ ಈ ಹಾಡಿನ ತಾಳಮೇಳ ಸೇರಿ ನಿಮ್ಮ ತೂಗಲೀಗ. ಕ್ಷಣವೊಂದು ಕಣ್ಣೋಟ ಸೇರಿದಾಗ, ಸವಿ ಮಾತು ತನ್ನಲ್ಲೇ ಆಡಿದಾಗ, ಆ ಮೌನದ ಬಿಸು ಮಾತಿಗೆ ಸಾಟಿಯಾದ ಯಾವ ಪ್ರೇಮ ಕಾವ್ಯವಿಲ್ಲ. ಹೃದಯ ಹಗುರಾಗಿರಲಿ, ಪ್ರೀತಿ ವಾತ್ಸಲ್ಯ ನಗಲಿ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ.
ಮನಸ್ಸು ಹಾಯಾಗಿರಲಿ, ಪ್ರೀತಿ ವಾತ್ಸಲ್ಯ ನಗಲಿ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಹೇ ಹೇ ಹೇ, ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಈ ಸ್ತೋತ್ರಗಳು ನಮ್ಮೆಲ್ಲರ ಪಾಲಕ ಪ್ರಭುವಾದ ದೇವನಿಗೆ, ಅಲ್ಲಾಹನಿಗೆ ಮೀಸಲು. ಪರಮ ದಯಾಮಯನು, ಕರುಣಾನಿಧಿಯು, ನಮ್ಮೆಲ್ಲರ ಪರಿಪಾಲಕನೂ ಆದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆರಂಭಿಸುತ್ತಿದ್ದೇನೆ. ಉಳ್ಳಾಲ ನಾಗರಿಕ ವೇದಿಕೆ, ರೋಷಣಿ ನಿಲಯ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಸುಸ್ಥಿರ ಉಳ್ಳಾಳದ ಕನಸುಗಾರರು ಜಂಟಿಯಾಗಿ ಆಯೋಜಿಸಲಾದ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ನಾನು ಸ್ವಾಗತಿಸುತ್ತಾ ಮುಸ್ಸಂಜೆಯ ಶುಭಕಾಮನೆಗಳೊಂದಿಗೆ ನಿಮಗೆಲ್ಲರಿಗೂ ನಮಸ್ತೆ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ಸೃಷ್ಟಿಕರ್ತನ ಶಾಂತಿ ಸದಾ ಇರಲಿ. ಇದೀಗ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮ ವೃತ್ತ ನಿರೀಕ್ಷಕರಾದಂತಹ ಬಾಲಕೃಷ್ಣ ಎಚ್.ಎನ್. ಅವರನ್ನು ನಾವು ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಸುಂದರಗಾಣಿಸಬೇಕಾಗಿ ಅವರೊಂದಿಗೆ ಕೇಳಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮ ಮತ್ತೊಮ್ಮೆ ಮುಂದುವರಿಸುತ್ತಿದ್ದೇವೆ. ಉಳ್ಳಾಳದ ಅಭಿವೃದ್ಧಿ ಮತ್ತು ನಗರಸಭೆ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಾಗರಿಕರಿಗೆ ಆಗುವಂತಹ ಅನಾನುಕೂಲತೆಗಳನ್ನು ನಿವಾರಿಸುವ ಸಲುವಾಗಿ ಭಾರತದ ಪ್ರಸಿದ್ಧ ಸ್ಥಳವಾದ ಉಳ್ಳಾಳದಲ್ಲಿ ತಲೆ ಎತ್ತಿರುವ ಕುಂದುಕೊರತೆಗಳನ್ನು ಬಹಳ ಪ್ರಾಮಾಣಿಕವಾಗಿ ನಿವಾರಿಸುವ ನಿಟ್ಟಿನಲ್ಲಿ ಉಳ್ಳಾಳದ ಸಮಾನ ಮನಸ್ಕ ನಾಗರಿಕರು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಮತ್ತು ರಾಜಕೀಯ ಧುರೀಣರು ಎಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ, ರಾಜಕೀಯ ರಹಿತವಾಗಿ, ಜಾತಿ ಮತ ಭೇದವಿಲ್ಲದೆ ನನ್ನ ಉಳ್ಳಾಳ ನಮ್ಮ ಉಳ್ಳಾಳ ಎಂಬ ಧ್ಯೇಯ ವಾಕ್ಯದೊಂದಿಗೆ ಉಳ್ಳಾಳ ನಾಗರಿಕ ವೇದಿಕೆಯನ್ನು ಅಸ್ತಿತ್ವಕ್ಕೆ ತರಲಾಯಿತು. ಕಳೆದ ಅಕ್ಟೋಬರ್ 13ರಂದು ಈ ಒಂದು ಉಳ್ಳಾಳ ನಾಗರಿಕ ವೇದಿಕೆಯನ್ನು ನಾವು ಅಸ್ತಿತ್ವಕ್ಕೆ ತಂದಿದ್ದೇವೆ. ಮೊದಲಿಗೆ ಉಳ್ಳಾಳದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಕುಂದುಕೊರತೆಗಳು, ಇದನ್ನು ಪತ್ತೆ ಹಚ್ಚಿ ಅಧಿಕಾರಿಗಳ ನಗರಸಭೆ ಹಾಗೂ ಇನ್ನಿತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತರುವುದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಅಬ್ಬಕ್ಕ ಸರ್ಕಲ್ನಿಂದ ಉಳ್ಳಾಳ ಮಾಸ್ತಿಕಟ್ಟೆವರೆಗೆ ಒಳ ಚರಂಡಿ, ಮಳೆ ನೀರು ಹರಿಯುವಂತಹ ಒಳ ಚರಂಡಿ ಇದು ಸಮರ್ಪಕವಾಗಿ ನಡೆಯಲಿಲ್ಲ. ಈ ಕಾಮಗಾರಿಯು ಅಬ್ಬಕ್ಕ ಸರ್ಕಲ್ನಿಂದ ಉಳ್ಳಾಳ ಬೈಲ್ವರೆಗೆ ನಡೆಯಬೇಕಿತ್ತು. ಇದು ಅಪೂರ್ಣಗೊಂಡು ಇಲ್ಲಿ ಮಾಸ್ತಿಕಟ್ಟೆಯಲ್ಲಿ ಇದು ನಿಂತಿದೆ. ಈ ಕೆಲಸ, ಈ ಕಾಮಗಾರಿಯು ನಿಂತಿತ್ತು. ಇದರಿಂದ ಇಲ್ಲಿ ತಲೆ ಎತ್ತಿರುವಂತಹ ವಸತಿ ಸಮುಚ್ಛಾಯಗಳು, ಇದರಿಂದ ಹರಿಬೀಳುವ ಕೊಳಚೆ ನೀರುಗಳು ಇದನ್ನು ಈ ಮಳೆ ನೀರು ಹರಿಯುವ ಚರಂಡಿಗೆ ಬಿಡುತ್ತಿದ್ದರು. ಇದರಿಂದ ಅಪೂರ್ಣಗೊಂಡ ಈ ಚರಂಡಿಯ ವ್ಯವಸ್ಥೆಯಿಂದ ಈ ಮಾತುಕಟ್ಟೆ, ಈ ನಮ್ಮ ಅದಮ್ಯ ಚೇತನ ಈ ಶಾಲೆಯ ಮುಂದುಗಡೆ ಇದು ನೀರು ನಿಂತು ಇದರ ಬದಿಯಲ್ಲಿರುವ ಮನೆ ಮತ್ತು ಇತರ ಸ್ಥಳಗಳಿಗೆ ನೀರು ನುಗ್ಗಿ ಕೊಳವೆ ಬಾವಿ ಇದರ ನೀರುಗಳು ಹಾಳಾಗಿ ಸಾಂಕ್ರಾಮಿಕ ರೋಗಗಳು ಹರಡಲು ಶುರುವಾಯಿತು. ಇದನ್ನು ಮನಗಂಡು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವ ಸಲುವಾಗಿ ಒಂದು ಮೀಡಿಯಾದವರನ್ನು ಕರೆದು ಇದನ್ನು ಹೈಲೈಟ್ ಮಾಡಿದೆವು. ಅದರ ನಂತರ ಇದಕ್ಕೆ ಸ್ಪಂದಿಸಿದ ಉಳ್ಳಾಳ ನಗರಸಭೆಯು ಯಾರೆಲ್ಲ ಈ ಒಂದು ಚರಂಡಿಗೆ ನೀರು ಬಿಡ್ತಾರೋ ಅದನ್ನು ಮುಚ್ಚುವ ಕಾರ್ಯಕ್ರಮವನ್ನು ನಡೆಸಿ ಪ್ರತಿ ಒಂದು ವಸತಿ ಸಮುಚ್ಛಾಯಗಳಿಗೆ ಫೈನ್ ಹಾಕುವ ಮೂಲಕ ಅದನ್ನು ನಿಲ್ಲಿಸಿದರು. ಇನ್ನು ಮುಂದಕ್ಕೆ
ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಕ್ರಮವು ಈ ಒಂದು ಅಪೂರ್ಣಗೊಂಡ ಒಳಚರಂಡಿಯು ಇನ್ನೂ ನಡೆಯಬೇಕಾಗಿದೆ. ಇದಕ್ಕಾಗಿ ನಾವು ನಮ್ಮ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಕಾಮಗಾರಿಯು ನಡೆಯಲಿಕ್ಕಿದೆ. ಅದಲ್ಲದೆ ಪ್ರವಾಸಿ ತಾಣವಾದ ಉಳ್ಳಾಲ ಬೀಚ್ಗೆ ಹೋಗುವ ರಸ್ತೆ, ಅಬ್ಬಕ್ಕ ಸರ್ಕಲ್ ಬಳಿ ಅಕ್ರಮವಾಗಿ ಮರಳು ಸಾಗಾಟ ನಡೆಸುತ್ತಿದ್ದ ವಾಹನಗಳು, ಅದನ್ನು ಗಣಿ ವಿಜ್ಞಾನ ಇಲಾಖೆ, ಭೂ ವಿಜ್ಞಾನ ಇಲಾಖೆ ಹಾಗೂ ಸಂಚಾರಿ ಪೊಲೀಸ್ನವರು ಅದನ್ನು ಮುಟ್ಟುಗೋಲು ಹಾಕಿ ಅದನ್ನು ತಂದು ಸುಮಾರು 7-8 ವರ್ಷಗಳಿಂದ ಈ ಉಳ್ಳಾಲದ ಅಬ್ಬಕ್ಕ ಸರ್ಕಲ್ ಬಳಿ ಅದನ್ನು ತಂದು ಇಟ್ಟಿದ್ದರು. ಇದರಿಂದ ಹಲವು ವರ್ಷಗಳಿಂದ ಮಳೆ ಬಿಸಿಲಿಗೆ ಈ ವಾಹನಗಳು ಪಾಳು ಬಿದ್ದು ಅದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅದನ್ನು ತೆರವುಗೊಳಿಸುವ ಬಗ್ಗೆ ನಾವು ಅದರ ಕ್ರಮವನ್ನು ಕೈಗೊಂಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಉಳ್ಳಾಲ ಠಾಣಾ ಇನ್ಸ್ಪೆಕ್ಟರ್ ಅವರು ನಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅದನ್ನು ತೆರವುಗೊಳಿಸುವ ಬಗ್ಗೆ ನಮಗೆ ಒಂದು ಪತ್ರವನ್ನು ನೀಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸವು ಪೂರ್ಣಗೊಳ್ಳಲಿದೆ. ಅದಲ್ಲದೆ ಓವರ್ ಬ್ರಿಡ್ಜ್ನಿಂದ ಉಳ್ಳಾಲಕ್ಕೆ ಆಗಮಿಸುವ ಹೆದ್ದಾರ ಓವರ್ ಬ್ರಿಡ್ಜ್ನಿಂದ ಅಬ್ಬಕ್ಕ ಸರ್ಕಲ್ ವರೆಗೆ ನೀರು ಸಾಗಾಟದ ವಾಹನಗಳು, ಇದನ್ನು ತೊಳೆಯದೆ ದುರ್ನಾತ ಬೀರುವ ವಾಹನಗಳನ್ನು ಈ ಚತುಷ್ಪಥ ರಸ್ತೆಯ ಇಕ್ಕೆಲಗಳಲ್ಲಿ ನಿಲ್ಲಿಸಲಾಗುತ್ತಿತ್ತು. ಇದರಿಂದ ಮುಂಜಾನೆ ವಾಯುವಿಹಾರಕ್ಕೆ ಹೋಗುವಂತಹ ನಮ್ಮ ನಾಗರಿಕರು ಹಾಗೂ ಶಾಲಾ ಮಕ್ಕಳು, ಇಲ್ಲಿ ಅನೇಕ ಶಾಲೆಗಳಿವೆ. ಇಲ್ಲಿ ನಾವು ಈ ಕೂತಿರುವ ಅದಮ್ಯ ಚೇತನ ಶಾಲೆ ಹಾಗೂ ಭಾರತ್ ಪ್ರೌಢಶಾಲೆ, ಇಸ್ಲಾಹಿ, ಹಜರತ್ ಹಾಗೂ ಈ 4 ಶಾಲೆಗಳು ಇದರಿಂದ ತೊಂದರೆಗೀಡಾಗಿ ಮಕ್ಕಳಿಗೂ ತೊಂದರೆ ಆಗುತ್ತಿತ್ತು. ಇದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಚಾರಿ ಇಲಾಖೆ ಹಾಗೂ ನಮ್ಮ ಪೊಲೀಸ್ ಆಯುಕ್ತರು ಹಾಗೂ ಉಳ್ಳಾಲ ನಗರಸಭೆ ಹಾಗೂ ಉಳ್ಳಾಲ ಪೊಲೀಸ್ ಠಾಣೆ ಎಲ್ಲರಿಗೂ ಇದರ ಬಗ್ಗೆ ನಾವು ಮನವಿಯನ್ನು ಕೊಟ್ಟು ಇದನ್ನು ಇಲ್ಲಿಂದ ನಿರ್ಮೂಲನೆಗೊಳಿಸುವ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಇದರಿಂದ ಉತ್ತಮವಾದ ಪ್ರತಿಕ್ರಿಯೆ ಉಳ್ಳಾಲ ನಾಗರಿಕರಿಂದ ಬಂದಿದೆ. ಬೆಳಿಗ್ಗೆ ವಾಯು ವಿಹಾರಕ್ಕೆ ಹೋಗುವಾಗ ಖಾಲಿ ಹೊಟ್ಟೆಯಲ್ಲಿ ಅವರು ವಾಯು ವಿಹಾರಕ್ಕೆ ಹೋಗ್ತಾರೆ, ಆಗ ಅವರಿಗೆ ವಾಂತಿ ಬರುತ್ತದೆ. ಶಾಲಾ ಮಕ್ಕಳಿಗೆ ಆಚೀಚೆ ಓಡಾಡಲು ಆಗುದಿಲ್ಲ. ಈಗ ಇಲ್ಲಿ ನಾವು ಮಾತುಕತೆಯಲ್ಲಿ ನಿಂತು ನೋಡಿದರೆ ಅಬ್ಬಕ್ಕ ಸರ್ಕಲ್ ಇಷ್ಟು ಕ್ಲಿಯರ್ ಆಗಿ ನಮಗೆ ಕಾಣ್ತಾ ಇದೆ. ಅಬ್ಬಕ್ಕ ರಾಣಿ ತಲವಾರು ಹಿಡಿದು ಆ ಕುದುರೆಯ ಮೇಲೆ ನಿಂತಹ ಚಿತ್ರ ನಮಗೆ ಇಲ್ಲಿಂದ ಬಹಳ ಸ್ವಚ್ಛವಾಗಿ ನಮಗೆ ಕಾಣಬಹುದು. ಇದಲ್ಲದೆ ಉಳ್ಳಾಲದಿಂದ ಮಂಗಳೂರು ಕಡೆ ಹೋಗುವಾಗ ನಮಗೆ ಶಾರ್ಟ್ ಕಟ್ ಅಲ್ಲಿ ಒಂದು ರಸ್ತೆ ಇತ್ತು. ನಿಮಗೆಲ್ಲರಿಗೂ ತಿಳಿದಾಗೆ ನಮ್ಮ ನೇತ್ರಪಾತಿ ಬ್ರಿಡ್ಜ್ ಆದ ನಂತರ ಮಹಾಕಾಲಿ ಪಡ್ಪು ಮೂಲಕ ನಾವು ಅಂಡರ್ ಪಾಸ್ ಮೂಲಕ ಮಂಗಳೂರಿಗೆ ಹೋಗ್ತಿದ್ದೆವು. ಈಗ ಕಳೆದ 2-3 ವರ್ಷಗಳಿಂದ ಆ ರಸ್ತೆಯು ಮುಚ್ಚುಗಡೆ ಕಾಮಗಾರಿ ನಡೆಯುವುದರಿಂದ, ಅಂಡರ್ ಪಾಸ್ ನಡೆಯುವುದರಿಂದ ವಾಹನಗಳನ್ನು ಜನರು ಮಂಗಳೂರಿನಿಂದ ಮೂಲಕ ನಾವು ಪಂಪೇಲ್ ವೃತ್ತದ ಮೂಲಕ ಮಂಗಳೂರಿಗೆ ಸಂಚರಿಸಬೇಕಾಗುತ್ತದೆ. ಇದರಿಂದ ವಾಹನ ಜನದಟ್ಟಣೆ, ಟ್ರಾಫಿಕ್ ಜಾಮ್ ಹಾಗೂ ಶಾಲಾ ಮಕ್ಕಳಿಗೆ ನಮ್ಮ ಮಾರ್ನಿಂಗ್ ಗೇಟ್ ಇಲ್ಲಿದ್ದ ಮಕ್ಕಳಿಗೆ ಉಳ್ಳಾಲದಲ್ಲಿ ಬರಲಿಕ್ಕೋಸ್ಕರ, ಉಳ್ಳಾಲದಲ್ಲಿವರು ಮಂಗಳೂರಿಗೋಸ್ಕರ ಇದರ ನಮ್ಮ ಪೆಟ್ರೋಲ್ ವೆಚ್ಚವನ್ನು ಭರಿಸಬೇಕಾಗಿತ್ತು ಹೆಚ್ಚುವರಿ. ಅಲ್ಲದೆ 2-3 ಕಿಲೋಮೀಟರ್ ಹೆಚ್ಚುವರಿ ಸಂಚರಿಸಬೇಕಾಗಿತ್ತು. ಇದನ್ನು ಮನಗಂಡು ಈ ಕಾಮಗಾರಿಯು ನಿಧಾನಗತಿಯಲ್ಲಿ, ಆಮೆಗತಿಯಲ್ಲಿ ನಡೆಯುತ್ತಿದೆ. ಉಳ್ಳಾಲ ನಾಗರಿಕ ವೇದಿಕೆ ಮತ್ತು ಮಂಗಳೂರಿನ ನಾಗರಿಕ ವೇದಿಕೆ ಒಟ್ಟು ಸೇರಿಕೊಂಡು ಈ ಒಂದು ಆಮೆಗತಿಯಲ್ಲಿ ನಡೆಯುವಂತಹ ಬ್ರಿಡ್ಜ್ ಅಂಡರ್ ಪಾಸ್ ಕಾಮಗಾರಿಯನ್ನು ಶೀಘ್ರದಲ್ಲಿ ಮಾಡಿ, ಈಗಾಗಲೇ ಅದು ಮೊನ್ನೆ ಕಾಮಗಾರಿ ನಡೆಯುತ್ತಿದ್ದಾಗ ಅದು ಕೊಲ್ಯಾಪ್ಸ್ ಆಗಿದೆ, ಬಿದ್ದು ಹೋಗಿದೆ. ನಾವು ಮನವಿ ಕೊಡುವಾಗ ಈಗಾಗಲೇ ನಾವು ಇಮೇಲ್ ಮೂಲಕ ಎಲ್ಲ ಅಧಿಕಾರಿಗಳಿಗೆ, ಪಾಲಕ್ಕಾಡ್ ರೈಲ್ವೆ ಇಲಾಖೆ ಹಾಗೂ ರೈಲ್ವೆ ಸಚಿವರಿಗೆ ಹಾಗೂ ಇನ್ನು ನಮ್ಮ ನಳಿನ್ ಕುಮಾರ್ ಕಟೀಲ್ ಸಚಿವರು ಹಾಗೂ ವೇದವಾಸ್ ಕಾಮತ್, ನಮ್ಮ ಸಭಾಧ್ಯಕ್ಷರು, ಸ್ಥಳೀಯ ಶಾಸಕರು ಆದ ನಮ್ಮ UT ಖಾದರ್ ಸಾಹೇಬರಿಗೂ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಇನ್ನು ಆ ಕಾರ್ಯವು ಇನ್ನಷ್ಟು ಶೀಘ್ರಗತಿಯಲ್ಲಿ ನಡೆಸಿ ಎಲ್ಲರಿಗೂ ಉಪಯೋಗ ಆಗುವಂತೆ ನಾವು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಇದಲ್ಲದೆ ನಮ್ಮ ಈ ಎಲ್ಲ ಕಾರ್ಯವನ್ನು ನೋಡಿ ನಮ್ಮ ಉಳ್ಳಾಲ ಪೊಲೀಸ್ ಠಾಣಾ
ಅಧಿಕಾರಿಯು ನಮ್ಮ ಬೆನ್ನು ತಟ್ಟಿದ್ದಾರೆ. ಇದರ ಮೂಲಕ ನಮಗೆ ಉಳ್ಳಾಳದಲ್ಲಿ ಕಳೆದ 30 ವರ್ಷದಿಂದ ಉಳ್ಳಾಳ ಆರಕ್ಷಕರ ಠಾಣೆಯ ವಸತಿ ಗೃಹ ಏನು ಪೊಲೀಸರು ವಾಸಿಸ್ತಾರೆ ಆ ಪ್ರದೇಶವು ತುಂಬಾ ಕೊಳಚೆಯಾಗಿತ್ತು, ತ್ಯಾಜ್ಯದಿಂದ ಕೂಡಿತ್ತು, ತೆಂಗಿನ ಗರಿಗಳು ಅದು ಇದೆಲ್ಲ ಬಿದ್ದು ಇದನ್ನು ಉಳ್ಳಾಳ ನಾಗರಿಕ ವೇದಿಕೆ, ಸುಸ್ಥಿರದ ಉಳ್ಳಾಳದ ಕನಸುಗಾರರು ಹಾಗೂ ಇತರ ನಮ್ಮ ಸೋಲಿಡರಿಟಿ ಯೂತ್ ಮೂವ್ಮೆಂಟ್ ಇದರ ಸದಸ್ಯರು ಹಾಗೂ ಉಳ್ಳಾಳ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಜೊತೆ ಸೇರಿಕೊಂಡು ಒಂದು ಶ್ರಮದಾನ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ. ಇದಲ್ಲದೆ ನಾವು ಉಳ್ಳಾಳದಿಂದ ಮಂಗಳೂರು ಕಡೆ ಸಂಚರಿಸುವಾಗ ಹಾಗೂ ಮಂಗಳೂರಿನಿಂದ ಉಳ್ಳಾಳಕ್ಕೆ ಬರುವಂತಹ ವಾಹನಗಳು ಓವರ್ ಬ್ರಿಡ್ಜ್ ಮೂಲಕ ನೇರವಾಗಿ ಅದು ಟರ್ನ್ ಪಡೆಯಲಾಗುವುದಿಲ್ಲ. ಅದನ್ನು ನಾವು ಮುಂದೆ ಸಂಚರಿಸಿಕೊಂಡು ಅಲ್ಲಿಂದ ಯೂ ಟರ್ನ್ ಮಾಡಬೇಕಾಗ್ತದೆ. ಆಗ ಕೇರಳ ಕಡೆಯಿಂದ ಅತಿ ವೇಗವಾಗಿ ಬರುವಂತಹ ವಾಹನಗಳು, ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಾಹನಗಳು ಅಲ್ಲಿ ತಿರುವು ಪಡೆಯುತ್ತದೆ. ಇದರಿಂದ ಏಕಮುಖ ರಸ್ತೆ ಅಲ್ಲ, ಅಲ್ಲಿ ಎದುರುಗಡೆಯಿಂದ ಸಹ ನಮ್ಮ ಇಲ್ಲಿ ಮೆಡೋಕ್ ಏನಿದೆ ಅಲ್ಲಿ ಕ್ಲಿನಿಕ್ ಅಲ್ಲಿ ಎದುರುಗಡೆಯಿಂದಲೂ ಏನೋ ಒಂದು ಗೊಂದಲದ ವಾತಾವರಣ, ಒಂದು ಅವೈಜ್ಞಾನಿಕವಾಗಿ ನಿರ್ಮಿಸಲ್ಪಟ್ಟಂತಹ ಈ ಒಂದು ನಮ್ಮ ಮೇಲ್ಸೇತುವೆ ಉಳ್ಳಾಳಕ್ಕೆ ಬರುವಂತದ್ದು, ಅದನ್ನು ನಾವು ಮನದಲ್ಲಿ ಇಟ್ಟುಕೊಂಡು ಉಳ್ಳಾಳದಿಂದ ನಾವು ಹಬ್ಬಕ್ಕ ಇಲ್ಲಿ ಓವರ್ ಬ್ರಿಡ್ಜ್ಗೆ ಸಂಚರಿಸುವಾಗ ಇಲ್ಲಿ ಬೈಲ್ವರೆಗೆ ಚತುರ್ಮುಖ ರಸ್ತೆ ಇದ್ದು ಅದರಿಂದ ಮುಂಚೆ ಸಂಚರಿಸುವಾಗ ಅಲ್ಲಿ ಬಾಟಲ್ ನೆಕ್ ಕಿರಿದಾದ ರಸ್ತೆ ಇದೆ. ಇದನ್ನು ನಾವು ಇನ್ನು ಮುಂದಕ್ಕೆ ಇದರ ಬಗ್ಗೆಯೂ ಮನವಿ ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಮನವಿಯನ್ನು ಸಲ್ಲಿಸುವರಿದ್ದಾರೆ. ಇದಲ್ಲದೆ ಇನ್ನಿತರ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ನಮ್ಮ ಇಂದು ಆಯೋಜಿಸಿದ 3 ಕಾರ್ಯಕ್ರಮಗಳು, ಇದರಲ್ಲಿ ಒಂದನೇದಾಗಿದೆ ನಮ್ಮ ಉಳ್ಳಾಳ ನಾಗರಿಕ ವೇದಿಕೆಯ ಲಾಂಛನ ಲೋಗವನ್ನು ಬಿಡುಗಡೆಗೊಳಿಸುವ ಕಾರ್ಯಕ್ರಮ. ಇದೀಗ ಉಳ್ಳಾಳ ನಾಗರಿಕ ವೇದಿಕೆಯ ಬಗ್ಗೆ. ಇನ್ನು ಸುಸ್ಥಿರ ಉಳ್ಳಾಳದ ಕನಸುಗಾರರು. ಸುಸ್ಥಿರ ಉಳ್ಳಾಳದ ಕನಸುಗಾರರು ಎಂಬುದು ಒಂದು ಆಶಯ. ಅಭಿವೃದ್ಧಿ ಎಂದರೆ ಉತ್ತಮ ರಸ್ತೆಗಳು, ಗಗನಚುಂಬಿ ಕಟ್ಟಡಗಳು, ಸುಸಜ್ಜಿತವಾದ ಆಸ್ಪತ್ರೆಗಳು, ಜನರ ಮೂಲಭೂತ ಸೌಕರ್ಯಗಳು ಸದಾ ಎಲ್ಲರಿಗೂ ಲಭ್ಯ, ಕೌಟುಂಬಿಕ ಸಂತೋಷಕ್ಕಾಗಿ ಮನೋರಂಜನಾ ವ್ಯವಸ್ಥೆಯನ್ನು ಹೊಂದಿರುವ ಸಮಾಜ. ಅಂತಹ ಉದಾಹರಣೆ ನೀಡುವುದಾದರೆ ನಮ್ಮ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಎಂದು ಹೇಳಬಹುದು. ಈ ಹಿನ್ನೆಲೆಯಲ್ಲಿ 1990ರ ದಶಕದಲ್ಲಿ ನಮ್ಮ ಸಾಮಾಜಿಕ ಕಾರ್ಯಕರ್ತ ಸುಸ್ಥಿರ ಉಳ್ಳಾಳದ ಕನಸುಗಾರರಾದ ನಮ್ಮ ಕಿಶೋರ್ ಅತ್ತ ಅವರವರು ಈ ವಿಷಯದಲ್ಲಿ ರೋಶಿನಿ ನಿಲಯದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡುತ್ತಿದ್ದ ಸಮಯ ಹಾಗೂ ದಕ್ಷಿಣ ಕನ್ನಡ ಸಾಕ್ಷರತಾ ಆಂದೋಲನದಲ್ಲಿ ಎಲ್ಲರೂ ಧುಮುಕಿ ಸಾವಿರಾರು ಸ್ವಯಂ ಸೇವಕರು ಅಧಿಕಾರಿಗಳ ಜೊತೆ ಜಿಲ್ಲೆಯ ಉದ್ದಗಲಕ್ಕೆ ಓಡಾಡಿಕೊಂಡು ಕೊಂದಿರುವ ಸಂದರ್ಭವು ಸತ್ಯವಾಗಿತ್ತು. ಆದರೆ ಆ ಸತ್ಯ 2015-16 ವೇಳೆಗೆ ಸುಳ್ಳಾಗಿತ್ತು. ಮರಳಿ ಅವರು ತನ್ನ ಊರಿನಿಂದ ಈ ಕಾರಣಕ್ಕೋಸ್ಕರ ಹಿಂದಿರುಗಿದರು. 2016ರಲ್ಲಿ ಅವರು ಈ ಉಳ್ಳಾಳಕ್ಕೆ ಬಂದು ಸಮಾಜ ಕಾರ್ಯ, ಶಿಕ್ಷಣದ ಮುಂದಿನ ಸವಾಲಾಗಿ ಉತ್ತರ ಕಂಡುಕೊಳ್ಳಲು 10 ವರ್ಷಗಳ ದೀರ್ಘಕಾಲಿಕ ಕ್ಷೇತ್ರಕ್ಕೆ 2016ರಿಂದ 2027ಕ್ಕೆ ಉಳ್ಳಾಳ ನಗರವನ್ನು ಕಾರ್ಯಕ್ಷೇತ್ರವಾಗಿ ಆರಿಸಿಕೊಂಡಿರುವುದು ಇತಿಹಾಸ. ಈ ಮೂಲಕ ಉಳ್ಳಾಳವನ್ನು ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡುವ ಕನಸನ್ನು ಈ ನಿಟ್ಟಿನಲ್ಲಿ ಕನಸನ್ನು ಇಟ್ಟುಕೊಂಡು ಸುಸ್ಥಿರ ಉಳ್ಳಾಳದ ಕನಸುಗಾರರು ಎಂಬ ಒಂದು ವೇದಿಕೆಯನ್ನು ನಡೆಸಿದ್ದಾರೆ. ಇದಕ್ಕಾಗಿ ಉಳ್ಳಾಳ ನಗರಸಭೆ ಜೊತೆ ವಿಕೇಂದ್ರೀಕೃತ ತ್ಯಾಜ್ಯ ನಿರ್ವಹಣೆ ಕಾರ್ಯ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಈ ಪ್ರಯಾಣದಲ್ಲಿ ಶ್ರೀಯುತ ರಾಯಪ್ಪರವರು, ನಂತರ ಶ್ರೀಮತಿ ವಿದ್ಯಾ ಕಾಳೆಯವರು ವಿದ್ಯಾರ್ಥಿ ಕ್ಷೇತ್ರ ಕಾರ್ಯಕ್ಕೆ ಬೆಂಬಲಿಸಿದ್ದಾರೆ. ಆದರೆ 2019-20ರಲ್ಲಿ ಶ್ರೀಯುತ ರಾಯಪ್ಪರವರು ಅವಿರತ ಶ್ರಮದ ಬೆಂಬಲವಾಗಿ ಬಹಳಷ್ಟು ಉಳ್ಳಾಳದ ನಾಗರಿಕ ಶಾಲೆಗಳು, ನಗರಸಭೆ ಇತ್ಯಾದಿ ಸುಸ್ಥಿರ ತ್ಯಾಜ್ಯ ನಿರ್ವಹಣೆ ಕಾರ್ಯದಲ್ಲಿ ತೊಡಗಿಕೊಂಡು ಇದೇ ಸುಸ್ಥಿರ ಉಳ್ಳಾಳದ ಕನಸುಗಾರರ ಬಳಗದ ಉಗಮಕ್ಕೆ ಕಾರಣವಾಯಿತು. ಇದರಿಂದ ಉಳ್ಳಾಳದಲ್ಲಿ
ಬರುವಂತಹ ತ್ಯಾಜ್ಯಗಳನ್ನು ಅದನ್ನು ನಮ್ಮ ಗಿಡಗಳಿಗೆ ತರಕಾರಿಗಳಿಗೆ ಉಪಯೋಗಿಸುವ ಹಾಗೆ ಅದನ್ನು ಮಾಡುವ ಬಗ್ಗೆ ಇಲ್ಲಿ ನಮ್ಮ ರಾಯಪುರವರ ಶ್ರೀಯುತ ರಾಯಪುರವರು ಜೊತೆಗೂಡಿ ಅದರ ಬಗ್ಗೆ ಇಲ್ಲಿ ಕೆಲಸವನ್ನು ಕಾರ್ಯ ಕೈಗೆತ್ತಿಕೊಂಡ ಸುಮಾರು 10 ಮಂದಿಯನ್ನು ಗುರುತಿಸಿ ಇಂದು ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದು ನಮ್ಮ ದ್ವಿತೀಯ ಕಾರ್ಯಕ್ರಮವಾಗಿದೆ. ಅದಲ್ಲದೆ ಕುಮಾರಿ ತನುಜಾ ಸಮಾಜ ಕಾರ್ಯ ಸ್ನಾತಕೋತ್ತರ ವಿದ್ಯಾರ್ಥಿ 2020-21 ಸಾಲಿನ ತನ್ನ ಕ್ಷೇತ್ರ ಕಾರ್ಯ ಮುಗಿಸಿ 4 ವಾರ ಬ್ಲ್ಯಾಕ್ ಪ್ಲೇಸ್ಮೆಂಟ್ ಉಳ್ಳಾಲದ ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಲು ಆಸಕ್ತರ ಮನೆಯಲ್ಲಿ, ಶಾಲೆಯ ತರಾಸಿನಲ್ಲಿ, ನಗರಸಭೆಯ ಆವರಣದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸಾವಯವ ತರಕಾರಿ ಬೆಳೆಸುವ ವಿಧಾನವನ್ನು ಅಳವಡಿಸಿಕೊಂಡು ಬಹಳಷ್ಟು ಜನರಲ್ಲಿ ಅನುಭವವನ್ನು ಪಡೆದು ಅವರಲ್ಲಿ ಒಂದು 10 ಮಂದಿಯನ್ನು ಅವರು ದಾಖಲಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರ ಇಂದು ನಾವು ಈ ಒಂದು ಪುಸ್ತಕವನ್ನು ಅವರು ಬಿಡುಗಡೆಗೊಳಿಸಲಿದ್ದಾರೆ. ಕುಮಾರಿ ತನುಜಾರವರು ದಾಖಲಿಸಿಕೊಂಡಿರುವ ಉಳ್ಳಾಲದ ಬದಲಾವಣೆಯ ಹರಿಕಾರರು ಎಂಬ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವು ಇಂದು ಈ ವೇದಿಕೆಯಲ್ಲಿ ನಡೆಯಲಿದೆ. ಈ 3 ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಉಳ್ಳಾಲ ನಾಗರಿಕ ವೇದಿಕೆಯ ಅಧ್ಯಕ್ಷರು ಇಂದು ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅವರಿಗೆ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ನಮ್ಮ ಉಮರ್ ಕುಂಜಿಯವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಉಳ್ಳಾಲ ನಾಗರಿಕ ವೇದಿಕೆಯ ಲಾಂಛನವನ್ನು ಬಿಡುಗಡೆಗೊಳಿಸಲಿರುವ ಉಳ್ಳಾಲಕ್ಕೆ ಇದೇ ನಮ್ಮ ನಾಗರಿಕ ವೇದಿಕೆಯು ಅಸ್ತಿತ್ವಕ್ಕೆ ಬಂದ ಸಮಯದಲ್ಲೇ ಉಳ್ಳಾಲಕ್ಕೆ ನಿಯೋಜಿತರಾಗಿ ನಮ್ಮೊಂದಿಗೆ ಬಹಳ ಆತ್ಮೀಯವಾಗಿ ಜನಸ್ನೇಹಿ, ಪೊಲೀಸರೆಂದರೆ ಜನರು ಹೆದರುತ್ತಿದ್ದರು. ನಮ್ಮ ಉಳ್ಳಾಲ ಠಾಣಾ ಅಧಿಕಾರಿಗಳು ಬಂದು ಜನರಿಗೆ ಜನಸ್ನೇಹಿಯಾಗಿ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ. ಇವರನ್ನು ಶ್ರೀಯುತ ಬಾಲಕೃಷ್ಣ ಇವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ನಾಗರಿಕ ವೇದಿಕೆಯ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಶ್ರೀಯುತ ಫಿರೋಜ್ ರವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ರೋಶ್ನಿ ಹಳೆ ವಿದ್ಯಾರ್ಥಿ ಸಂಘ ಮಂಗಳೂರು ಇದರ ಕೋಶಾಧಿಕಾರಿ ಆಗಿರುವಂತಹ ಮಿಸ್ ಇವೆಲಿನ್ ಡೆನಿಸ್ ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ಶ್ರೀಮತಿ ತನುಜಾರವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಉಳ್ಳಾಲ ನಾಗರಿಕ ವೇದಿಕೆಯ ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ನಮ್ಮ ಈ ಕ್ಷೇತ್ರದ ಕೌನ್ಸಿಲರ್ ಆದಂತಹ ಜಬ್ಬಾರ್ ಉಳ್ಳಾಲ್ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲದಕ್ಕೂ ಬಹಳ ಆತ್ಮೀಯವಾಗಿ ಅವರು ಸ್ಪಂದಿಸುತ್ತಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವರಿಗೆ ಇಫ್ತಿಕಾರ್ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಉಳ್ಳಾಲ ನಾಗರಿಕ ವೇದಿಕೆ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ, ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವವನ್ನು ಪ್ರಶಸ್ತಿಯನ್ನು ಗಿಟ್ಟಿಸಿದಂತಹ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಅಕಾಡೆಮಿ ಇದರ ಅಧ್ಯಕ್ಷರು ಆದಂತಹ, ಫುಟ್ಬಾಲ್ ಮಕ್ಕಳಿಗೆ ತರಬೇತಿ ನೀಡುವಂತಹ ತರಬೇತಿದಾರರು ಆದಂತಹ ನಮ್ಮ ಸಾಜಿದ್ ಉಳ್ಳಾಲ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಬಹಳ ಆದರಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಶರೀಫ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇಂದಿನ ಸನ್ಮಾನ ಕಾರ್ಯಕ್ರಮಕ್ಕೆ ಪುರಸ್ಕೃತರಾದ ಮಾಜಿ ಉಳ್ಳಾಲದ ಪೌರಾಯುಕ್ತರು, ಈಗ ಉಡುಪಿಯಲ್ಲಿ ಪೌರಾಯುಕ್ತರಾಗಿದ್ದಾರೆ. ಉಳ್ಳಾಲದ ಈ ಸುಸ್ಥಿರ ಉಳ್ಳಾಲದ ಕನಸುಗಾರರು, ಬದಲಾವಣೆಯ ಹರಿಕಾರರು ಆದಂತಹ ನಮ್ಮ ಶ್ರೀಯುತ ರಾಯಪುರವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಮ್ಮ ಕಿಶೋರಪ್ಪ ಅವರವರು ಹೂಗುಚ್ಛೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಉಳ್ಳಾಲ ನಾಗರಿಕ ವೇದಿಕೆಯ ಪರವಾಗಿ ಬಹಳ ಆತ್ಮೀಯವಾಗಿ ನಾನು ಶ್ರೀಯುತ ರಾಯಪುರವರನ್ನು ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಜಾನಕಿ ಪುತ್ರರವರಿದ್ದಾರೆ. ಶ್ರೀಮತಿ ಜಾನಕಿ ಪುತ್ರರವರು
ಉಳ್ಳಾಳ ಮೊಗವೀರ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷರು, ರಿಟೈರ್ಡ್ ಶಿಕ್ಷಕಿಯರು ಆದಂತಹ ನಮ್ಮ ಜಾನಕಿ ಪುತ್ರರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾವು ಈ ಒಂದು ಸಭೆಯಲ್ಲಿ ಸನ್ಮಾನಿಸಲಿದ್ದೇವೆ. ಅವರನ್ನು ನಾನು ಬಹಳ ಆತ್ಮೀಯವಾಗಿ ಉಳ್ಳಾಳ ನಾಗರಿಕ ವೇದಿಕೆಯ ಪರವಾಗಿ ನಾನು ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ರೋಹಿದಾಸ್ ಉಳ್ಳಾಳ್ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮೊಂದಿಗೆ ಇಂದಿನ ಪುರಸ್ಕೃತರಾದಂತಹ ಸುಸ್ಥಿರ ಉಳ್ಳಾಳದ ಕನಸುಗಾರರಾದ ಶ್ರೀಯುತ ವಾಸುದೇವ ರಾವ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಉಳ್ಳಾಳ ನಾಗರಿಕ ವೇದಿಕೆ, ರೋಶನಿ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಸುಸ್ಥಿರ ಉಳ್ಳಾಳದ ಕನಸುಗಾರರ ವತಿಯಿಂದ ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಕಿಶೋರ್ ಅವರವರು ಹೂಗುಚ್ಛೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಳ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಕರೀಂ ಸಾಬ್ರವರು ನಮ್ಮೊಂದಿಗಿದ್ದಾರೆ. ಇವರು ನಮ್ಮ ಉಳ್ಳಾಳ ನಾಗರಿಕ ವೇದಿಕೆಯ ಸದಸ್ಯರು ಕೂಡ. ಇವರನ್ನು ನಾನು ಬಹಳ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವರಿಗೆ ನವೀನ್ ನಾಯ್ಕರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹೌದು, BM ಶಾಲೆಯ ಇಬ್ಬರು ಶಿಕ್ಷಕಿಯರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ನಮ್ಮ ಮಾಜಿ ಕೌನ್ಸಿಲರ್ ಆದಂತಹ ರಜಿಯಾರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಉಳ್ಳಾಳ ನಾಗರಿಕ ವೇದಿಕೆಯ ಸದಸ್ಯರು, ಸುಸ್ಥಿರ ಉಳ್ಳಾಳದ ಕನಸುಗಾರರು, ರೋಶನಿ ನಿಲಯ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು, ಮಾಧ್ಯಮ ವೃಂದದವರು ಹಾಗೂ ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣಕ್ಕೆ ನಾನು ವಿರಾಮವನ್ನು ಹಾಕುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಡು ಸುಧಾರಣೆ ಆಗುವುದು, ಮುಂದೆ ನಮ್ಮ ದೇಶದ ಕನಸು ನನಸಾಗುವುದು. ಅದಕ್ಕೊಂದು ಹಾಗೂ ಉಳ್ಳಾಳ ಸುಸ್ಥಿರ ಕನಸುಗಾರರು ಬಳಗ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸುಂದರವಾದಂತಹ ಇಂತಹ ಒಂದು ಸರ್ಕಾರವಾದಂತಹ ಕರ್ಮಗಳಲ್ಲಿ ಭಾಗಿಯಾದಂತಹವನ್ನು ಉದ್ಘಾಟಿಸಲಿದ್ದೇವೆ. ಕಾರ್ಯಕ್ರಮಕ್ಕೆ ಬಹು ನಿರೀಕ್ಷತೆಯಿಂದ ಕಾತರದಿಂದ ಆಗಮಿಸಿದಂತಹ ಶ್ರೀಯುತ ಬಾಲಕೃಷ್ಣ HN ಇವರು ಈ ಲಾಂಛನವನ್ನು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ನಮ್ಮ ನಾಡಿನ ಒಬ್ಬ ನಿರೀಕ್ಷೆಯ ಮತ್ತು ಭರವಸೆಯ ಒಬ್ಬ ಅಧಿಕಾರಿಯಾಗಿದ್ದಾರೆ ಇವರು. ಇವರ ಸಹಾಯ ಹಸ್ತ ಕೂಡ ನಮ್ಮನ್ನು ಸ್ಪರ್ಶಿಸುತ್ತಿರುವುದು ಹೆಮ್ಮೆಯ ವಿಷಯ. ಹಾಗೂ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಈ ಲಾಂಛನವನ್ನು ಅವರು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ನಮ್ಮ ಉಳ್ಳಾಳ ನಾಗರಿಕ ವೇದಿಕೆಯ ಸದಸ್ಯರು ಆದಂತಹ ಹಾಗೂ ಸನ್ಮಾನ ಪುರಸ್ಕೃತ ಸನ್ಮಾನಕ್ಕೆ ಇಂದು ಭಾಗಿಯಾಗುತ್ತಿರುವ ಎಲ್ಲ ಅತಿಥಿಗಳನ್ನು ಹೇಳಿಕೊಳ್ಳುತ್ತಾ ಇದ್ದೇನೆ. ತಾವೆಲ್ಲರೂ ವೇದಿಕೆಯನ್ನು ಅಲಂಕರಿಸಿ ಸತ್ಕಾರ್ಯಕ್ಕೆ ಭಾಗಿಯಾಗಬೇಕು ನಿಮ್ಮ ವಿನೀತವಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ನಿವಾರಿಸುವ ಸಲುವಾಗಿ ಭಾರತದ ಪ್ರಸಿದ್ಧ ಸ್ಥಳವಾದ ಉಳ್ಳಾಳದಲ್ಲಿ ತಲೆ ಎತ್ತಿರುವ ಕುಂದುಕೊರತೆಗಳನ್ನು ಪ್ರಾಮಾಣಿಕವಾಗಿ ನಿವಾರಿಸುವ ಸಲುವಾಗಿ ನೂತನವಾಗಿ ನನ್ನ ಉಳ್ಳಾಳ ನಮ್ಮ ಉಳ್ಳಾಳ ಎಂಬ ದೇವವಾಕ್ಯದೊಂದಿಗೆ ಉಳ್ಳಾಳ ನಾಗರಿಕ ವೇದಿಕೆಯ ಲಾಂಛನ ಈಗಾಗಲೇ ಬಿಡುಗಡೆಯಾಗಿದೆ. ಇದಕ್ಕೆ ಭಾಗಿಯಾಗಿರುವಂತಹ ಹಾಗೂ ನಮ್ಮೆಲ್ಲ ಕನಸುಗಳನ್ನು ನನಸಾಗುವಂತಹ ಕರ್ಮಗಳಲ್ಲಿ ಭಾಗಿಯಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮೊಂದಿಗೆ ಜೊತೆಯಾಗಿರುವಂತಹ ವೃತ್ತ ನಿರೀಕ್ಷಕರಾದಂತಹ ಬಾಲಕೃಷ್ಣ HN ಶ್ರೀಯುತ ಬಾಲಕೃಷ್ಣ HN ಇವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಹಿರಿಯರಿಗೆ ವಂದಿಸುತ್ತಾ, ಹಾಗೆ ನನ್ನ ಎಲ್ಲ ಇಲ್ಲಿ ನೆರೆದಂತ ಎಲ್ಲರ ಹತ್ರ ನನಗೆ ಹೆಚ್ಚಾಗಿ ಮೈಕಲ್ಲಿ ಮಾತಾಡಿ ಗೊತ್ತಿಲ್ಲ, ಹಾಡು ಹೇಳಿ ಗೊತ್ತಿದೆ. ಸೊ ಹಾಗೆ ಎಲ್ಲರನ್ನ ವಂದಿಸುತ್ತಾ, ಈ ಒಂದು ಲೋಗೋ ಡಿಸೈನ್ ಮಾಡ್ಬೇಕಂತ ಹೇಳಿ ಒಂದು ಮನವಿ ಬಂತು. ಅಂತ ಹೇಳಿದ್ರೆ ನಮ್ಮ ಉಳ್ಳಾಲ ನನ್ನ ಉಳ್ಳಾಲ ನಮ್ಮ ಉಳ್ಳಾಲ ಅಂತ ಒಂದು ಪಂಚ್ ಲೈನ್ ಅಲ್ಲಿ ಮಾಡಿಕೊಂಡು ಇಲ್ಲಿ ಈ ಲೋಗೋ ನೀವು ನೋಡಿದ್ರೆ ಇದರಲ್ಲಿ ನೋಡಿ ಎಲ್ಲ ತುಂಬಾ ಜನಗಳು ಒಬ್ಬರೊಬ್ಬರು ಹೆಗಲ ಮೇಲೆ ಹೆಗಲು ಕೈ ಕೊಟ್ಟು ಅವರು ಅಂದ್ರೆ ಪ್ರತಿಯೊಬ್ಬರು ಹೋಗ್ತಾ ಇದ್ದಾರೆ. ಅಂದ್ರೆ ಎಲ್ಲರ ವಿಶ್ವಾಸ
ಎಲ್ಲರ ವಿಶ್ವಾಸ ತೆಗೆದುಕೊಂಡು ಪ್ರತಿಯೊಬ್ಬರ ವಿಶ್ವಾಸ ಎಲ್ಲ ಯಾವುದೇ ಜಾತಿ ಧರ್ಮ ಭೇದ ಭಾವ ಯಾವುದೇ ರೀತಿಯ ಒಂದು ಅಡೆತಡೆಗಳಿಲ್ಲದೆ ನಾವೆಲ್ಲ ಒಂದಾಗಿ ಸೇರಿ ನಮ್ಮ ಈ ಸುಂದರ ಉಳ್ಳಾಲವನ್ನ ಕಟ್ಟೋಣ ಅನ್ನೋ ಆಶಯದಿಂದ ನಾವೊಂದು ಈ ಲೋಗೋವನ್ನ ಡಿಸೈನ್ ಮಾಡಿದ್ದೇವೆ. ಸೊ ಇದಕ್ಕೆ ಸಹಕಾರ ಕೊಟ್ಟಂತ ಮತ್ತೆ ಸಂಪೂರ್ಣ ಗೈಡ್ ಮಾಡಿದಂತ ನಮ್ಮ ಕಿಶೋರತ್ತ ಅವರು ಸರ್ ಮತ್ತೆ ನಮ್ಮ ಜಬ್ಬಾರ್ ಸರ್ ಮತ್ತೆ ನಮ್ಮ ಅಧ್ಯಕ್ಷರು ಇವರಿಗೆ ಮತ್ತೆ ಎಲ್ಲರಿಗೂ ನನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳ್ಬೇಕಂತ ಬಯಸ್ತೇನೆ. ಧನ್ಯವಾದ. ನಮ್ಮ ಉಳ್ಳಾಳ ನಾಗರಿಕ ವೇದಿಕೆಯ ಕಾರ್ಯದರ್ಶಿಯಾದಂತಹ ನವೀನ್ ನಾಯಕರವರಿಗೆ ಹೃತ್ಪೂರ್ವಕ ಈ ಸುಂದರ ಒಂದು ಅರ್ಥಗರ್ಭಿತ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ವೇದಿಕೆಯ ಅಧ್ಯಕ್ಷರೇ ಹಾಗೂ ಈ ವೇದಿಕೆಯ ಉಳ್ಳಾಲದ ಕನಸುಗಾರ ಬಳಗ ಉಳ್ಳಾಲ ಹಾಗೂ ರೋಸಿನಿ ಹಳೆ ವಿದ್ಯಾರ್ಥಿ ಸಂಘ ಮಂಗಳೂರು ಹಾಗೂ ಉಳ್ಳಾಲ ನಾಗರಿಕ ವೇದಿಕೆ ಉಳ್ಳಾಲ ಜಂಟಿ ಆಶ್ರಯದಲ್ಲಿ ಇವತ್ತು ಒಂದು ಕುಮಾರಿ ತನುಜರವರ ಉಳ್ಳಾಲದ ಬದಲಾವಣೆ ಅಧಿಕಾರರು ಕಾರ್ಯಕ್ರಮ ಜೊತೆ ನನ್ನ ಕರೆಸಿ ಆಹ್ವಾನಿಸಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆ ಈ ಉಳ್ಳಾಲ ನಾಗರಿಕ ವೇದಿಕೆ ಲೋಗೋ ಲಾಂಛನವನ್ನ ನನ್ನ ಕೈಯಲ್ಲಿ ಮಾಡಿಸಿರುವಂತ ಎಲ್ಲಾ ಉಳ್ಳಾಲ ನಾಗರಿಕ ವೇದಿಕೆಯ ಸಮಸ್ತ ಒಂದು ಗೌರವಾನ್ವಿತ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ವೇದಿಕೆ ಮುಂಭಾಗಿರುವಂತ ಎಲ್ಲ ನನ್ನ ಉಳ್ಳಾಲದ ಒಂದು ರೀತಿ ಎಲ್ಲ ಸೇವೆ ಮನೋಭಾವ ಇರುವಂತಾರೆ. ಯಾರು ಇಲ್ಲಿ ವೇದಿಕೆಯ ಸಾಮಾನ್ಯ ಜನರಿಲ್ಲ. ವೇದಿಕೆಯ ಮೇಲಿರ್ಬೋದು ಕೆಳಗಿರ್ಬೋದು ಉಳ್ಳಾಲದ ಒಂದು ಆಸ್ತಿ ನೀವೆಲ್ಲ ಉಳ್ಳಾಲದ ಆಸ್ತಿಗಳು. ಯಾಕಂದ್ರೆ ಇಲ್ಲಿ ಸೇರಿರೋದೇ ಸುಮಾರು ಕಡಿಮೆ ಜನ ಆದ್ರೂ ಒಬ್ಬೊಬ್ರು ಕೈಲಿ 1,000 ಜನ 2,000 ಜನಕ್ಕೆ ಸೇವೆ ಮನೋಭಾವ ಮಾಡಿರೋ ತಾಕತ್ತು ನಿಮ್ಗೆ ಆಲ್ರೆಡಿ ಬಂದಿದೆ. ಗೊತ್ತಾಗ್ತದೆ, ನಿಮ್ಮ ಫೇಸ್ ವ್ಯಾಲ್ಯೂಗಳು ನೋಡಿದ್ರೆ ಗೊತ್ತಾಗ್ತದೆ ಸತ್ಯ. ಇವತ್ತು ನನಗೆ ಉಳ್ಳಾಲದ ನಾಗರಿಕ ವೇದಿಕೆ ಇವರೆಲ್ಲ ಸುಸ್ಥಿರ ಉಳ್ಳಾಲದ ಕನಸುಗಾರರು ಮತ್ತೆ ನಮ್ಮ ಉಳ್ಳಾಲ ನಾಗರಿಕ ವೇದಿಕೆಯವರು ನನಗೆ ಪರಿಚಯ ಇದ್ದಾರೆ. ಅವರು ನಮ್ಮ ಠಾಣೆಗೆ ಬಂದರು, ನನ್ನ ಪರಿಚಯ ಮಾಡ್ಕೊಂಡ್ರು, ಆತ್ಮೀಯಿಂದ ಪರಿಚಯ ಮಾಡಿ ನನಗೆ ಜನ ಕಂಡ್ರೆ ಇಷ್ಟ. ನಾನು ಮೊದಲಿಂದಲೂ ನನಗೆ ಜನಸ್ನೇಹಿ ಪೊಲೀಸ್ ಆಗಿರ್ಬೇಕು. ಯಾಕಂದ್ರೆ ನಾನು ಮೊದಲು ಬಿಫೋರು ಸ್ವಲ್ಪ ಜನಗಳ ಜೊತೆ ಬೆರ್ತಿ ಕೆಲಸ ಮಾಡುವಂತ ಅಭಿರುಚಿ ಹೊಂದಿದ್ದೆ. ನನ್ನ ಅದೃಷ್ಟಕ್ಕೆ ನಮ್ಮ ಭಗವಂತನ ಕೇಳ್ಕೊಂಡಿದ್ದೆ, ನನಗೇನಾದ್ರೂ ಜನಗಳು ಕಷ್ಟ ತಂದು ಕೊಡುವಂತ ಹುದ್ದೆ ಕೊಡಪ್ಪ ಅಂತ ನಾನು ಓದ್ಬೇಕಾದ್ರೆ ಕೇಳ್ಕೊಂಡಿದ್ದೆ. ನನಗೆ ಕೇಳ್ಕೊಂಡಾಗ ನಮ್ಗೆ ಸಿಕ್ಕಿದ್ದು ಇದೊಂದು ಪವಿತ್ರವಾದ ಜಾಬ್ ಪೊಲೀಸ್ ಇಲಾಖೆ ತಹಸೀಲ್ದಾರು, ನಮ್ಮ ನಗರಸಭೆ ಆಯುಕ್ತರು, ಮತ್ತೆ ಈ ನಮ್ಮ ಏನು ತಹಸೀಲ್ದಾರ್ ಆಗ್ಬೋದು, ನಮ್ಮ ಡಾಕ್ಟರ್ಸ್ ಇವೆಲ್ಲ ಬಹಳ ಪವಿತ್ರವಾದ ಹುದ್ದೆಗಳು. ಇದು ಸೇವಾ ಮನೋಭಾವ ಇರೋ ಮಾತ್ರ ಈ ಹುದ್ದೆಗೆ ಕ್ವಾಲಿಫೈಡ್ ಆಗಿ ನಿಮ್ಮಂತ ಜನಗಳಿಂದ ಗುರುತಿಸ್ಕೊಳ್ತೀವಿ. ಅದರ್ವೈಸ್ ಕೆಲಸ ಮಾಡಿ ಮನೆಗೆ ಹೋದ್ರೆ ಯಾರು ಗುರುತಿಸಲ್ಲ. ಅವನೊಬ್ಬ ಅಧಿಕಾರಿಯಾಗಿರ್ತಾನೆ, ಸಂಬಳ ತಗೋತಾನೆ, ಮನೆಗೆ ಹೋಗ್ತಾನೆ. ಸಾಹೇಬ್ರು ಎಷ್ಟೇ ಕೆಲಸ ಇದ್ರು ಬಂದು ನಿಮ್ಮ ಪ್ರೀತಿಗೆ ಹೋಗ್ಬಿಟ್ಟು ಇವತ್ತು ಬಂದಿದ್ದಾರೆ ಸನ್ಮಾನ ಸ್ವೀಕರಿಸಕ್ಕೆ ಅಂದ್ರೆ ನಿಮ್ಮ ಎಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ ನನಗೆ. ಹಾಗೆ ನಾನು ಒಂದು ಲಾಂಛನದ ಬಗ್ಗೆ 1-2 ಮಾತು ಹೇಳ್ಬಿಡ್ತೀನಿ ನೋಡಿ. ನಾವುಗಳು ಒಂದು ಮರ ನೆಡ್ತೀವಿ. ಮರ ನೆಟ್ಟು ನಮ್ಮ ಕಣ್ಣು ಮುಂದೆಲೆ ಅದು ಮರವಾಗಿ ಬೆಳೆದು ಹಣ್ಣಾಗಿ ಬಿಟ್ಟು ಆ ಬಿಟ್ಟಂತ ಸಂದರ್ಭದಲ್ಲಿ ಆ ಮರ ನೆಟ್ಟಿರೋ ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ಹಾಗೆ ಎತ್ತು ಮಕ್ಕಳು ನಮ್ಮ ಕಣ್ಣು ಮುಂದೆ ಬೆಳೆದು ಅವು ದೊಡ್ಡ ನಮ್ಮ ಶ್ರೇಯಸ್ಸಿಗೆ ಸಮಾಜಕ್ಕೆ ಒಂದು ಒಳ್ಳೆ ಆಸ್ತಿ ಆಗಿದ್ರೆ ಆ ಎತ್ತು ತಂದೆ ತಾಯಿಗೆ ಎಷ್ಟು ಖುಷಿ ಆಗ್ತದೆ. ಹಾಗೆ ಇವತ್ತು ನಿಮ್ಮ ನಾಗರಿಕ ಉಳ್ಳಾಳ ವೇದಿಕೆಯವರು ಒಂದು ಲೋಗವನ್ನ ಸ್ಟಾರ್ಟ್ ಮಾಡಿ ಆ ಲೋಗದ ಮೂಲಕ ಒಂದು ಸೇವಾ ಮನೋಭಾವವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ದೇಹದ್ವೇಷವನ್ನು ಇಟ್ಕೊಂಡು ನೀವು ಮಾಡಿದಿರಾ. ಇದಕ್ಕೆ ಈ ಸಮಗ್ರ ಉಳ್ಳಾಳದ ನಾಗರಿಕ ವೇದಿಕೆಯ ಒಂದು ಸ್ವಾಭಿಮಾನದ ಸಂಕೇತವಾಗಿ ನೀವು ನಾನಾದ್ರೂ ಭಾವಿಸ್ತೀನಿ. ಇದು ಸ್ವಾಭಿಮಾನದ ಸಂಕೇತ. ಇದು ನೋಡಿ, ಹಿಂದೆ ನಾವು ಐತಿಹಾಸಿಕವಾಗಿ ತಗೊಂಡ್ರೆ ಪ್ರತಿಯೊಬ್ಬ ರಾಜಮನೆತನದಿಂದ ಹಿಡ್ಕೊಂಡು ಪ್ರತಿಯೊಬ್ಬ ದೇಶ ಹಿಡ್ಕೊಂಡು ಪ್ರತಿಯೊಂದು ಲಾಂಛನವನ್ನು ಬಿಡುಗಡೆ ಮಾಡಿ ಲಾಂಛನದ ಮೂಲಕ ನಾವು ಸೇವಾ ಮನೋಭಾವವನ್ನು ಮಾಡ್ಕೊಂಡು ಬಂದಿರೋ ಪರಂಪರೆಗಳನ್ನು ನೋಡಿದ್ವಿ. ಈಗ ನಮ್ಮ ದೇಶದ ಪರಂಪರೆ ಕೇಸರಿ ಬಿಳಿ ಹಸಿರು 3 ಚಕ್ರ. ಹಾಗೆ ನೀವು ಇವತ್ತು ಉಳ್ಳಾಲಕ್ಕೆ ಒಂದು ಸ್ವಾಭಿಮಾನದ ಸಂಕೇತವಾಗಿ ಇಟ್ಕೊಂಡು ನನ್ನ ಉಳ್ಳಾಲ ನಮ್ಮ ಉಳ್ಳಾಲ ಎಂಬ ದೇಹದ್ವೇಷವನ್ನು ಇಟ್ಕೊಂಡು ಎಗ್ಲ ಮೇಲೆ ಎಗ್ಲು ಕೊಟ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಉಳ್ಳಾಲದ ಸಮಸ್ತ ನಾಗರಿಕ ಬಂಧುಗಳಿಗೆ ನಾವೆಲ್ಲ ಇದ್ದೀವಿ ಅನ್ನೋದನ್ನ ಸ್ವಾಭಿಮಾನ ಸಂಕೇತವಾಗಿ ನೀವು ಮಾಡಿರೋದು ನಿಜವಾಗ್ಲೂ ಅಂತ ಲೋಗನ್ನ ನಾನು ಉದ್ಘಾಟನೆ ಮಾಡ್ತಿರೋದು, ನೀವೆಲ್ಲ ಭಾಗಿಯಾಗಿರೋದು. ಇನ್ನ ಮುಂದೆ ಇತಿಹಾಸ ಇದೇನು ಇವತ್ತೇ ಮುಗಿಯಲ್ಲ. ಇದಕ್ಕೆ 100 ವರ್ಷ ಏನಂತಾರೆ 25 ವರ್ಷ 50 ವರ್ಷ 75 ವರ್ಷ ಸ್ವರ್ಣ ಮಹೋತ್ಸವ ಅಂತ ಒಂದು
ಆಗ್ತದೆ. ನಾವು ಒಳ್ಳೆ ಇರ್ತೀವಿ ಇಲ್ವೋ ಇದನ್ನ ಕ್ಯಾರಿ ಮಾಡೋ ತಾಕತ್ತುಗಳು ಹುಟ್ಕೋತಾರೆ. ಮುಂದಿನ ಒಂದು ಒಳ್ಳೆ ನಾಗರಿಕ ವೇದಿಕೆಯ ಸದಸ್ಯರುಗಳು ಮುಂದಿನ ದಿನಗಳಲ್ಲಿ ಒಳ್ಳೆ ನಮ್ ಈಗಿದಾಗಿಂತಲೂ ಹೆಚ್ಚಾಗಿ ಒಳ್ಳೆ ವೇದಿಕೆಯ ಸದಸ್ಯರು ಹುಡ್ತಾರೆ ಅಂತ ಹೇಳ್ತಾ ನಾನು ಭಾವಿಸ್ತೀನಿ. ಖಂಡಿತ ಈ ವೇದಿಕೆ ಕರೆದು ರೋಗ ಉದ್ಘಾಟನೆ ಮಾಡಿ ಒಂದು ಸೇವೆ ಮನೋಭಾವ ಉದ್ದೇಶದಿಂದ ನೀವು ಕರೆದಿದ್ದೀರಿ. ಸೇವೆ ಮನೋಭಾವದಿಂದಲೇ ನೀವು ರೋಗ ಪ್ರಾರಂಭ ಮಾಡಿದಿರಿ, ವೇದಿಕೆ ಪ್ರಾರಂಭ ಮಾಡಿದಿರಿ. ನಿಮ್ಗೆ ಆಯಸ್ಸು ಅವರಿಗೆ ಕೊಡ್ಲಿ ಅಂತ ನಾನು ಹೇಳ್ತಾ ನಾನು ಇನ್ನೇನು ಹೇಳಕ್ ಬರಲ್ಲ. ಯಾಕಂದ್ರೆ ನೀವೆಲ್ಲ ಸೇವೆ ಮಾಡಿರೋ ಅಂತಾರೆ, ಎಲ್ಲ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ಈಗ ಆಲ್ರೆಡಿ ನಮ್ ಜಬ್ಬಾರ್ ಆಗ್ಬೋದು, ನಮ್ ನವೀನ್ ಆಗ್ಬೋದು, ಎಲ್ಲ ಇಲ್ಲಿ ಕೂತಿರೋರೆಲ್ಲ ಸಾಧಕರೇ. ಯಾರು ಸಾರ್ವಜನಿಕರು ಕೂತಿಲ್ಲ. ನಾನು ಸಾರ್ವಜನಿಕರು ಅಂತ ಹೇಳಿದ್ರೆ ತಪ್ಪಾಗ್ತದೆ. ಇಲ್ಲಿ ಸಾರ್ವಜನಿಕರು ಯಾರು ಇಲ್ಲ. ನನ್ನ ಪ್ರೀತಿಯ ಗುಳ್ಳಾಲದ ಒಂದು ಮುತ್ತುಗಳೆಲ್ಲ ನೀವಿಲ್ಲ. ಯಾಕಂದ್ರೆ ಮಿನಿಮಮ್ ಏನಾದ್ರು ನೀವು ಸೇವೆ ಮಾಡಿದಿರ. ಇಲ್ಲಿ ಯಾರು ಜನಗಳನ್ನ ನೋಡಿ ಬಂದಿಲ್ಲ, ಯಾರು ಇಲ್ಲಿ ಸಾರ್ವಜನಿಕರು ಯಾರು ಸೇರೇ ಇಲ್ಲ. ಇಲ್ಲಿ ಸಾಧಕರು ಕೂತಿದ್ದೀರಿ, ನಾವು ನಿಮ್ಮಂಗೆ ಇಲ್ಲಿ ಕೂತಿದ್ದೀವಿ. ನಾವೆಲ್ಲ ಅಲ್ಲಿ ಇಲ್ಲಿ ಬಿಟ್ರೆ ಏನು ವ್ಯತ್ಯಾಸ ಏನಿಲ್ಲ. ನಾವೆಲ್ಲ ಒಂದೇ ಮನಸ್ಸಿನವರು. ಒಂದ್ ಒಳ್ಳೆ ಕೆಲಸ ಮಾಡೋಣ. ಭಗವಂತ ಆಯಸ್ಸು ಯಾರಿಗೂ ಕೊಟ್ಟಿಲ್ಲ. ಸೇವೆ ಮನೋಭಾವ ಮನಸ್ಸನ್ನ ರೂಢಿಸ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡೋಣ. ನಮ್ ಕೈಲಾದ್ರೆ ಏನಾದ್ರು ತಪ್ಪಾದ್ರೆ ಇಮ್ಮಿಡಿಯೇಟ್ ತಿದ್ಕೊಳ್ಳೋಣ. ಯಾರು ಇಲ್ಲಿ ಯಾರು ಒಳ್ಳೆ ಏನಿಲ್ಲ, ಎಲ್ಲ ತಿದ್ದೇ ನಾವು ಮನುಷ್ಯ ಆಗ್ಬೇಕು. ಮೋಸ ಹೋಗಿ ಮನುಷ್ಯ ಆಗ್ಬೇಕು. ಮೋಸ ಅಲ್ವಾ, ಮೋಸ ಯಾರಿಗೂ ಮಾಡೋದ್ ಬೇಡ ಅಂತ ಹೇಳ್ತಾ ನಾವು ನೇಕಾರಿಕೆ ವೇದಿಕೆಗೆ ಮತ್ತೆ ಸುಸ್ಥಿರ ಉಳ್ಳಾಲದ ಕೆಲಸಗಾರ ಬಳಗದವರಿಗೆ, ರೋಸಿನಿ ಹಳೆ ವಿದ್ಯಾರ್ಥಿ ಸಂಘದವರಿಗೆ ನಾವೆಲ್ಲ ಸೇರಿ ಅವರಿಗೆ ಶುಭ ಕೋರೋಣ. ಮತ್ತೆ ಈ ತರ ಮುಂದಿನ ದಿನಗಳಲ್ಲಿ ಹೊಸ ಕಾರ್ಯಕ್ರಮ, ಹೊಸ ಚಿಂತನೆಗಳು, ಉಳ್ಳಾಲ ಒಂದು ಅಭಿವೃದ್ಧಿಗೆ, ಶಾಂತಿಗೆ, ಸೌಹಾರ್ದತೆಗೆ, ವಿಶೇಷವಾಗಿ ಉಳ್ಳಾಲ ಸೌಹಾರ್ದತೆಗೆ ವಿಶೇಷವಾದ ಕಾಳಜಿಯನ್ನ ನೀವು ವಹಿಸಬೇಕು. ಯಾಕಂದ್ರೆ ನಾನು ಸೂಕ್ಷ್ಮವಾಗಿ 3-4 ತಿಂಗಳಿಂದ ನೋಡ್ತಾ ಇದ್ದೀನಿ. ಹಿಂಗೆ ಬೆಂಕಿ ಹಚ್ಚಿಸ್ತಾರೆ, ಹಂಗೆ ಯಾರು ನಿಮ್ಮಂತರು ಬಂದು ಹಾರಿಸ್ತಾರೆ. ಸೊ ನೋಡಿ ಅಬ್ಸರ್ವ್ ಮಾಡಿ. ಯಾಕಂದ್ರೆ ಏನಾರ ಡ್ಯಾಮೇಜ್ ಆದ್ರೆ ಉಳ್ಳಾಲ ನಾಗರಿಕ ವೇದಿಕೆಯ ಸ್ವಾಭಿಮಾನಿಗಳಿಗೆ ನಷ್ಟ ಆಗ್ತದೆ. ಅಂದ್ರೆ ಇಲ್ಲಿ ವಾಸ ಇರೋರಿಗೆ ನಷ್ಟ ಆಗೋದು, ಬೇರೆಯವ್ರಿಗೆ ಯಾರಿಗೂ ನಷ್ಟ ಆಗಲ್ಲ. ಶಾಂತಿ ಸೌಹಾರ್ದತೆ, ಕೋಮು ಸೌಹಾರ್ದತೆ, ಜಾತಿ ಸೌಹಾರ್ದತೆಯನ್ನ ನೀವು ಮೈಗೂಡಿಸ್ಕೊಳ್ಳಿ. ಎಲ್ಲರೂ ಚಂದಾಗಿ ಹೋಗಿ ಖುಷಿಯಾಗಿ ಬಾಳಿ. ಬೇರೆ ಊರಲ್ಲಿ ಯಾವ ರೀತಿ ಇರ್ತದೆ ಅದಕ್ಕಿಂತ ಹೆಚ್ಚಾಗಿ ನೆಮ್ಮದಿಯಾಗಿರ್ಬೋದು ಅಂತ ಸ್ಥಳ ಇದು. ಬಹಳ ಪವಿತ್ರವಾದ ಸ್ಥಳ. ಇದೊಂದು ನೋಡಿದ್ರೆ ಇದೊಂದು ನಾಡು ಬಹಳ ವೈಭವಿಕವಾಗಿದೆ, ಮತ್ತೆ ಬಹಳ ಧಾರ್ಮಿಕತ್ವದಿಂದ ಕೂಡಿರುವಂತ ಸ್ಥಳ ಇದು. ನಾನು ಯಾಕಂದ್ರೆ ಇಲ್ಲಿ ನಮ್ಮ ಜಾಮಿಯಾ ಮಸೀದಿ ಇರ್ಬೋದು, ಉಳ್ಳಾಲಮ್ಮ ಇರ್ಬೋದು, ಸೋಮನಾಥ ಇರ್ಬೋದು, ಆದಿದೈವ ಕೊಡಗಜ್ಜ ಇರ್ಬೋದು, ಎಲ್ಲಾ ನಾಲ್ಕು ದಿಕ್ಕಲ್ಲೂ ನಿಮ್ಗೆ ದೇವತೆಗಳ ಅನುಗ್ರಹ ಇದೆ. ನಾವು ಬದುಕ್ಬೇಕಷ್ಟೇ ಶಾಂತಿಯುತವಾಗಿ, ಒಳ್ಳೆ ಮನಸ್ಸಲ್ಲಿ ಬದುಕ್ಬೇಕಷ್ಟು ಬಿಟ್ರೆ ಒಳ್ಳೆ ಮನಸ್ಸಲ್ಲಿ ಬದುಕೋಣ. ಈ ತರ ಉಳ್ಳಾಲದಲ್ಲಿ ನಾಗರಿಕ ವೇದಿಕೆ ಅವರಿಗೆ ಇನ್ನೂ ಶಕ್ತಿ ಕೊಡ್ಲಿ ಅಂತ ನಾವು ಪ್ರಾರ್ಥಿಸೋಣ. ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತೀವಿ. ಮತ್ತೆ ಇಲ್ಲಿ ಬಂದಿರುವಂತ ಸಾಧಕರು ಸಹ ನಿಮ್ ಜೊತೆ ಬೆಂಬಲವಾಗಿದ್ದಾರೆ. ನಿಮ್ಗೆ ಸಂಖ್ಯೆ ಕಡಿಮೆ ಆಗಿರ್ಬೋದು, ಆದ್ರೆ ಆ ಸಂಖ್ಯೆ ಒಂದು ಇದಿದೆಯಲ್ಲ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹೃದಯದ ಬದಲಾವಣೆಯ ಹರಿಕಾರರು ಎಂಬ ಪುಸ್ತಕವನ್ನು ಅವರು ದಾಖಲಾತಿ ಪುಸ್ತಕವನ್ನು ಬರೆದಿರುವರು. ಅದರಲ್ಲಿ ನಮಗೆ ಅಪರಿಚಿತರಾಗಿರುವಂತಹರು ಮತ್ತು ಅಪರಿಚಿತರಾಗಿರುವಂತಹ ಎಲ್ಲರನ್ನು ಕೂಡ ಅವರು ಸೇರಿಸಿಕೊಂಡು ಬಹಳ ಸಮಯಗಳಿಂದ ಅವಿರತವಾದ ಶ್ರಮದಿಂದ ತನ್ನ ಎಲ್ಲಾ ದಿನ ತನ್ನ ಶಕ್ತಿ ಮತ್ತು ತನ್ನ ಮನಸ್ಸನ್ನು ಅರ್ಪಿಸಿದಂತಹ ಕುಮಾರಿ ತನುಜಾರವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಲಿರುವುದು. ದಯವಿಟ್ಟು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅತಿಥಿಗಳೆಲ್ಲರೂ ಭಾಗಿಯಾಗಬೇಕಾಗಿಯೂ ಇದನ್ನು ನಮ್ಮ ರೋಶ್ನಿ ನಿಲಯ ಹಳೆ ವಿದ್ಯಾರ್ಥಿ ಸಂಘದ ಈವ್ನಿಂಗ್ ಬೆನಿಸ್ ಇವರು ಈ ಪುಸ್ತಕವನ್ನು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅವರಿಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಜೊತೆಯಾಗಬೇಕೆಂದು ಹಾಗೂ ನಮ್ಮ ನಾಗರಿಕ ವೇದಿಕೆಯ ಪದಾಧಿಕಾರಿಗಳೆಲ್ಲ ಬಂದು ಸೇರಬೇಕಾಗಿ ನಾನು ವಿನೀತವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಓಕೆ, ಇದ್ರ ಬಗ್ಗೆ ಚುಟುಕಾಗಿ ಪುಸ್ತಕ ಕೇಳ್ತಾ ಇದೆ. ಇಲ್ಲದ್ರೆ ಜೋರಾಗಿ ಸರಿ. ಬದಲಾವಣೆಯ ಹರಿಕಾರರು ಉಳ್ಳಾಲದ್ದು ಎಂಬ ಹೆಸರನ್ನು ನಾವು 2020-21ನೇ ಸಾಲಿನಲ್ಲಿ
ನಗರ ಸಭೆಯ ಒಂದು ನೇತೃತ್ವದಲ್ಲಿ ರಾಯಪುರ ಅವಾಗ ನಮ್ಮ ಪೌರಾಯುಕ್ತರಾಗಿದ್ದರು. ಆ ಸಮಯದಲ್ಲಿ ರೋಶನಿ ನಿಲಯದಿಂದ ಬಹಳಷ್ಟು, ಅದಕ್ಕಿಂತ ಹಿಂದೆ 2017-18ರಿಂದಲೂ ನಮ್ಮ ಕಾಲೇಜಿನಿಂದ ವಿದ್ಯಾರ್ಥಿಗಳು ನಿರಂತರವಾಗಿ ನಗರಸಭೆಗೆ ಬರ್ತಾ ಇದ್ರು, ಅವರ ಕ್ಷೇತ್ರ ಕಾರ್ಯಕ್ಕೆ ಕರೆಯುವುದಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಆಯುಕ್ತರು, ಮೊದಲು ನಮಗೆ ವಾಣಿ ಆಳ್ವಾರ್ ಸಿಕ್ಕಿದ್ರು, ಆ ನಂತರ ಗೋಪಾಲಕೃಷ್ಣ ಭಟ್ ಅಂತ ಸಿಕ್ಕಿದ್ರು, ಆ ನಂತರ ಕೋಲಾರದ ಲಕ್ಷ್ಮೀನಾರಾಯಣ, ಆಮೇಲೆ ರಾಯಪ್ಪ ಅವರು, ಆಮೇಲೆ ವಿದ್ಯಾಕಾಂತ್. 5 ಪೌರಾಯುಕ್ತರ ಜೊತೆ ರೋಶನಿ ನಿಲಯದ ವಿದ್ಯಾರ್ಥಿಗಳಿಗೆ ಮತ್ತು ನಮಗೆ ಕೆಲಸ ಮಾಡ್ಲಿಕ್ಕೆ ಒಂದು ಅನುಭವ ಸಿಕ್ಕಿತು. ಸೊ ಇಲ್ಲಿ 2020-21ನೇ ಸಾಲಿನ ವಿಶೇಷತೆ ಏನ್ ಬಂತು ಅಂತ ಹೇಳಿದ್ರೆ, ಒಂದು ಪರಿಕಲ್ಪನೆ ಹುಟ್ಟು ಹಾಕಿದ್ರು ರಾಯಪ್ಪ ಅವರು. ಅದೇನಂತ ಹೇಳಿದ್ರೆ, ನಮ್ಮ ಕಸವನ್ನು ನಮ್ಮಲ್ಲೇ ನಾವು ವಿಲೇವಾರಿ ಮಾಡಬೇಕು, ಅದು ಬಿಟ್ಟು ಬೇರೆ ಕಡೆ ಹೋಗಿ ಮಾಡಬಾರ್ದು, ವಿಕೇಂದ್ರೀಕೃತ ರೀತಿಯಲ್ಲಿ ಮಾಡ್ಕೋಬೇಕು, ಬೇರೆಯವರ ಅಂಗಳದಲ್ಲಿ ಚೆಲ್ಲುವುದು ಸರಿಯಲ್ಲ. ಅಲ್ಲಿ ಆವಾಗ ನಮಗೆ ಪಚ್ಚನಾಡಿ, ವಾಮಂಜೂರು ದೊಡ್ಡ ಒಂದು ಸಮಸ್ಯೆಯಾಗಿ ಬಹಳಷ್ಟು ಮನೆಗಳೆಲ್ಲ ಹೊರಟೋಗಿತ್ತು. ಸೊ ಅದೊಂದು ಬಹಳ ನಮ್ಮನ್ನ ಎಲ್ಲರನ್ನೂ ಕಾಡಿತ್ತು. ಸೊ ಇವರ ನೇತೃತ್ವದಲ್ಲಿ ನಾವು ಏನ್ ಮಾಡಿದ್ವಿ ಆವಾಗ, ಶಾಲೆಗಳು, ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಇವರೆಲ್ಲರೂ ಕೂಡ ಮುಂದೆ ಬಂದು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಕೈಲಾದ ಮಟ್ಟಿಗೆ ನಾವು ಹಸಿ ತ್ಯಾಜ್ಯದಿಂದ ಗೊಬ್ಬರವನ್ನು ನಾವು ಮಾಡೋಣ, ಆ ಗೊಬ್ಬರದಿಂದ ನಮ್ಮ ಮನೆಯ ತೋಟದಲ್ಲಿ ಹೂ ಗಿಡಗಳನ್ನು ಬೆಳೆಸೋಣ ಮತ್ತು ತರಕಾರಿಗಳನ್ನು ಕೂಡ ಬೆಳೆಸೋಣ. ಇದು ಆ 1.5-2 ವರ್ಷದ ಅವಧಿಯಲ್ಲಿ ಬಹಳಷ್ಟು ಜನರನ್ನು ಆಕರ್ಷಣೆ ಮಾಡಿದ್ರು. ನಾಗರಿಕರು ಬಹಳ ಇಂಪಾರ್ಟೆಂಟ್. ಅವರು ಯಾವುದು ಕೂಡ ಸರ್ಕಾರದಿಂದ ನಮಗೇನು ಸಿಗುತ್ತೆ ಅಂತ ಬಂದವರೇ ಅಲ್ಲ. ಈ ಪರಿಕಲ್ಪನೆ ಬಹಳ ಚೆನ್ನಾಗಿ ಮನಸ್ಸಿಗೆ ಹಿಡಿಯುತ್ತೆ ಅವರಿಗೆ. ನಮ್ಮ ಕೈಯಿಂದ ಏನ್ ಮಾಡ್ಲಿಕ್ಕಾಗುತ್ತೆ ಅವರನ್ನು ನಾವು ಉಳ್ಳಾಡಕ್ಕೆ ಕೊಡೋಣ ಎಂಬ ದೃಷ್ಟಿಯಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ. ಇದರ ಜೊತೆ ಸೇರಿ ನಾವು ಅದನ್ನೊಂದು ರೀತಿಯಲ್ಲಿ ಆಂದೋಲನ ಅಂತ ಕಂಡುಕೊಂಡೆವು. ಅಂದ್ರೆ ಬರೀ ಸರ್ಕಾರದಿಂದ ಅಲ್ಲ, ಜನರು ಕೂಡ ಜೊತೆ ಸೇರಿರುವಂತದ್ದು. ಆ ಹಿನ್ನೆಲೆ ಆ ಸಮಯದಲ್ಲಿ ರೋಶನಿ ನಿಲಯದಲ್ಲಿ ತನುಜ ಅವರು ಒಂದು ವಿದ್ಯಾರ್ಥಿ. ಅಷ್ಟೊತ್ತಿಗಾಗಲೇ ಬಹಳಷ್ಟು ಕಡೆ ಜನರು ಬಂದು ನೋಡುವಷ್ಟು ತರಕಾರಿಗಳು ಬೆಳೆದಿದ್ದು, ಗೊಬ್ಬರಗಳಾಗ್ತಾ ಇತ್ತು. ನಗರಸಭೆ ಉಳ್ಳಾಳ ಬ್ರ್ಯಾಂಡ್ ಗೊಬ್ಬರವನ್ನು ಬಿಡುಗಡೆ ಮಾಡಿ 1 ಕಿಲೋಗೆ 10 ರೂಪಾಯಿಗೆ ಕೊಡುವಂತದ್ದು. ಇದು ತುಂಬಾ ಪ್ರಚಾರಕ್ಕೆ ಬಂದಿತ್ತು. ಇದು ಬೇರೆಯವರಿಗೆ ಅನುಕರಣೀಯ ಕೂಡ ಆಗಿತ್ತು. ಮಂಗಳೂರು ಮಹಾನಗರ ಪಾಲಿಕೆಯವರನ್ನು ಕರೆದ್ರು ರಾಯಪ್ಪ ಅವರನ್ನು, ಅದು ಹೇಗೆ ನಿಮ್ದು ವಿಕೇಂದ್ರೀಕೃತ ತ್ಯಾಜ್ಯ ನಿರ್ವಹಣೆಯ ಪ್ರಯೋಗ ಅದು ಹೇಗೆ ಯಶಸ್ವಿ ಆಗುತ್ತೆ ಎಂಬ ವಿಚಾರದಲ್ಲಿ ಕೇಳಿದ್ರು. ವರ್ಕ್ಶಾಪ್ ಎಲ್ಲ ನಡೆದು ಬೇರೆಯವರೆಲ್ಲ ಬಂದಿದ್ರು. ಸೊ ಉಳ್ಳಾಳ ಮಾದರಿ ಅಂತ ಲೆವೆಲ್ಗೆ ಬಂದಿತ್ತು. ಸೊ ಆ ಹಿನ್ನೆಲೆಯಲ್ಲಿ ನಾವು, ಇದು ಸರ್ಕಾರ ಮಾತ್ರ ಅಲ್ಲ, ಜನರು ಕೂಡ ಸೇರಿರುವಂತ ಒಂದು ಅಭಿಯಾನ. ಅದನ್ನು ಯಾಕೆ ನೀವು ದಾಖಲಾತಿ ಮಾಡಬೇಕು ಅಂತ. ಸೊ ಅವರು ಫೀಲ್ಡ್ ವರ್ಕ್ ಮುಗಿಸಿದ ನಂತರ 1 ತಿಂಗಳು ಬ್ಲಾಕ್ ಪ್ಲೇಸ್ಮೆಂಟ್ ನಮ್ಮ ಸ್ಟೂಡೆಂಟ್ಸ್ ನವರಿಗೆ PG ಮಾಡುವವರಿಗೆ ಅವರು ಯಾವ್ದಾದ್ರೂ ಇಚ್ಛೆ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡು ಬರ್ಬೋದು. ಸೊ ಅವರು ಉಳ್ಳಾಳದಲ್ಲಿ ನಾವು ಈ ರೀತಿಯ ಈ ಅಭಿಯಾನದಲ್ಲಿ ಕೈ ಜೋಡಿಸಿದವರನ್ನು ಒಂದು ದಾಖಲೀಕರಣ ಮಾಡ್ತೇವೆ. ಅವರೆಲ್ಲರ ಹತ್ರ ಹೋಗಿ ಇಂಟರ್ವ್ಯೂ ಮಾಡೋದು, ರೆಕಾರ್ಡ್ ಮಾಡೋದು, ಫೋಟೋಸ್ ತಗೊಳ್ಳೋದು, ಅವರ ಆತ್ಮಚರಿತೆಯನ್ನು ಕೇಳೋದು, ಆ ನಂತರ ಅವರಲ್ಲಿರುವ ವಿಶೇಷ ಕೌಶಲ್ಯವನ್ನು ಕೂಡ ರೆಕಾರ್ಡ್ ಮಾಡೋದು. ಬರೀ ತ್ಯಾಜ್ಯದ ಮಾತ್ರ ಅಲ್ಲ. ಸೊ ಇಲ್ಲಿ ನಾವು ಏನೋ ಬದಲಾವಣೆ ಹರಿಕಾರರು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ 23 ಜನ ಇದ್ರು, ಸಂಘ ಸಂಸ್ಥೆಗಳೆಲ್ಲ ಸೇರಿ. ಪಾಂಡ್ಯರಾಜ್ ಬಳ್ಳಾಳ್, ಮತ್ತೆ ಇದು ನಮ್ಮ ಅಲ್ಲ ಅದರ ನಂತರದ್ದು ಮೆರಿಡಿಯನ್ ಶಾಲೆ, ಉರ್ದು ಶಾಲೆ, ಮಯಲಂಗಡಿ ಶಾಲೆ, ಭಾರತ್ ಶಾಲೆ, ಇವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇಂಡಿವಿಜುವಲ್ ಆಗಿ ಜಬ್ಬರ್ ಸರ್ ಕೂಡ ಅವ್ರ ಮನೆಯಲ್ಲಿ ಅವರ ತಂದೆ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಸೊ ನಮ್ಗೆ ಒಂದೇ ಕೆಲಸ, ಹೋಗುದು ಬಿಡುಗಡೆ ಮಾಡೋದು. ಸೊ ವಿಜಯ್ ಕುಂದರ್ ಮತ್ತೆ ರಾಯಪ್ಪ ಅವರು ಮತ್ತೆ ವಾಸುದೇವ್ ಸರ್ ಅವರೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಮಾದರಿ ಆದ. ಅದರ ಬಗ್ಗೆ ಒಂದು ದಾಖಲೀಕರಣ ಮಾಡ್ಬೇಕಂತ ಆಸೆ ಪಟ್ಟರು. ಅದಕ್ಕೆ ನಾವು ಸ್ವಲ್ಪ ಗೈಡ್ ಮಾಡಿದ್ವಿ. ಅದರಲ್ಲಿ ಗೈಡ್ ಮಾಡಿದ್ದನ್ನು ಅದನ್ನು ಓದಿದ್ರೆ ಈಗ ಪುಸ್ತಕ ರೂಪದಲ್ಲಿ ಬಂದದ್ದು 3 ವರ್ಷದ ನಂತರ ನಮಗೆ ಬಹಳ ಖುಷಿ. ಯಾಕಂತ ಹೇಳಿದ್ರೆ ಈ ಪುಸ್ತಕವನ್ನು ಓದಿದ್ರೆ ಯಾರು ಕೂಡ ಹೇಗೆ ನೀವು ಒಂದು ಕಾಂಟ್ರಿಬ್ಯೂಟ್ ಮಾಡಬಹುದು ಎಂಬ ಒಂದು ಅಂಶ ಬರ್ತದೆ. ಆ ನಿಟ್ಟಿನಲ್ಲಿ ನಾನು ತನುಜನನ್ನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಒಂದು ಪುಸ್ತಕ ಅವರ ಏಜ್ ನಲ್ಲಿ ಹಂತದಲ್ಲಿ ಅದನ್ನೊಂದು ಪೂರ್ಣಗೊಳಿಸುವ ಒಂದು ಮಟ್ಟಕ್ಕೆ ಬಂದದ್ದಿದೆಯಲ್ಲ, ಅದೊಂದು ದೊಡ್ಡ ರಿಸರ್ಚ್ ಮಾಡಿದ ಪೇಷನ್ಸ್ ಬೇಕಾಗುತ್ತೆ. ಅದೊಂದು ಬೆಳಕು ಕಾಣ್ತದೋ ಇಲ್ಲ ಅನ್ನೋ ಡೌಟ್ ಇರ್ತದೆ. ಬಹಳಷ್ಟು ಜನ ಇದನ್ನು ಓದಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ.
ಈ ರೀತಿ ಇರಲಿ ಅಂತೆಲ್ಲ ಹೇಳಿದ್ದಾರೆ. ಸೊ ಇವತ್ತು ಬಿಡುಗಡೆ ಹಂತಕ್ಕೆ ಬಂದಿದೆ. ಸೊ ಇದು ಪುಸ್ತಕದ ಬಗ್ಗೆ ಅವರು 10 ಜನರ ಬಗ್ಗೆ ಡಿಟೇಲ್ ಆಗಿ ಬರೆದಿದ್ದಾರೆ. ದಯಮಾಡಿ ಈ ಪುಸ್ತಕ ನಿಮಗೆ ನಾವು ಇವರಿಗೆ ಬಿಡುಗಡೆ ಮಾಡ್ತೇವೆ. ಅದಕ್ಕೊಂದು ರೇಟ್ ಇದೆ. ಇದನ್ನು ಪಬ್ಲಿಷ್ ಮಾಡಿದವರು ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶಿನಿ ನಿಲಯ ಮತ್ತು ನನ್ನದೇ, ನಾನು ಸಮಾಜ ವಿಜ್ಞಾನ ಸಂಶೋಧಕನಾಗಿ ಸೋಷಿಯಲ್ ಸೈನ್ಸ್ ರಿಸರ್ಚ್ ಕನ್ಸಲ್ಟೆನ್ಸಿ ಅಂತ ಕೆಲಸ ಮಾಡ್ತೇನೆ. ನಾವಿಬ್ಬರು ಸೇರಿ ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಇದಕ್ಕೆ ISBN ನಂಬರ್ ಕೂಡ ನಿನ್ನೆ ಬಂದಿದೆ. ನಮ್ಗೆ ಬಹಳ ಖುಷಿ. ಇದರಿಂದಾಗಿ ಕಾಲೇಜಿಗೆ ಒಂದು ಕ್ರೆಡಿಟ್ ಬರ್ತದೆ, ನ್ಯಾಕ್ನಲ್ಲಿ ಕ್ರೆಡಿಟ್ ಬರ್ತದೆ. ಹಳೆ ವಿದ್ಯಾರ್ಥಿಗಳು ಈ ಸಮಾಜಮುಖಿಯಾದ ಕೆಲಸ ಮಾಡಿ ಪುಸ್ತಕ ಬಿಡುಗಡೆ ಮಾಡಿರುವುದು ಸಂಸ್ಥೆಗೆ ಮತ್ತು ವಿದ್ಯಾರ್ಥಿಗಳಿಬ್ಬರಿಗೂ ಕೂಡ ಒಂದು ದೊಡ್ಡ ಅಭಿಮಾನದ ವಿಚಾರ. ಸೊ ಇಷ್ಟು ಹೇಳಿ ಇದರ ಬಗ್ಗೆ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ನಿಜ, ಒಂದೆರಡು ಮಾತು ತನುಜಾ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕಾಗುತ್ತೆ. ಇವತ್ತು ಈ ನಾಗರಿಕ ಪ್ರಪಂಚದಲ್ಲಿ, ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಒಂದು ತ್ಯಾಜ್ಯ ವಿಲೇವಾರಿ ಅನ್ನೋದೇ ಒಂದು ದೊಡ್ಡ ಸವಾಲು. ಹೆಂಗೆ ನಿಮ್ಮೂರಲ್ಲಿ MDM, ಗಾಂಜಾ ಯಾವ ತರ ಒಂದು ದೊಡ್ಡ ಪೀಡುಗ ಏನಂತಾರೆ ಅದಕ್ಕೆ, ಪಿಡುಗು ಆಗಿದೆ ಅಂದ್ರೆ ಒಂದು ದೆವ್ವ ಆ ತರ ಇನ್ನೊಂದು ಕಾಡ್ತೈತೆ ನಿಮ್ಮ ಮಕ್ಕಳುಗಳನ್ನ, ಫ್ಯೂಚರ್ ಇರೋ ಒಂದು ಯುವಕರನ್ನ ಯಾವ ರೀತಿ ಕಾಡ್ತೈತೆ, ಅದೇ ರೀತಿ ಹುಟ್ಟಿನಿಂದ ಅಂದ್ರೆ ವಯಸ್ಕ ವೃದ್ಧದವರೆಗೂ ಈ ತ್ಯಾಜ್ಯ ವಿಲೇವಾರಿ ಬಗ್ಗೆ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಪಿಡುಗಾಗಿ ಇದು ಕಾಡ್ತೈತೆ. ತ್ಯಾಜ್ಯ ವಿಲೇವಾರಿ ಹೆಂಗ್ ಮಾಡೋದು, ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡಿ, ಯಾವ ರೀತಿ ತ್ಯಾಜ್ಯ ಹೊರಗಡೆ ಹಾಕಿ ಅದರಿಂದ ರಸವನ್ನ, ಈ ಒಂದು ಕಸವನ್ನ ರಸವಾಗಿ ತೆಗೆಯುವಂತ ಅದನ್ನ ನಾಳೆಡಿನ ಇದು ಇದೊಂದು ಬುಕ್ ಆಗಿರ್ಬೋದು, ಆದ್ರೆ ಇದು ವಿಜ್ಞಾನವಾಗಿ ನಾವು ನೋಡ್ಬೋದು. ವಿಜ್ಞಾನ ಇದು, ಸೈನ್ಸ್. ಇದು ಕವಿಗಳಿಗೆ ಇದೊಂದು ಕಾವ್ಯ, ಒಂದು ಏನಂತಾರೆ ಇದು ಕತೆ, ಕವನ ಇಂತ ಹೇಳ್ಬೋದು. ವಿದ್ಯಾವಂತರಿಗೆ, ತಿಳುವಳಿಕೆ ಇರೋರಿಗೆ ಇದು ಒಂದು ವಿಜ್ಞಾನದ ಬುಕ್ ಅಂತ ನಾನಾದ್ರೂ ಭಾವಿಸ್ತೀನಿ. ಇದನ್ನ ಇನ್ನೂ ಬೇಕಾದ್ರೆ ಆಧುನೀಕರಣ ಮಾಡ್ಬೋದು ಮೇಡಮ್ ಅವರು, ಇನ್ನೂ ಓದಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೊರ ರಾಜ್ಯದಲ್ಲಿ ಅದೇ ಒಂದು ದೊಡ್ಡ ಇದಾಗಿದೆ. ತಂತ್ರಜ್ಞಾನ ಬೆಳೆದು ಕಸ ವಿಲೇವಾರಿ ಅನ್ನೋದು ಒಂದು ದೊಡ್ಡ ಈಗ ನಮ್ಮ ರಾಜ್ಯದಲ್ಲಿ ಈಗ ಅಪ್ಲೈ ಮಾಡ್ತಾರೆ. ಯಾವ ರೀತಿ ಕಸನ ತೆಗೆದು ಮತ್ತೆ ಹಸಿ ಕಸ ಆಗ್ಬೋದು, ಮತ್ತೆ ಒಣ ಕಸ ನಾವು ಬೇರ್ಪಡಿಸಿ ಅದನ್ನ ಈಗ ಪ್ರತಿಯೊಂದಕ್ಕೂ ಉಪಯೋಗಿಸ್ಕೊಳ್ಳುವಂಥದ್ದು, ಗೊಬ್ಬರ ಮಾಡುವಂಥದ್ದಾಗ್ಬೋದು, ಮತ್ತೆ ರೀಸೈಕಲ್ ಮಾಡಿ ಈಗ ನಾವು ನಮ್ಮ ಮನೆಗೆ ಬರುವಂತ ಸಿಮೆಂಟು ಕಸದಿಂದಲೇ ಬರೋದು. ಕಸ ಸಿಮೆಂಟ್ ಆಗ್ಬೋದು, ಪ್ಲಾಸ್ಟಿಕ್ ಆಗ್ಬೋದು, ರೀಸೈಕಲ್ ಆಗೇ ಬರ್ತಾ ಇರೋದು ನಮ್ಮ ಮನೆಗೆ ಕಸದಿಂದ. ನೀವು ತೆಗೆದಿರಲ್ಲ ಪ್ಲಾಸ್ಟಿಕ್, ಅದ್ ಮತ್ತೆ ಹಾಯ್ಕೊಂಡು ಹೋಗಿ ಚಿಂದಿಯಾಗಿ ಮತ್ತೆ ರೀಸೈಕಲ್ ಆಗಿ ಮತ್ತೆ ನಮ್ಮ ಮನೆಗೆ ಬರ್ತದೆ ದುಡ್ಡು ರೂಪದಲ್ಲಿ. ನಾವು ಪುಸ್ತಕತೆ ಸಿಗ್ತೀವಿ, ಕಸ ಬರ್ತೇವೆ. ಇದು ಒಂದು ಈಗ ಮುಂದಿನ ದಿನಗಳಲ್ಲಿ ಇದೊಂದು ಮಾಫಿಯಾ ತರ ಆಗ್ತೈತೆ. ಅದು ಆಗ್ಬಾರ್ದು. ಕಸ ವ್ಯಾಜ್ಯ ಅನ್ನೋದು ಒಂದು ಮಾಫಿಯಾನ ತರ ಆಗ್ತಾ ಇದೆ. ಏನ್ ಸರ್ ಅಲ್ವಾ? ಇಲ್ಲಿಲ್ಲ, ಅಲ್ಲಿ ನಮ್ಮ ಬೆಂಗಳೂರು ಭಾಗದಲ್ಲಿ ಇದೊಂದು ಮಾಫಿಯಾ ಆಗ್ಬಿಟ್ಟಿದೆ. ಸೊ ಅದರಿಂದ ದಯಮಾಡಿ ಇದೊಂದು ಒಳ್ಳೆ ಬುಕ್. ಇದನ್ನು ಇನ್ನೂ ನಾನು ಓದಿಲ್ಲ. ಇದು ಇನ್ನೂ ನಾನು ಓದ ನಂತರ ನಮ್ಮ ಕುಮಾರಿ ಮೇಡಮ್ ಅವ್ರು ನಮ್ಮ ಠಾಣೆಗೆ ಕರೆಸ್ಕೊಳ್ತಿಲ್ಲ, ನಾನೇ ಅಲ್ಲಿ ಹೋಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಒಳ್ಳೇದಲ್ಲಿ. ಆಮೇಲೆ ಚಿಕ್ಕೇಜ್ಗೆ ಬರವಣಿಗೆಗೆ ಇದೆಯಲ್ಲ, ಆ ಬರವಣಿಗೆ ಬರೆಯುವಂಥದ್ದು ತಾಕತ್ತು ಬರಿಬೇಕು ಅಂದ್ರೆ ನಿಮ್ಗೆ ಎದೆಗಾರಿಕೆ ಚೆನ್ನಾಗಿದೆ. ಯಾಕೆಂದ್ರೆ ಅಷ್ಟು ಈಸಿ ಇಲ್ಲ. ಒಂದು ಬುಕ್ ಬರೆದು ಸಮಾಜಕ್ಕೆ ಒಂದು ಕೊಡುಗೆ ಕೊಡೋದು ಬಹಳ ಗೆಲ್ಬೇಕು. ಇದ್ರಲ್ಲಿ ಏನ್ ತಪ್ಪಿದೆಯೋ ಏನ್ ತಪ್ಪಿಲ್ವೋ ನನ್ನೆಲ್ಲ ಇದ್ ಮಾಡ್ತಾರೆ. ಅಂದ್ರೆ ನಿಮ್ಗೆ ಎಷ್ಟು ಪಾಸಿಟಿವ್ ಎನರ್ಜಿ ಇದೆ. ಒಂದು ಬುಕ್ ಬರೆದು ನೀವು ಹೊರಗಡೆ ಪ್ರಪಂಚಕ್ಕೆ ಬಿಡ್ತೀನಿ ಅಂದ್ರೆ ಸಮಾಜ ನಿಮ್ನ ಒಪ್ಕತ್ತದೆ ಅನ್ನೋ ಗ್ಯಾರಂಟಿ ಮೇಲೆ ನೀವು ಬಿಟ್ಟಿರ್ತೀರ. ಸೊ ಅದರಿಂದ ನಿಮ್ಗೆ, ನಿಮ್ ಗುರುಗಳಿಗೆ, ನಮ್ಮ ಅತ್ತವರವರಿಗೆ ನಿಮ್ಗೆ ಇದಕ್ಕೆಲ್ಲ ಪ್ರೋತ್ಸಾಹ ಮಾಡಿದಂತ ಎಲ್ಲಾ ಪ್ರತಿಯೊಬ್ಬ ಬಾಯಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂತ ಉಳ್ಳಾಳದ ಬದಲಾವಣೆ ಅಧಿಕಾರದ ಬುಕ್ ಅನ್ನ ಹೊರಬರಕ್ಕೆ ಸಹಾಯ ಮಾಡಿದಂತ ಎಲ್ಲರಿಗೂ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ತರ ಬುಕ್ಗಳು ಇನ್ನು 1ನೇ ಸಂಚಿಕೆ, 2ನೇ ಸಂಚಿಕೆ, 3ನೇ ಸಂಚಿಕೆ ಆಗ್ಲಿ ಅಂತ ಹೇಳ್ತಾ ಇದಕ್ಕೆ ನಾನು ಶುಭ ಹಾರೈಸ್ತೇನೆ. ಕುಮಾರಿ ತನುಜಾ ಇವರು ನಮ್ಮ ಹೆಮ್ಮೆಯ ಪುತ್ರಿ ಹಾಗೂ ತನ್ನ ಮನಸ್ಸನ್ನು ತನ್ನ ನಾಡಿಗೆ ಬೇಕಾಗಿ ಅರ್ಪಿಸಿದಂತಹ ಒಬ್ಬ ಮಾದರಿ ಪುತ್ರಿ ಕೂಡ ಆಗಿದ್ದಾಳೆ. ತ್ಯಾಜ್ಯ ನಿರ್ವಹಣೆಯಲ್ಲಿ ಇವರು ಬದಲಾವಣೆ ಅಧಿಕಾರದ ಗುರುತಿಸಿ ಅಧ್ಯಯನ ಮಾಡಿದಂತಹ ಕುಮಾರಿ ತನುಜಾ ಇವರು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ BCom ಮಾಡಿ ರೋಶಿನಿ ನಿಲಯ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ಕಾಲೇಜಿನಲ್ಲಿ MSW ಮಾಡಿದ್ದಾರೆ. ಬಹುಮುಖ ಪ್ರತಿಭೆಯ ತನುಜಾರವರು ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ, ಗುಂಪುಗಳಲ್ಲಿ ಸಾವಯವ ತರಕಾರಿ ಬೆಳೆಯುವಿಕೆಯಲ್ಲಿ ಪ್ರೇರೇಪಿಸುವಲ್ಲಿ, ಶಾಲಾ ಮಕ್ಕಳಿಗೆ ತ್ಯಾಜ್ಯ ನಿರ್ವಹಣೆಯ ತರಬೇತಿ ನೀಡುವಲ್ಲಿ, ಸಾರ್ವಜನಿಕರ ಆರೋಗ್ಯಕ್ಕೆ ಸಂಬಂಧಿಸಿದ ಸಮೀಕ್ಷೆಗಳನ್ನು ನಡೆಸುವಲ್ಲಿ, ಉಳ್ಳಾಳ ನಗರದೊಂದಿಗೆ, ನಗರಸಭೆಯೊಂದಿಗೆ ಮತ್ತು ಸುಸ್ಥಿರ ಉಳ್ಳಾಳದ ಕನಸುಗಾರರೊಂದಿಗೆ ಸತತವಾಗಿ ಶ್ರಮಿಸುತ್ತಿರುವ ತನುಜಾರವರ ಸಮಾಜಮುಖಿ ಮನಸ್ಸು ಶ್ಲಾಘನೀಯ ಮತ್ತು ಪ್ರಶಂಸಾರ್ಹ. ಇಂತಹ
ಮುಂದಿನ ಪೀಳಿಗೆಗಳಿಗೆ ಮಾದರಿಯಾಗಬೇಕೆಂಬ ಉದ್ದೇಶದಿಂದಲೂ ಕೂಡ ಈ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಹಾಗೂ ಇದಕ್ಕೆ ಸನ್ಮಾನಿತರಾಗಿ ಪುರಸ್ಕೃತರಾಗಿ ಸನ್ಮಾನಿಸಿರುವಂತಹ ವ್ಯಕ್ತಿಗಳು ಅಬ್ದುಲ್ ರಶೀದ್, ಜಾನಕಿ ಪುತ್ತನ್, KMK ಮಂಜನಾಡಿ, ಮಂಗಳೂರು ರಿಯಾಜ್, ಪೋಸ್ಟಿಂಗ್ ಒಲಿವಿಯಾ, ಪ್ರೀತಮ್ ಕುಮಾರ್, ರಾಯಪ್ಪ KAMS, ಸುಂದರ್ ಉಳಿಯಾ, ವಾಸುದೇವ್ ರಾವ್ ಎಂ, ವಿಜಯ್ ಕುಂದರ್ ಇವರನ್ನು ನಾವು ಈ ವೇದಿಕೆಯಲ್ಲಿ ಸನ್ಮಾನಿಸಿ ಅಭಿನಂದಿಸಲಿದ್ದೇವೆ. ಅದಕ್ಕಾಗಿ ಸನ್ಮಾನಿಸಬೇಕಾಗಿ ಮತ್ತು ಅವರನ್ನು ಪರಿಚಯಿಸಬೇಕಾಗಿ ನಮ್ಮ ವೇದಿಕೆಯ ಸದಸ್ಯರು ನಾನು ಆಹ್ವಾನಿಸುತ್ತಿದ್ದೇನೆ. ರೋಶ್ನಿ ಹಳೆ ವಿದ್ಯಾರ್ಥಿ ಸಂಘ ಮಂಗಳೂರು ಹಾಗೂ ಸುಸ್ಥಿರ ಉಳ್ಳಾಲದ ಕನಸುಗಾರರ ಬಳಗ ಉಳ್ಳಾಲ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಪುರಸ್ಕಾರ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀಮತಿ ಜಾನಕಿ ಟೀಚರ್ ಇವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಾನಕಿ ಟೀಚರ್ ಅವರಿಗೆ ಅವರ ಶೈಕ್ಷಣಿಕ ಕೊಡುಗೆಗಳನ್ನು ಗಮನಿಸಿ ಸರ್ಕಾರವು ಕೊಟ್ಟಿರುವ ಪ್ರಶಸ್ತಿ ಜನಮೆಚ್ಚಿದ ಶಿಕ್ಷಕಿ. ಕೇವಲ ಶಾಲೆಯಲ್ಲಿ ಮಾತ್ರವಲ್ಲ, ಸಾಮುದಾಯಿಕವಾಗಿ ಇವರು ಮಾಡಿರುವ ಸೇವೆಗಳಿಗೆ ಜನರು ಮೆಚ್ಚಿರುವುದಂತೂ ಸತ್ಯ. ಉಳ್ಳಾಲ ಬೀಚ್ ಶುಚಿತ್ವದಲ್ಲಿ ನಿರಂತರ ಶ್ರಮ ವಹಿಸಿದ್ದಾರೆ. ಹಸಿ ಕಸವನ್ನ ನಗರಸಭೆಯ ವಾಹನಕ್ಕೆ ನೀಡದೆ ತಾವೇ ತಮ್ಮ ಮನೆಯಲ್ಲಿ ಅದನ್ನು ಗೊಬ್ಬರವನ್ನಾಗಿಸಿ ತರಕಾರಿಯನ್ನ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. ಸಹಕಾರಿ ರಂಗದಲ್ಲಿ ಮಹಿಳೆಯರನ್ನ ಒಗ್ಗೂಡಿಸಿ ಅವರಲ್ಲಿ ಸಹಕಾರಿ ಜಾಗೃತಿಯನ್ನು ಮೂಡಿಸಿದ ಹೆಗ್ಗಳಿಕೆ ಇವರಿಗಿದೆ. ವಿವಿಧ ಮಹಿಳಾ ವೇದಿಕೆಗಳಲ್ಲಿ ಪ್ರಮುಖ ಹುದ್ದೆಯೊಂದಿಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವ ಸಂತೃಪ್ತರು. ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಜಾನಕಿ ಟೀಚರ್ ಅವರು ಉಳ್ಳಾಲ ನಗರಸಭೆಯೊಂದಿಗೆ ಕೈಜೋಡಿಸಿರುವುದನ್ನು ಮರೆಯುವಂತಿಲ್ಲ. ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನ ಮಾದರಿಯನ್ನಾಗಿಸುವ ಬದಲಾವಣೆಯ ಹರಿಕಾರರಾಗಿರುವುದಕ್ಕೆ ಜಾನಕಿ ಟೀಚರ್ ತಮಗಿದೋ ಪ್ರೀತಿಯ ಅಭಿನಂದನೆಗಳು. ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನು ಮಾದರಿಯನ್ನಾಗಿಸುವ ಬದಲಾವಣೆಯ ಹರಿಕಾರರಾಗಿರುವುದಕ್ಕೆ ತಮಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೈಸ್ಕೂಲಿನ ನಿವೃತ್ತ ಕನ್ನಡ ಶಿಕ್ಷಕರು. ಇವರದು ಮೃದು ಸ್ವಭಾವ ಆದರೆ ಕಠಿಣ ಪರಿಶ್ರಮ ಜೀವಿ. ವಾಸುದೇವ್ ರಾವ್ರವರು ವಿಶ್ರಾಂತ ಜೀವನದ ಸಂದರ್ಭದಲ್ಲಿ ವಿಶ್ರಾಂತಿ ಇಲ್ಲದ ಕೆಲಸ, ಸದಾ ಅಧ್ಯಯನ, ಕಾರ್ಯಕ್ರಮ ನಿರೂಪಣೆ, ಪುಸ್ತಕ ಸ್ಮರಣಿಕೆ ತಯಾರಿ ಜೊತೆ ಸದಾ ತನ್ಮಯಿ. ಸುಂದರಿ ಬಾಗ್ ಸ್ವಚ್ಛತಾ ಸಮಿತಿಯ ಸಂಚಾಲಕರು. ಈ ಮೂಲಕ ನಗರಸಭೆಯೊಂದಿಗೆ ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿ ಅಭಿಯಾನದಲ್ಲಿ ನಿರಂತರವಾಗಿ ಕೈಜೋಡಿಸಿದ್ದಾರೆ. ನೂರಾರು ಸ್ಥಳೀಯರನ್ನು ಒಳಗೊಂಡು ಸ್ವಚ್ಛತೆಯ ಶ್ರಮದಾನ ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದಾರೆ. ಶೂನ್ಯ ತ್ಯಾಜ್ಯ ಮನೆ ಪರಿಕಲ್ಪನೆಯ ಮಾದರಿ. ನಗರಸಭೆಗೆ ಯಾವುದೇ ಹಸಿ ಒಣ ಕಸವನ್ನು ನೀಡದೆ ತಾವೇ ಮನೆಯಲ್ಲಿ ನಿರ್ವಹಿಸುತ್ತಾರೆ. ತಾರಸಿಯಲ್ಲಿ ತರಕಾರಿ ಬೆಳೆಸಿದ್ದಾರೆ. ಹಸಿ ತ್ಯಾಜ್ಯದ ಗೊಬ್ಬರ ಬಳಸುತ್ತಾರೆ. ತರಕಾರಿ ಬೆಳೆಗಳಿಗೆ ಹರಡುವ ಹೂವುಗಳ ನಿಯಂತ್ರಣಕ್ಕೆ ತಮ್ಮದೇ ಆದ ಮದ್ದನ್ನ ತಯಾರಿಸಿದ್ದಾರೆ. ಹಸಿ ಕಸದ ನಿರ್ವಹಣೆ ಸಂಬಂಧಿಸಿದಂತೆ ಪ್ರಯೋಗಗಳಲ್ಲಿ ಸದಾ ತಲ್ಲೀನರಾಗಿರುತ್ತಾರೆ. ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನ ಮಾದರಿಯನ್ನಾಗಿಸುವ ಬದಲಾವಣೆಯ ಹರಿಕಾರರಾಗಿರುವುದಕ್ಕೆ ತಮಗಿದು ಪ್ರೀತಿಯ ಅಭಿನಂದನೆಗಳು. ಸನ್ಮಾನ್ಯ ಶ್ರೀ ರಾಯಪ್ಪ ಸರ್ ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಡ್ತೇನೆ. ರಾಯಪ್ಪನವರು ನುಡಿದಂತೆ ನಡೆಯುವ ಒಬ್ಬ ಕರ್ಮಯೋಗಿ. ಉಳ್ಳಾಲ ನಗರಸಭೆಯಲ್ಲಿ ಪೌರಾಯುಕ್ತರಾಗಿ ಅವರು ಸೇವೆಯನ್ನ ಮಾಡಿರುತ್ತಾರೆ, ಸಲ್ಲಿಸಿರುತ್ತಾರೆ. ಮತ್ತು ಇವರ ಸೇವೆ ಸಮಸ್ತ ನಾಗರಿಕರಿಗೆ ಸದಾ ಪ್ರೀತಿ ಆಗಿದೆ. ಇವರು ಸಾಧನೆ ಪಟ್ಟಿ ಮಾಡುವುದು ಅಂತ ಹೇಳಿದ್ರೆ ಉಳ್ಳಾಲದ ತ್ಯಾಜ್ಯ ವಿಲೇವಾರಿ ಇದನ್ನು ಪಚ್ಚನಾಡಿಗೆ ಕಳಿಸುವುದನ್ನ 6 ತಿಂಗಳೊಳಗಾಗಿ ಮಾಡ್ತೇನೆ ಅಂತ ಹೇಳಿದ್ದು ಅದು ಮಾಡಿದ್ದಾರೆ ಅವರು. ಮತ್ತು ಉಳ್ಳಾಲದ ಕೋಳಿ ತ್ಯಾಜ್ಯ ಏನು ನೇತ್ರಾವತಿ ನಮ್ಮ ನದಿಗೆ ಸೇರಿ ಪರಿಸರ ಮಾಲಿನ್ಯ ಆಗ್ತಿತ್ತು, ಇದನ್ನ ಇವರು ಸಮರ್ಥವಾಗಿ ನಿಭಾಯಿಸಿ ಅದನ್ನು ತಡೆದಿದ್ದಾರೆ. ಅದೇ ರೀತಿ ಬರುವ
ಕೇರಳದಿಂದ ಕಾಂಕ್ರೀಟಿನ ಬಿನ್ ತರಿಸಿ ಉಳ್ಳಾಲದ ನಗರಸಭೆ ಆವರಣದಲ್ಲಿಯೇ ಗೊಬ್ಬರ ತಯಾರಿಸಿ ಶಾಲೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ತಮ್ಮ ಕಸವನ್ನು ತಾವೇ ನಿರ್ವಹಿಸಬಹುದು ಅಂತ ಒಂದು ಮಾರ್ಗದರ್ಶನ ಮಾಡಿಕೊಟ್ಟಿರ್ತಾರೆ. ಈ ತ್ಯಾಜ್ಯದಿಂದ ಗೊಬ್ಬರ ತಯಾರಿಕೆ ಮಾಡಿ ಇದರಿಂದ ಇದನ್ನ ಒಂದು ಸುಮಾರು 10 ರೂಪಾಯಿಗೆ ರೈತರಿಗೆ ಮಾರಾಟ ಮಾಡುವ ಹಾಗೆ ಅತ್ಯಂತ ಕಡಿಮೆ ದರದಲ್ಲಿ ಮತ್ತೆ ಅತ್ಯಂತ ಒಳ್ಳೆ ಗೊಬ್ಬರವನ್ನ ತಯಾರಿಕೆ ಮಾಡುವ ಒಂದು ಅದಕ್ಕೆ ಮಾರ್ಗದರ್ಶನ ಮಾಡಿ ಹೇಳಿಕೊಟ್ಟಿರ್ತಾರೆ. ಅತ್ಯಂತ ಮತ್ತು ಹಾಗೆ ನಮ್ಮ ಉಳ್ಳಾಲದ ಟ್ಯಾಕ್ಸ್ ಕಲೆಕ್ಷನ್ ಏನಿತ್ತು ಇವರ ಟೈಮಲ್ಲಿ 22 ಟೈಮಲ್ಲಿ 5 ಕೋಟಿ ದಾಟಿತ್ತು. ಇದುವರೆಗೆ ಅದು 3-4 ಕೋಟಿ. ಅದೊಂದು ಇವರದ್ದು ಒಂದು ರೆಕಾರ್ಡ್. ಈ ರೆಕಾರ್ಡ್ ಅನ್ನು ಯಾರು ಇನ್ನೂ ಬ್ರೇಕ್ ಮಾಡಲಿಲ್ಲ. ಅತ್ಯಂತ ದಕ್ಷ ಅಧಿಕಾರಿ ಮತ್ತೆ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುತ್ತಾರೆ. ಇವರಿಗೆ ಧನ್ಯವಾದ. ಸದಾ ನಗುಮುಖದಿಂದ ಉಳ್ಳಾಲಕ್ಕೆ ಒಬ್ಬರೇ ಕೃಷಿಕ ವಿಜಯ್ ಕುಂದರ್ ಅವರು. ಇಂದಿನ ಯುವಕರು ಕೃಷಿಯಿಂದ ಟೆಕ್ನಾಲಜಿ ಬೇರೆ ಇದಕ್ಕೆ ಹೋಗುವಾಗ ಇವರು ಅದನ್ನೇ ಒಂದು ಕಾಯಕವಾಗಿ ಮಾಡಿಕೊಂಡು ಅದರಲ್ಲಿ ಅತ್ಯಂತ ಪ್ರತಿಭೆಯನ್ನು ತೋರಿಸುತ್ತಾರೆ. ಇವರು ಉಳ್ಳಾಲದ ಉಳಿಯದಲ್ಲಿ ಹುಟ್ಟಿ ಬೆಳೆದು ಇವರು ಮಾಡಿದ ಹೊಸ ಪ್ರಯೋಗ ಅಂದ್ರೆ ಈ ಥರ್ಮೋಕೋಲ್ ಹಲಗೆಯನ್ನು ಬಳಸಿ ಭತ್ತದ ಸಸಿಯನ್ನ ಬೆಳೆಸುವುದು. ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ. ಥರ್ಮೋಕೋಲ್ ಬಳಸಿ ಯಾಕಂತ ಹೇಳಿದ್ರೆ ಈ ನಮ್ಮ ನದಿಯ ನೀರಿನ ಒಂದು ಉಬ್ಬರ ಇಳಿತಾ ಇರುವಾಗ ಬೆಳೆ ಹಾಳಾಗುವುದು ಥರ್ಮೋಕೋಲ್ ಕೃಷಿಯಿಂದ ತಪ್ಪಿದೆ. ಅಂತದ್ರಲ್ಲಿ ಮತ್ತೆ ಇವರು ನಿರುಪಯುಕ್ತ ಫ್ರಿಡ್ಜ್ ಗಳನ್ನ ಬಳಸಿ ತರಕಾರಿ ಕೃಷಿಯನ್ನ ನಮ್ಮ ತಾರಸಿಯಲ್ಲಿ ಮಾಡಿದ್ದಾರೆ. ಹಲವಾರು ಶಾಲೆಗಳಲ್ಲಿ ಮತ್ತೆ ಹಲವಾರು ಮನೆಗಳಲ್ಲಿ ಇದನ್ನ ಮಾಡಿ ತೋರಿಸಿದ್ದಾರೆ. ಪಂಪ್ ಸೆಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಮತ್ತೆ ಗೊಬ್ಬರ ತಯಾರಿಕೆಯಲ್ಲಿ ಸಹ ಇವರು ಒಳ್ಳೆಯ ಕೆಲಸ ಮಾಡಿರ್ತಾರೆ. ಭಾರತ ಪ್ರೌಢಶಾಲೆಯಲ್ಲಿ ರಾಜ್ಯಕ್ಕೆ ಮಾದರಿಯಾಗುವ ತ್ಯಾಜ್ಯ ನಿರ್ವಹಣಾ ಘಟಕ ಇವರು ಸ್ಥಾಪಿಸಿದ್ದಾರೆ. ಇವರ ಸಾಧನೆ ಒಂದಲ್ಲ ಎರಡಲ್ಲ. ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನು ಮಾದರಿಯನ್ನಾಗಿಸುವ ಬದಲಾವಣೆ ಹರಿಕಾರನಾಗಿರುವ ನಿಮಗೆ ಪ್ರೀತಿಯ ಅಭಿನಂದನೆಗಳು. ಕ್ರಮಗಳ ನಿರೂಪಕರಲ್ಲಿ KMK ಮಂಜನಾಡಿಯವರ ಹೆಸರು ಮುಂಚೂಣಿಯಲ್ಲಿರುತ್ತದೆ. ಸದಾ ಕ್ರಿಯಾಶೀಲ ವ್ಯಾಪ್ತಿಯುಳ್ಳ ಶಿಕ್ಷಕ ಸಾಕ್ಷರತಾ ಆಂದೋಲನದ ಉಳ್ಳಾಲದ ಸಂಪನ್ಮೂಲ ವ್ಯಕ್ತಿಯಾಗಿ ಕೊಡುಗೆ ನೀಡಿದವರು ಇವರು. ಪ್ರಥಮವಾಗಿ ಶಾಲಾ ತಾರಸಿನಲ್ಲಿ ಕೃಷಿ ಸೈಯದ್ ಮದನಿ ಶಾಲೆಯ 3ನೆಯ ತಾರಸಿನ ಮೇಲೆ ಹಚ್ಚ ಹಸಿರಿನ ಭತ್ತದ ಗದ್ದೆಯನ್ನು ಮತ್ತು ಥರ್ಮೋಕೋಲ್ ಡಬ್ಬಿಯಲ್ಲಿ ಬೆಳೆದ ತರಕಾರಿಗಳನ್ನು ಬಿಸಿ ಊಟಕ್ಕೆ ಉಪಯೋಗಿಸಿ ತಾರಸಿ ಡಬ್ಬಿಯಲ್ಲಿ ಬೆಳೆದ ತರಕಾರಿಗಳನ್ನು ಮಕ್ಕಳ ಬಿಸಿ ಊಟಕ್ಕೆ ಉಪಯೋಗಿಸಿ ತಾರಸಿ ಕೈತೋಟದಿಂದ ಮಕ್ಕಳಿಗೆ ಕೃಷಿಯ ಬಗ್ಗೆ ಒಲವು ಮೂಡಿಸಿದ ಸಾಧನೆ ಇವರು. ಪ್ಲಾಸ್ಟಿಕ್ ಸಂಗ್ರಹದಲ್ಲಿ ಮಾದರಿ ಶಾಲಾ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯಲ್ಲಿ ಮಕ್ಕಳು ಪ್ರತಿದಿನ ಮನೆಯಲ್ಲಿ ಸಂಗ್ರಹವಾಗಿರುವ ಪ್ಲಾಸ್ಟಿಕ್ಗಳನ್ನು ಶಾಲೆಗೆ ತಂದು ಶಿಸ್ತುಬದ್ಧವಾಗಿ ಜೋಡಿಸಿ ನಂತರ ನಗರಸಭೆಯ ಹಸ್ತಾಂತರಿಸುವ ಕಾರ್ಯ ಅಭಿನಂದನಾರ್ಹ. ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನು ಮಾದರಿಯಾಗಿಸುವ ಬದಲಾವಣೆಯ ಹರಿಕಾರರಲ್ಲಿ ತಮಗಿದು ಪ್ರೀತಿಯ ಅಭಿನಂದನೆಗಳು. ಆತ್ಮಿಕ ವೇದಿಕೆಯಿಂದ ಇನ್ನೋರ್ವ ಸಾಧಕರಿಗೆ ಈಗ ನಮ್ಮ ಬಳಿ ಇಲ್ಲ. ಈಗಾಗಲೇ ವಿದೇಶದಲ್ಲಿ ಈಗ ತಮ್ಮ ಕರ್ತವ್ಯದಲ್ಲಿ ನಿರ್ವಹಣೆಯಲ್ಲಿದ್ದಾರೆ. ಅವರಿಗೆ ಒಂದು ಪೌರ ಸನ್ಮಾನ ಇದೆ. ರಿಯಾಜ್ ಮಂಗಳೂರು, ನೀವೆಲ್ಲರೂ ಹೆಸರು ಕೇಳಿರ್ಬೋದು. ಬಹಳ ಫೇಮಸ್ ಹೆಸರು. ಎಲ್ಲ ಅಭಿವೃದ್ಧಿಯ ಕಾರ್ಯಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಇರುವಂತಹ ವ್ಯಕ್ತಿತ್ವ ಆಗಿದ್ದಾರೆ ರಿಯಾಜ್ ಮಂಗಳೂರು. ಅವರಿಗೆ 2-3 ಹೆಸರು. ಅದರಲ್ಲಿ ರಿಯಾಜ್ ಮಂಗಳೂರು, ರಿಯಾಜ್ ಆಲಿಯಾ ಕೂಡ ಅವರೊಂದು ಹೆಸರು. ಯಾಕಂದ್ರೆ ಅವರು ಕಲಿತಂತ ಒಂದು ಕಾಲೇಜಿನ ಹೆಸರಾಗಿತ್ತು ರಿಯಾಜ್ ಆಲಿಯಾ ಕಾಸರಗೋಡು. ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲಿ ಅನ್ಯಾಯ ಇದೆಯೋ ಅಲ್ಲಿ ರಿಯಾಜ್ ಇರುತ್ತಾರೆ. ಅದರ ಜೊತೆ ಸದಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ಯುವಕ. ನದಿ ಹೊಳೆ ಪರಿಸರ ಸಂರಕ್ಷಣೆಯ ನೇತೃತ್ವ, ಮಾರ್ಗತಲೆ ಮತ್ತು ಉಳಿಯ ಪ್ರದೇಶದ ನೇತ್ರಾವತಿ ನದಿಯ ಹಿನ್ನೀರಿಗೆ ಸಮುದ್ರಕ್ಕೆ ಚೆಲ್ಲುವ ತ್ಯಾಜ್ಯದಿಂದ ಪರಿಸರ ಮಾಲಿನ್ಯದ ಖಂಡಿತ ಎಂದು ಬಗ್ಗೆ ಉಳ್ಳಾಲದ ನಾಗರಿಕರಿಗೆ ಎಚ್ಚರಿಕೆ ಮೂಡಿಸುವ ಅವರ ವಿಧಾನ ಅಭಿನಂದನೀಯ. ರಿಯಾಜ್ ಮನೆಯಂಗಳದಲ್ಲಿ ಸಾವಯವ ತರಕಾರಿ ಕೃಷಿ, ನಗರಸಭೆಯ ಕರೆಗೆ ಹೋಗುತ್ತು ಥರ್ಮೋಕಾಲ್ ಡಬ್ಬಿ, ಕಾಂಕ್ರೀಟ್ ಬಿನ್ಗಳನ್ನು ಬಳಸಿ ತಮ್ಮ ಮನೆಯಲ್ಲಿ ತರಕಾರಿ ಬೆಳೆಸಿದ್ದಾರೆ. ಹಾಗೂ ಗಿಡಗಳನ್ನು ಕಾಡುವ ಕೀಟಗಳ ಬಗ್ಗೆ ಸ್ಥಳೀಯರಿಗೆ ಎಚ್ಚರಿಕೆಯನ್ನು ಕೂಡ ನೀಡುತ್ತಾ ಇರುತ್ತಾರೆ.
ಪರಿಸರ ಪ್ರೀತಿಯಲ್ಲಿ ಸಾಮರಸ್ಯ ಪರಿಸರದ ರಕ್ಷಣೆಯಿಂದಲೇ ಉಳಿಸುತ್ತದೆ ಎಂಬ ದೃಢ ನಿಲುವು ಅವರದಾಗಿದೆ. ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನು ಮಾದರಿಯನ್ನಾಗಿಸುವ ಬದಲಾವಣೆ ಹರಿಕಾರರಾಗಿರುವುದಕ್ಕೆ ತಮಗಿದು ಪ್ರೀತಿಯ ಅಭಿನಂದನೆಗಳು. ರಿಯಾಜ್ ಮಂಗಳೂರು ಅವರ ಪರವಾಗಿ ಗೌರವ ಅಭಿನಂದನೆ ಪಡೆಯಲಿದ್ದಾರೆ ನಮ್ಮ ರಬಿಯಾ ಇಬ್ರಾಹಿಂ. ಧನ್ಯವಾದಗಳು. ಯಾರು ಈಗ ಪ್ರಶಸ್ತಿಯನ್ನು ರಿಯಾಜ್ ಅಲಿ ಅವರ ಹೆಸರನ್ನು ಪಡೀತಾರೋ ಅವರು ಕೂಡ ಬಹಳ ತಮ್ಮ ಕೌನ್ಸಿಲ್ ಸಮಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ರು. ನಮ್ಮ ಜಮಾತ್ 21ನೇ ಸಾಲಿನಲ್ಲಿ ಅವರು ಮಾಡಿದ ಅಮೋಘ ಕೆಲಸ BM ಶಾಲೆಯಲ್ಲಿ. ಸೊ ಶಾಲೆ ಪರವಾಗಿ ಇಬ್ಬರು ಟೀಚರ್ನವರು ಬಂದಿದ್ದಾರೆ, ಅವರು ಸ್ವೀಕರಿಸಬೇಕು. ಸೊ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಉಳ್ಳಾಳದ ಅತ್ಯಂತ ಹಳೆಯ ಶಿಕ್ಷಣ ಸಂಸ್ಥೆಯಾದ ಬಾಸೆಲ್ ಮಿಷನ್ ಶಾಲೆಯಲ್ಲಿ ಮೃದು ಮಾತಿನ ಪೋಸ್ಟಿನ್ ಒಲಿವೇರ್ ಅವರು ಚಿತ್ರಕಲಾ ಶಿಕ್ಷಕರಾಗಿ ಪರಿಸರದ ಬಗ್ಗೆ ಜಾಗೃತಿ ಹಾಗೂ ಒಲವು ಮೂಡಿಸುವ ಕೆಲಸವನ್ನು ಮಾಡಿದ್ದಾರೆ. ಶಾಲೆಯಲ್ಲಿ ಹಸಿರು ಹಾಗೂ BM ಶಾಲೆಯ ಆವರಣದಲ್ಲಿ ತರಕಾರಿ ಬೆಳೆಸಿ ಅದನ್ನು ಮಧ್ಯಾಹ್ನದ ಬಿಸಿ ಊಟಕ್ಕೆ ಬಳಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಬಹಳ ವಿಶೇಷ ಏನಂತ ಹೇಳಿದ್ರೆ, ಕರೋನಾ ಮಹಾಮಾರಿ ಸಂದರ್ಭದಲ್ಲಿ ಕಷ್ಟದ ದಿನಗಳಲ್ಲಿ ಶಾಲೆಯಲ್ಲಿ ಬೆಳೆದ ಈ ತರಕಾರಿಯನ್ನು ಹೊರೆಯವರಿಗೆಲ್ಲರಿಗೂ ಹಂಚಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಪಾಠದಲ್ಲಿ ತರಕಾರಿ ಶಾಲೆಯಲ್ಲಿ ಕಲಿಸುವ ಪಾಠ ಬೋಧನೆಯಲ್ಲಿ ಹೆಚ್ಚು ಆಸಕ್ತಿ ಇಲ್ಲದಿರುವ ಮಕ್ಕಳಿಗೆ ಈ ಕೃಷಿಯಲ್ಲಿ ಹೆಚ್ಚು ಒಲವು ತೋರಿಸಿ ಮಕ್ಕಳನ್ನು ಕೃಷಿಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡಿರುವ ಇವರ ಅಚಲವಾದ ನಂಬಿಕೆ ನಮಗೆಲ್ಲರಿಗೂ ಪ್ರೇರಣಾತ್ಮಕ. ಅವ್ರು ಹೇಳುವ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನಾವು ಗಿಡಗಳ ಜೊತೆ 5 ನಿಮಿಷ ಕಾಲವಾದರೂ ಮಾತಾಡಬೇಕು, ಇಲ್ಲವಾದರೆ ಅದು ಗಿಡಗಳ ಬೆಳವಣಿಗೆ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಅಂತ ಅವರು ನಂಬಿದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ. ಒಂದು ಪೋಸ್ಟಿನ್ ಒಲಿಯವರ ಮಾತು ಅವರ ಕೆಲಸದ ಮೇಲಿನ ಶ್ರದ್ಧೆಗೆ ನಾವೆಲ್ಲ ಋಣಿ. ಸೊ ಸುಸ್ಥಿರ ಉಳ್ಳಾಳದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಳವನ್ನು ಮಾದರಿಯನ್ನಾಗಿಸುವ ಬದಲಾವಣೆ ಅಧಿಕಾರರಾಗಿದ್ದಕ್ಕೆ ತಮಗಿದು ಪ್ರೀತಿಯ ಅಭಿನಂದನೆಗಳು. ಅವರ ಪರವಾಗಿ ಬಂದ ಶಾಲೆ ಶಿಕ್ಷಕರಿಗೆ ನಾವೆಲ್ಲರೂ ಧನ್ಯವಾದ. ಥ್ಯಾಂಕ್ ಯು. ಇವರಿಗೆ ಕಾಯಕದಲ್ಲಿ ಕೃಷಿಕ, ಆದರೆ ಶೈಕ್ಷಣಿಕ ಅರ್ಹತೆಯಲ್ಲಿ ಶಿಕ್ಷಕ, ಮೃದುಮತಿನ ಕೆಲಸಗಾರ, ಮೌನವಾಗಿ ತಮ್ಮ ಕೆಲಸ ಮಾಡುವ ವ್ಯಕ್ತಿತ್ವದ ಸುಂದರ ಉಳಿಯದವರು ಉಳಿಯ ಪ್ರದೇಶದಲ್ಲಿ ಅತಿ ಅಗತ್ಯವಾದ 2 ಸೇತುವೆ ನಿರ್ಮಾಣ ಹಿಂದೆ ಕೌನ್ಸಿಲರ್ ಆಗಿದ್ದ ಸಂದರ್ಭದಲ್ಲಿ ಮುಂದಾಳತ್ವದ ವಹಿಸಿದವರು. ಈ ಹಿಂದೆ ಸೋಮೇಶ್ವರ ದೇವಸ್ಥಾನದ ಆಡಳಿತದಲ್ಲಿ ಟ್ರಸ್ಟಿಯಾಗಿ ಹಾಗೆ ಸದ್ಯ ಉಳ್ಳಿಯ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ತಮ್ಮ ಕೃಷಿ ಜೊತೆ ಬೆಸೆದುಕೊಂಡಿದ್ದಾರೆ. ಇವರು ಉಳ್ಳಾಲದಲ್ಲಿ ಮೊಟ್ಟ ಮೊದಲಿಗೆ ಪೈಪ್ ಕಂಪೋಸಿಟಿಂಗ್ ಮಾಡಿ ಯಶಸ್ವಿಯಾಗಿ ಗೊಬ್ಬರ ತಯಾರಿಸಿ ಅದನ್ನು ಬಳಸಿದವರು. ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಮನೆಯ ತಾರಸಿನಲ್ಲಿ ರೆಫ್ರಿಜರೇಷನ್ ಬಾಕ್ಸ್ ಅಲ್ಲಿ ಹಸಿ ತ್ಯಾಜ್ಯ ಬಳಸಿ ತರಕಾರಿಯನ್ನು ಬಳಸಿದ್ದಾರೆ ಹಾಗೂ ಅದರ ಫಲವನ್ನು ನೆರೆಹೊರೆಯವರಿಗೆ ಮಿತ್ರರಿಗೆ ಧಾರಾಳವಾಗಿ ಹಂಚಿದ್ದಾರೆ. ಇವರು ತರಕಾರಿ, ಧಾನ್ಯ, ಭತ್ತ, ಕಬ್ಬು ಮತ್ತು ಬೆಲ್ಲದ ತಯಾರಿಕೆಯಲ್ಲಿ ಸಂಪೂರ್ಣ ಪರಿಣಿತಿಯನ್ನು ಹೊಂದಿದ್ದಾರೆ. ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾದ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನು ಮಾದರಿಯನ್ನಾಗಿಸುವ ಬದಲಾವಣೆಯ ಹರಿಕಾರರಾಗಿರುವುದಕ್ಕೆ ತಮಗಿದ ಪ್ರೀತಿಯ ಅಭಿನಂದನೆಗಳು. ಹಾಜರಿಯಲ್ಲಿ ಭಾರತ್ ಪ್ರೌಢಶಾಲಾ ಸಂಸ್ಥಾದ ಶ್ರೀ ರೋಹಿದಾಸ್ ಇವರು ಆ ಪ್ರಶಸ್ತಿಯನ್ನ ಸನ್ಮಾನ ಪಡ್ಕೊಳ್ಬೇಕಾಗಿ ವಿನಂತಿ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಭಾರತ್ ಹೈಸ್ಕೂಲ್ನಲ್ಲಿ ತಮ್ಮ ಕರ್ತವ್ಯವನ್ನ ಯಶಸ್ವಿಯಾಗಿ ನಿಭಾಯಿಸುವುದರ ಜೊತೆ ಮಕ್ಕಳನ್ನು ನುರಿತ ಆಟಗಾರರನ್ನಾಗಿ ಮಾಡಿ ತಾವು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರನ್ನಾಗಿಸಿದ್ದಾರೆ. ಮಕ್ಕಳು ಶಾಲೆಯಲ್ಲಿ ಆಟ ಮತ್ತು ಪಾಠ ಕಲಿಯುವುದರೊಂದಿಗೆ ಜೀವನೋಪಾಯ ಮಾರ್ಗವನ್ನ ಕಲಿಯಬೇಕು ಎಂಬುದು ಪ್ರೀತಮ್ ಕುಮಾರ್ ಇವರ ಇಚ್ಛೆ. ಅಕ್ಷರ ದಾಸೋಹದ ಊಟಕ್ಕೆ ಮಕ್ಕಳು ಬೆಳೆದ ಸಾವಯವ ತರಕಾರಿ ಅನುದಾನಿತ ಭಾರತ್ ಪ್ರೌಢಶಾಲೆ ಮಾಸಿಕಟ್ಟೆ ಸುಮಾರು 8,000 ಚದರ ಅಡಿ ಜಾಗದಲ್ಲಿ ಅಕ್ಷರ ಕೈತೋಟ ಮಾಡಿದ್ದನ್ನು ನೋಡಬಹುದು. ಕೃಷಿಯಲ್ಲಿ ಇದು ಪ್ರೀತಮ್ ರವರ ಸಾಧನೆಯ ಮೈಲಿಗಲ್ಲು. ಭಾರತ್ ಪ್ರೌಢಶಾಲೆಯಲ್ಲಿ ನಗುತ್ತಿರುವ ಬಾಳೆಯ ವನ ಉಳ್ಳಾಲ ನಗರಸಭೆಯ ಸಹಕಾರದೊಂದಿಗೆ ಶಾಲೆಯ ಆವರಣದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಾಳೆಯ ಗಿಡಗಳಿಗೆ ಕೋಳಿ ತ್ಯಾಜ್ಯ ಬಳಸಿ ಯಶಸ್ವಿ
ಪ್ರಯೋಗ ಮಾಡಲಾಗಿದೆ. ರಾಜ್ಯ ಸರ್ವ ಶಿಕ್ಷಾ ಅಭಿಯಾನ ಕಚೇರಿಯಿಂದ ಭಾರತ್ ಹೈಸ್ಕೂಲ್ನ ಗೊಬ್ಬರದ ಗುಂಡಿ ಮಾದರಿ ಬಗ್ಗೆ ವಿಶೇಷ ಸುತ್ತೋಲೆ ಹೊರಡಿಸಿರುವುದು ಭಾರತ್ ಹೈಸ್ಕೂಲ್ನ ಗಮನಾರ್ಹ ಸಾಧನೆ. ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನ ಮಾದರಿಯನ್ನಾಗಿಸುವ ಬದಲಾವಣೆಯ ಹರಿಕಾರರಾಗಿರುವಂತಹ ಶ್ರೀ ಪ್ರೀತಮ್ ಕುಮಾರ್ ಅವರಿಗೆ ಪೌರ ಸನ್ಮಾನ ಉಳ್ಳಾಲ ನಾಗರಿಕ ವೇದಿಕೆಯಿಂದ. ಉಳ್ಳಾಳ ನಾಗರಿಕ ವೇದಿಕೆ ಉಳ್ಳಾಳ, ರೋಶಿನಿ ಹಳೆ ವಿದ್ಯಾರ್ಥಿ ಸಂಘ ಮಂಗಳೂರು, ಸ್ಥಿರ ಉಳ್ಳಾಳ ಕನಸುಗಾರ ಉಳ್ಳಾಳ. ಇದರ ವೇದಿಕೆಯಲ್ಲಿರುವಂಥ ಎಲ್ಲ ಅಧ್ಯಕ್ಷರು, ಇಲಾಖಾ ಅಧಿಕಾರಿಗಳು, ಪ್ರತಿಯೊಬ್ಬರಿಗೂ ನಾನು ವಂದಿಸುತ್ತಾ, ಸರ್ ಹೇಗೆ ಲೇಟ್ ಆಗಿ ಬಂದಿರಲ್ಲ, ಮಾತಾಡಬೇಡಿ ಯಾರು. ನಾನು ಮಾತಾಡುವಾಗ ಯಾರು ಮಾತಾಡಬಾರ್ದು, ಇದು ನನ್ನ ಕಂಡೀಷನ್. ಇಲ್ಲಿ ನಾನು ಮಾತಾಡುವುದಿಲ್ಲ. ನಾವು ಸೇರಿರುವ ವಿಷಯದಲ್ಲಿ ಏನಾದ್ರೂ ವಿಷಯಗಳನ್ನ ಗ್ರಹಿಸಬೇಕಾದ್ರೆ ಅದನ್ನ ಗಮನಿಟ್ಟು ಕೇಳಬೇಕು. ಇಲ್ಲದ್ರೆ ವ್ಯರ್ಥ, ಎಲ್ಲ ವೇಸ್ಟ್ ಎಂಬುದಾಗಿ ಹೇಳ್ತೀವಿ. ವೇಸ್ಟ್ ಸಹ ಬಳಕೆ ಆಗ್ತಾ ಇದೆ, ಮರುಬಳಕೆ ಆಗ್ತಾ ಇದೆ ಅಲ್ವಾ. ಇವತ್ತು ನಾನು 2019 ನವೆಂಬರ್ ಅಲ್ಲಿ ಉಳ್ಳಾಳಕ್ಕೆ ಬಂದು ಪೌರಾಯುಕ್ತರಾಗಿ ಮುನ್ಸಿಪಲ್ ಕಮಿಷನರ್ ಆಗಿ ಜಾಯ್ನ್ ಆದ. ಆಗ ನೋಡುವಾಗ ನನಗೆ ಹೆದರಿಕೆ ಆಯ್ತು. ಉಳ್ಳಾಳ ನೋಡುವಾಗ ಯಾಕೆ ಬಂದೆ ಮಾಡ್ರೆ, ಎಲ್ಲಿ ಹೋದ್ರು ಕಸ 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 ಕಸ. ಅಯ್ಯೋ, ಬೆಳಿಗ್ಗೆ ಹೋದ್ರೆ ಹೆದರಿಕೆ ಆಗ್ತಾ ಇದೆ. ನಾನ್ ವೆಜ್ಜು, ಕೋಳಿದು ಎಲ್ಲ ನದಿಯಲ್ಲಿ ನೋಡುವಾಗ ಇದು ನನಗೆ ಸಾಧ್ಯವಿಲ್ಲ ಎಂಬುದಾಗಿ ಅನಿಸ್ತು. ಕೊನೆಗೆ ಒಂದು ದಿನ ಮನೆಗೆ ಹೋದೆ ಬೇಗ. ದೇವರೇ, ಏನು ಮಾಡ್ಲಿ, ದಾರಿ ತಪ್ಪಿ ಉಳ್ಳಾಳಕ್ಕೆ ಬಂದು ಬಿದ್ದಿದೆ ಅಲ್ವಾ. ಸಾಮಾನ್ಯವಾಗಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ಎಂಬುದಾಗಿ ನಾನು ಎಣಿಸಿದೆ. ಕಟು ನಿರ್ಧಾರವನ್ನ ಮನಸ್ಸಲ್ಲಿ ತೆಗೆದುಕೊಂಡೆ. ಆಗ ಬೆಳಗ್ಗೆ ತೀರ್ಮಾನ ಮಾಡಿದೆ, 5 ಗಂಟೆಗೆ ನೋಡಬೇಕು ಮನೆಯಿಂದ, ಇದು ಸರಿ ಆಗ್ಬೇಕಾದ್ರೆ ಎಂಬುದಾಗಿ ಉಡುಪಿಯಲ್ಲಿ ಬೆಳಗ್ಗೆ 5 ಗಂಟೆಗೆಲ್ಲ ದಿನ ಕಾರ್ಯಗಳನ್ನ ಮುಗಿಸಿ 5 ಗಂಟೆ KSRTC ಬಸ್ ಹತ್ತಿದೆ. ತೊಕ್ಕೊಟ್ಟಲ್ಲಿ ಬಂದಿದೆ. ಎಲ್ಲಾ ಅಂಗಡಿಗಳು, ಕಮರ್ಷಿಯಲ್ಗಳು, ಪ್ಲಾಟ್ಗಳಿಗೆಲ್ಲ ಹೋಗಿ ನೋಡೋಣ, ಕಸವೇ ಕಸ. ಏನ್ ಮಾಡ್ಬೇಕು ದೇವರೇ, ಈಗ ದಾರಿ ಇಲ್ವಾ ಎಂಬುದಾಗ ಕೆಲವೊಂದು ದೇವರ ಐಡಿಯಾ ಕೊಟ್ಟರು ನನಗೆ, ಈ ರೀತಿ ಮಾಡಿ ಕೆಲವು ಅಂಗಡಿಗಳಿಗೆ ನುಗ್ಗಿ ಅವರಿಗೆಲ್ಲ ಖಡಕ್ ಆಗಿ ಹೇಳಿದೆ, ನೋಡಿ ಇನ್ನು ನಾಳೆಯಿಂದ ಕಸ ಹೊರಗಡೆ ಇದ್ರೆ ನಿಮ್ಮ ಲೈಸೆನ್ಸ್ ರದ್ದುಪಡಿಸಬೇಕು ಎಂಬುದಾಗಿ. ಹೀಗೆ 6 ತಿಂಗಳ ಕಾಲ ಇದೇ ಕೆಲಸ ಮಾಡಿ ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಡಬೇಕು, ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ಬೇಕು. ಇದೆಂತ ವ್ಯವಸ್ಥೆ. ಕೊನೆಗೆ ಏನ್ ಮಾಡಿದೆ, ಹಸಿ ಕಸ ಸೆಗ್ರಿಗೇಷನ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತು ಕಿಶೋರ್ ಅವರನ್ನ ಬಂದು ನನ್ನ ಮೀಟ ನಾನು ಹೇಳಿದೆ ಏನು ಮಾಡೋ ಕೊನೆಗೆ ಅವರು ಒಂದು ಐಡಿಯಾ ಕೊಟ್ಟು ಸೆಗ್ರಿಗೇಷನ್ ಮಾಡಿ ಸರ್. ಮತ್ತೆ ನೋಡು, ಹೆಚ್ಚು ಸೆಗ್ರಿಗೇಷನ್ಗೆ ಒತ್ತು ಕೊಟ್ಟು ನಮ್ಮ MLAಗಳು ಎಲ್ಲೆಲ್ಲಿ ಹೋಗ್ತಾರೆ ಗಾಡಿಗಳು, ಅದರ ಬೆನ್ನಿಂದ ಹೋಗಿ ಬೇರೆ ಮಾಡಬೇಕು. ಕೆಲವು ಕಡೆ ಎಲ್ಲ ಗಲಾಟೆ ಮಾಡಿದ್ರು. ನಮ್ಮ ಪೌರ ಕಾರ್ಮಿಕರ ಮೇಲೆ ಮೈ ಮೇಲೆ ಬರ್ತಾ ಇದ್ರು. ಆ ಕಠಿಣವಾದ ಆ ಸಂದರ್ಭದಲ್ಲಿ ನಿರಂತರವಾಗಿ ಬಿಡಲಿಲ್ಲ. ಯಾಕೋ ಧೈರ್ಯ ಇದೆ, ಹೆದರಬಾರದು ಎಂಬುದಾಗಿ. ಕೊನೆಗೆ ಅನೇಕ ಕಡೆಯಲ್ಲಿ ಅವರಿಗೆಲ್ಲ ತಿಳುವಳಿಕೆ ಹೇಳಿ, ಹಾಗೆ ಮಾಡಬಾರ್ದು, ನೀವು ಕಸವನ್ನ ಬೇರೆ ಮಾಡಿಕೊಟ್ರೆ ನಾವು ಅದನ್ನ ಮರುಬಳಕೆ ಮಾಡಿ. ಹೀಗೆ ಮಾಡುವಾಗ ಒಂದು ಆಲೋಚನೆ ಬಂತು ನನಗೆ. ಆದ್ರೆ ಬುಕ್ಕನ್ನು ಓದಿ ಕಂಪ್ಲೀಟ್ ಓದಿ ನನಗೆ ಅವರು ಸ್ಟೇಷನ್ಗೆ ಹೋದ್ರೆ ಅವ್ರ ಮಾತು ನಾವು ಕೇಳ್ಬೇಕು, ಇಲ್ಲಿನ ಅವ್ರು ನಮ್ಮ ಮಾತು ಕೇಳ್ಬೇಕು ಅಲ್ವಾ. ಇಲ್ಲಿ ನಮ್ಮ ಮಾತು ಅವ್ರು ಕೇಳ್ಬೇಕಾಗ್ತದೆ. ದಯಮಾಡಿ ಬೇಗ ನಾನು ಮುಗಿಸ್ತೇನೆ, ಯಾಕಂದ್ರೆ ನಾನು ಇನ್ನು 1.5 ಗಂಟೆ ಉಡುಪಿಗೆ ಹೋಗ್ಬೇಕಾಗ್ತದೆ. ಕೊನೆಗೆ ಕೇರಳದಲ್ಲಿ ಒಂದು ಟೌನ್ ಅಲ್ಲಿ ಬಿನ್ ಕಾಂಪೋಸ್ಟ್ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾನು ಗಮನಕ್ಕೆ ಬಂತು. ಏನೇ ಆಗ್ಲಿ ಒಬ್ರು ಯಾರು ದನಿಗಳು ಬಂದ್ರು, ನಿಮ್ಮ ಮಾಮು ಮೋಹನ್ ಮಾಮ ಬಂದ್ರು. ಏನೋ ಕೆಲಸ ಮಾಡಿಕೊಟ್ಟೆ ಸರ್, ಏನಾರು ಬೇಕಾದ್ರೆ ನಾನೇನು ತಗೊಳ್ಳಲ್ಲ ಮಾರ, ಬೇಡ ನನ್ಗೆ ಐಡಿಯಾ ಬಂತು. ಒಂದು 35 ಬಿನ್ನುಗಳಿಗೆ ನೀವು ಏನಾದ್ರು ಸಹಾಯ ಕೊಡಿ ಮಾರ. ಎಸ್ ಸರ್, ಕರ್ಸಿ ಅಂತ ಹೇಳಿ ಕೂಡಲೇ ಫೋನ್ ಮಾಡಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕರೆಸಿ 1 ವಾರದಲ್ಲೇ 35 ಬಿನ್ನುಗಳು ತರಿಸಿ ಹಸಿ ಕಸವನ್ನ ಸೆಗ್ರಿಗೇಷನ್ ಮಾಡಿ ನಮ್ಮ ಆಫೀಸಲ್ಲಿ ನಮ್ಮ ಕೌನ್ಸಿಲ್ ಎಲ್ಲ ಬೊತ್ತೆ ಹಾಕೋದು. ಇಲ್ಲಿ ಯಾಕೆ ಮಾಡ್ತೀವಿ, ಹಾಗೆ ಇವರಿಗೆ ತೋರಿಸ್ಬೇಕು. ಈ ಕೌನ್ಸಿಲ್ಗಳಿಗೆ ಕಸ ಆದ್ರೆ ಅಲರ್ಜಿ ಅವರಿಗೆ.
ಹಾಗಾಗಿ ಕೌನ್ಸಿಲ್ಗಳಿಗೆ ತೋರಿಸ್ಬೇಕು, ಆಫೀಸ್ ಹತ್ರನೇ ಮಾಡ್ಬೇಕೆಂಬುದಕ್ಕೆ ನಿರ್ಧಾರ ಮಾಡಿ ಏನ್ ಬೇಕಾರಾಗ್ಲಿ ಅಂತ 35 ಬಿಟ್ಟು ಅಲ್ಲೇ ಕರ್ಸಿ ಗೊಬ್ಬರವನ್ನ ತಯಾರು ಮಾಡಿ MLA ಅವರು ನಮ್ಮ ಈಗ ಮಾನ್ಯ ಸ್ಪೀಕರ್ ಅವರು ಕರ್ಸಿ ಉದ್ಘಾಟನೆ ಮಾಡಿಸಿದ್ರು, ಬಿಡ್ಲಿಲ್ಲ. 35 ಬಿನ್ಗಳಲ್ಲಿ ಸುಮಾರು 45 ಸಲ ಗೊಬ್ಬರ ಸಿಕ್ಕಿತು. ಕೊನೆಗೆ ಏನ್ ಮಾಡ್ಬೇಕು ಗೊಬ್ಬರ? ಅಷ್ಟೊತ್ತಿಗೆ ನಮ್ಮ ವಿಜಯ್ ಕುಂದರ್ ಬಂದ್ರು. ಅವರು ಸರ್ ಇದು ಗಿಡ ಹಾಕುವ ಸರ್ ಎಸ್ ಅಂತ ಹೇಳಿ, ಯಾವ ರೀತಿ ಆಗುತ್ತೆ ಎಲ್ಲ ಕಾಂಕ್ರೀಟ್ ಅಲ್ಲ ಮಾರ್ರೆ ಅಂತ ಹೇಳಿ, ಸರ್ ನೀವು ಎದುರುಬೇಡಿ ಅಂತೇಳಿ ಹಾಳಾದ ಪಿಜ್ಗಳನ್ನ ನಾನು ಕೊಡ್ತೀನಿ ಸರ್ ಅಂತ ಹೇಳಿ, ಅದಕ್ಕೇನು ನಮ್ಮ ವೆಹಿಕಲ್ ಎಲ್ಲ ಕಳಿಸ್ತೀನಿ ಅಂತ ಹೇಳಿ ಇಮಿಡಿಯೇಟ್ಲಿ ಮಂಗಳೂರಿಂದೇನೋ ತರಿಸಿದ್ದು ಎಲ್ಲ ಒಟ್ಟಾಗಿ ಜಬ್ಬರ್ ಕರ್ಸಿದ್ವಿ. ಕೌನ್ಸಿಲ್ಗೆಲ್ಲ ಬರ್ಲಿಕ್ಕೆ ಹೇಳಿದ ಅವ್ರು ಯಾರು ಬರಲಿಲ್ಲ, ಜಬ್ಬರ್ ಮಾತ್ರ ಬಂದ್ರು. ಕೊನೆಗೆ ನಮ್ಮ ಉಪಾಧ್ಯಕ್ಷರಿಗೂ ಕರೆದಿದ್ದೆ ನಾನು, ಬರ್ಲಿಲ್ಲ ಯಾರು, ಅಧ್ಯಕ್ಷರಿಗೂ ಸಹ ಕರೆದಿದ್ದೆ ಬರ್ಲಿಲ್ಲ. ಆ ನಂತರ ಬಂದ್ರು ಅವರು, ಪ್ರೋಗ್ರಾಮ್ ಮಾಡಿ ನಾವು ಮಾಡಿದ್ವಿ. ಅದರಲ್ಲಿ ಎಲ್ಲಾ ತರಕಾರಿಯನ್ನು ಬೆಳೆದಿದೆ, ಹೀರೆಕಾಯಿ, ಕುಂಬಳಕಾಯಿ ಉಂಟಲ್ಲ ದೊಡ್ಡದು ಬೆಳೆದಿದೆ. ಅಷ್ಟು ಪವರ್ ಅದು, ಮನೆಯ ಹಸಿ ಕಸ ಅಷ್ಟು ಪವರ್ಫುಲ್, ಯಾರಿಗೂ ಗೊತ್ತಿಲ್ಲ, ನಾವು ತಿಂದು ಬಿಸಾಡ್ತೀವಲ್ಲ ಅಷ್ಟು ಪವರ್. ಕೊನೆಗೆ ನಮ್ಮ ವಿಜಯ್ ಅವರು ಎಲ್ಲವನ್ನ ಹಲ್ವಾ ಮಾಡಿ ಕೊಟ್ಟಿದ್ವಿ. ಹಲ್ವಾ ಮಾಡಿ ಅದನ್ನ ಜನರಿಗೆ ತಿಳಿಸಿದ್ವಿ, ನಾವೇ ಹಲ್ವಾ ಮಾಡಿಸಿದ್ವಿ. ಕೌನ್ಸಿಲ್ ಮೀಟಿಂಗ್ ನೆನಪಿರ್ಬೇಕಲ್ಲ. ಹೀಗೆ ಯಾಕೆ ಹೇಳ್ತಾ ಇದ್ದಂದ್ರೆ, ಇವತ್ತು ಮನಸ್ಸಿದ್ರೆ ಮಾರ್ಗ, ನಾವೆಲ್ಲ ಭಾಷಣ ಮಾಡ್ಬೋದು, ಕಾರ್ಯರೂಪಕ್ಕೆ ತುಂಬಾ ಕಷ್ಟ. ನಾವ್ ಏನ್ ಮಾಡ್ತಾ ಇದೀವಿ, ಕಸ ಮುಕ್ತ ಪಾಪ ನಮ್ಮ ಕಿಶೋರ್ ಅವರು, ವಾಸುದೇವರು ಜೀರಿಗೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ. ಇವರಿಬ್ಬರಿ ಮಾಡಿದ್ರೆ ಆಗ್ತದ? ಸಾಧ್ಯವೇ ಇಲ್ಲ. 2 ಜನ ಮಾಡಿದ್ರಲ್ಲ, ಮನೆಯಲ್ಲಿ ಪ್ರಾರಂಭವಾಗಬೇಕು. ಏನೋ ಮನೆಯಲ್ಲಿ ಏನು ನೀವು ಇವತ್ತು ಉಳ್ಳಾಳ ನಾಗರಿಕ ವೇದಿಕೆ ಇದೆಯಲ್ಲ, ನಾಳೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು. ಮನೆಗಳಿಗೆ ಹೋಗಿ ಗೊಬ್ಬರ ಮಾಡಿ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿ. ಆಗ ಇಟ್ಟಿದ್ರಲ್ಲ ಸುಸ್ಥಿರ ಉಳ್ಳಾಳ ಕನಸುಗಾರರ ಒಂದು ವಿಶ್ವಾಸಕ್ಕೆ ಉಳ್ಳಾಳ ಪಾತ್ರ ಆಗ್ತದೆ. ಇಲ್ಲದ್ರೆ ಹೆಸರಿಗೆ ಮಾತ್ರ ಅಲ್ಲಿದ್ರೆ ಪ್ರಯೋಜನ ಇಲ್ಲ, ಕಾರ್ಯರೂಪಕ್ಕೆ ತರಬೇಕು. ಉದಾಹರಣೆ ಶೂನ್ಯ ತ್ಯಾಜ್ಯ ಅಂತ ಹೇಳಿ ನಮ್ಮ ವಾಸದೇವರು ತುಂಬಾ ಮಾಡಿದ್ದಾರೆ ಮನೆಯಲ್ಲಿ, ತುಂಬಾ ನೋಡಿದೆ, ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಸಾರು ಇವರ ದರ್ಗದಲ್ಲಿ ಸ್ವಲ್ಪ ಮಾಡಿದ್ವಿ ನಾವು, ಎಲ್ಲರೂ ಯಾರು ಬಿಡ್ಲಿಲ್ಲ. ನಮ್ಮ ಕಿಶೋರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಹಸಿ ಈ ಕೋಳಿ ತ್ಯಾಜ್ಯಗಳನ್ನ ನದಿಯಲ್ಲಿ ಹಾಕ್ತಾ ಇದ್ರು, ಅದನ್ನೆಲ್ಲ ಕರ್ಸಿ ಅದನ್ನ ರೀಪ್ರೊಡಕ್ಟ್ಗೆ ನದಿಯ ಮಾಲಿನ್ಯ ಆಗಬಾರ್ದು ಎಂಬುದಾಗಿ ರಿಯಾಜ್ ನಮಗೆ ಒತ್ತಡ ತರ್ತಾ ಇದ್ರು. ಕೊನೆಗೆ ಆ ನಿಟ್ಟಿನಲ್ಲಿ ಎಲ್ಲಾ ತ್ಯಾಜ್ಯವನ್ನ ಬೈಕಂಬಾಡಿಯಲ್ಲಿ ಅದನ್ನ ತಯಾರು ಮಾಡ್ಲಿಕ್ಕೆ ಎಲ್ಲ ಅಗ್ರಿಮೆಂಟ್ ಮಾಡಿ ಸೈನ್ ಮಾಡಿ ಕೊಟ್ಟು ನಿರಂತರವಾಗಿ ನಡೆದಿದ್ರೆ ಎಲ್ಲೂ ನೋಡಿದ್ರೆ ಸ್ಮೆಲ್, ನಿಮ್ಮ ಬೀಚ್ ಹತ್ತಿರ ಸ್ಮೆಲ್, ನದಿಗಳ ಹತ್ರ ಹೋದ್ರೆ ಸ್ಮೆಲ್, ಕೆಟ್ಟ ವಾಸನೆ ಬರ್ತದೆ. ಅದನ್ನೆಲ್ಲ ಮುಕ್ತಿ ಮಾಡ್ಲಿಕ್ಕೆ ಕಾರಣ ರಿಯಾಜ್ ಬೆನ್ನೆಲುಬಾಗಿ ನನಗೆ ಆತ ಹೇಳ್ತಾ ಇದ್ದ, ಹೀಗೆ ಮಾಡ್ಬೇಕು ಎಂಬುದಾಗಿ. ಇವತ್ತು ಇನ್ನೂ ಆಗಬೇಕು, ಆಗಿದ್ದು ಏನಿಲ್ಲ, ಪುಸ್ತಕದಲ್ಲಿ ಮಾತ್ರ. ಈಗ ವನಜ ಅವರು ನಮ್ಮ ತನುಜ ಅವರು ನಾವೇನೋ 4 ಜನ 10 ಜನ ಮಾಡಿದ್ದನ್ನ ಡಿಟೇಲ್ಸ್ ಮಾಡಿದ. ನೀವು ಆ ಪುಸ್ತಕಗಳನ್ನ ಕೊಂಡುಕೊಳ್ಬೇಕು, ದಯಮಾಡಿ ಪ್ರತಿ ಮನೆಯಲ್ಲಿ ಉಳ್ಳಾಳದಲ್ಲಿ ಆ ಪುಸ್ತಕ ಇರಬೇಕು. ಪ್ರತಿ ಮನೆಯಲ್ಲಿ ಇದ್ದರೆ ನಾವೆಲ್ಲರೂ ಈ ಏನು ಸುಂದರ ಉಳ್ಳಾಳ ಇದೇ ಮಾಡಿದ್ರಲ್ಲ, ನನ್ನ ಉಳ್ಳಾಳ ನಮ್ಮ ಉಳ್ಳಾಳ, ಈ ಭೂಮಿಯಲ್ಲಿ ಹುಟ್ಟಿದಕ್ಕೆ ಹೆಮ್ಮೆ ಪಡ್ಬೇಕು ನೀವೆಲ್ಲರೂ. ಇವತ್ತು ತ್ಯಾಜ್ಯಗಳನ್ನ ಮುಕ್ತಿ ಮಾಡ್ಬೇಕಂತ ಹೇಳ್ತೀವಿ, ಸಾಧ್ಯವೇ ಇಲ್ಲ. ಕಸ ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು. ಇವತ್ತು ಯಾವುದೇ ಫಂಕ್ಷನ್ಗಳಲ್ಲಿ, ಮದುವೆಗಳಲ್ಲಿ ಅಥವಾ ಮುಂಜಿಗಳಲ್ಲಿ, ಬರ್ತ್ಡೇ ಎಲ್ಲ ಏನು ಬಳಕೆ ಮಾಡುವಂತ ವಸ್ತುಗಳಿಂದ ಇವತ್ತು ಅತಿಯಾಗಿ ಬೆಳೀತಾ ಇದೆ. ಮನುಷ್ಯ ನೋಡಿ ಎಷ್ಟು ಬುದ್ಧಿವಂತ, ಅದನ್ನು ಬ್ಯಾನ್ ಮಾಡಿಕೊಟ್ಲೆ ಪ್ಲಾಸ್ಟಿಕ್ ಅನ್ನ ಕಪ್ಪು ಮಾಡಿ, ಎಷ್ಟು ಚಾಣ್ಮೆ ಮನುಷ್ಯನಿಗೆ ನೋಡಿ. ಇದರಲ್ಲಿ ಉಪಯೋಗ ಮಾಡಿದರೆ ನಿರಂತರವಾಗಿ
ಕ್ಯಾನ್ಸರ್ ಬರೆದಿಟ್ಕೊಳ್ಳಿ. ಐ ವಿಲ್ ಸ್ಟಡಿ ಆಲ್ರೆಡಿ. ಇದನ್ನ ಉಡುಪಿಯಿಂದ ಬರುವಾಗಲೇ ನಾವು ಸ್ಟಡಿ ಮಾಡಿ ಇದರಲ್ಲಿ ನಿರಂತರವಾಗಿ ಚಾ ಕುಡಿದರೆ ಕ್ಯಾನ್ಸರ್ ಖಂಡಿತವಾಗಿ ಬರೆದಿಟ್ಕೊಳ್ಳಿ ನಿಮ್ಮ ನೋಟಲ್ಲಿ ಬೇಕಾದ್ರೆ. ಡಿಸೀಸ್ ಕಂಪ್ಲೀಟ್ ಮಾಡಿದ್ದಾರೆ. ಎಷ್ಟು ಮನುಷ್ಯ ಬುದ್ಧಿವಂತಿಕೆ ಇವತ್ತು ಅಷ್ಟು ಕ್ಲೀನ್ ಮಾಡಿ ನೋಡಿ. ಇದೆಲ್ಲ ಪ್ಲಾಸ್ಟಿಕ್ ಕೋಟಿಂಗ್ ಆಗಿದೆ. ದಯಮಾಡಿ ಇವತ್ತೇ ಇದನ್ನ ಬಳಸಬೇಡಿ. ಸ್ಟೀಲ್ ಲೋಟ ನೋಡಿ, ನಾವೆಲ್ಲ ಚಿಕ್ಕವರಿರುವಾಗ ನಮ್ಮ ತಂದೆ ತಾಯಿಗಳು ಸ್ಟೀಲ್ ಲೋಟ, ಸ್ಟೀಲ್ ತಟ್ಟೆ ಬಳಸ್ತಾರೆ. ಯಾಕೆ? ಆರೋಗ್ಯದ ದೃಷ್ಟಿಯಿಂದ. ನೀವೆಲ್ಲರೂ ನಮಗೆ ಕರೆಸಿ ಅನಾರೋಗ್ಯ ಕೊಡ್ತಾ ಇದ್ದೀರಿ. ನಾನು ಕುಡಿಲಿಲ್ಲ ಹೇಳಿ, ನಾನು ಕುಡಿಯಲ್ಲ, ನನಗೆ ಗೊತ್ತಿದೆ. ಕೊನೆಗೆ ನನಗೆ ಗ್ಲಾಸಲ್ಲಿ ಕೊಟ್ಟು ಇವತ್ತು ಇಷ್ಟು ದೊಡ್ಡದಾದ ಚಹಾ ಕುಡಿಲಿಕ್ಕೆ ಸಣ್ಣ ತಗೊಳ್ಳಿ, ಎಲ್ಲ ಮಾರ್ಕೆಟ್ ಸಿಗ್ತದೆ. ಇಂಥ ಲೋಟಗಳನ್ನ ಚಹಾ ಕುಡಿಲಿಕ್ಕೆ ಬಳಸಿ ನೀವು ಆರೋಗ್ಯವಾಗಿರ್ತೀರಿ, ನಿಮ್ಮ ಮಕ್ಕಳು ಆರೋಗ್ಯ, ನಿಮ್ಮ ಕುಟುಂಬ ಸಹ. ಇವೆಲ್ಲ ವಿಷ ಕುಡ್ದಿದ್ರಿ, ಎಲ್ಲ ವಿಷ ಕುಡ್ದಿದ್ರಿ. ನಾನೊಬ್ಬರು ಬಿಟ್ಟು ಎಲ್ಲರೂ ಮೇಡಮ್ ಕುಡಿಲ್ಲ. ಹಾಗಾಗಿ ಇವುಗಳನ್ನ ಬಳಸುವುದರಿಂದ ನಿಮ್ಮ ತ್ಯಾಜ್ಯ ಶೇಕಡ 80% ಕಡಿಮೆ ಆಗ್ತದೆ. ನೋಡಿ ಇವತ್ತು ಫಂಕ್ಷನ್ಗಳಲ್ಲಿ, ಸಭೆಗಳಲ್ಲಿ, ಮದುವೆಗಳಲ್ಲಿ ನಾವೇನು ಹೋಗ್ತೀವಿ ತಿನ್ನೋದು ವಿಷಾಡು. ನೋಡಿ ಮದುವೆ ಹೋಗಿ ನೋಡಿ. ನಾನು ಉಡುಪಿಯಲ್ಲಿ ಬಂದ್ ಮಾಡಿದ್ದೀನಿ, ಅದನ್ನೆಲ್ಲ ಬಂದ್ ಮಾಡಿದ್ದೀನಿ ಉಡುಪಿಯಲ್ಲಿ. ಮೊನ್ನೆ ನೋಡಿರ್ಬೇಕು, ಟಿವಿಯಲ್ಲಿ ಬಂದಿದೆ. ಬೀಚಲ್ಲಿ ಒಂದು ನಮ್ದು ಸುಮಾರು 50ರಿಂದ 60 ಅಂಗಡಿಗಳು ಇದೆ. ಎಲ್ಲಾ ಬಂದ್ ಮಾಡಿ ಸ್ಟೀಲ್ ಲೋಟ, ಗ್ಲಾಸ್ ಲೋಟ ಬಳಸಬೇಕೆಂಬುದಾಗಿ ಕಟ್ಟುನಿಟ್ಟಾಗಿ ಆದೇಶ ಮಾಡಿದ್ದಾರೆ. ಅವನು ಏನಾರು ಬಳಸಿದವನು ಲೈಸೆನ್ಸ್ ಎಲ್ಲ ಪಬ್ಲಿಕ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಾವು ಇದನ್ನ ಬಳಸಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ತ್ಯಾಜ್ಯ ಕಡಿಮೆ ಆಗ್ತದೆ. ಹಸಿ ಕಸವನ್ನ ನಮ್ಮ ಮನೆಯಲ್ಲೇ ಗೊಬ್ಬರ ಮಾಡಬಹುದು. ಅಬ್ಸೆನ್ಸ್ ಐಸೆನ್ಸ್ ಇದ್ರೆ ಏನು ತೊಂದರೆ ಇಲ್ಲ ಮಾಡಲ್ಲ. ನೋಡಿ, ನಾವು ಉತ್ಪತ್ತಿ ಮಾಡಿದ ತ್ಯಾಜ್ಯಕ್ಕೆ ನಾವು ಹೊಣೆ, ಯಾರು ಹೊಣೆ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಒಂದು ಕಡೆ, ಯಾರು ತ್ಯಾಜ್ಯವನ್ನ ಉತ್ಪತ್ತಿ ಮಾಡ್ತಾನೆ ಅವನೇ ಜವಾಬ್ದಾರಿ. ಜೈಲು ಶಿಕ್ಷೆ ಆಗ್ತದೆ. ಆಕ್ಟ್ ಅಲ್ಲಿ ಮುಂದೆ ತ್ಯಾಜ್ಯ SFLB ಆಕ್ಟ್ ಅಲ್ಲಿ 2016ರಲ್ಲಿ ಮೆನ್ಷನ್ 1 ವರ್ಷ ಜೈಲು ಶಿಕ್ಷೆ ಅಂತ ಇದೆ. ಯಾರಿಗೂ ಗೊತ್ತಿಲ್ಲ ಇನ್ನು. ಹಾಗಾಗಿ ತಾವೆಲ್ಲರೂ ಉಳ್ಳಾಳ, ನಾನು ಇಲ್ಲಿದ್ದ ತೊಂದರೆ ಇಲ್ಲ, ಇಲ್ಲಿದ್ದಾರೆ, ವೇದಿಕೆ ಇದೆ, ನಮ್ಮ ನಮ್ಮ ಗುರುಗಳಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ. ಇವರನ್ನೆಲ್ಲ ಒಟ್ಟುಗೂಡಿ ಇವತ್ತು ಉಳ್ಳಾಳವನ್ನ ಒಂದು ಸುಂದರ ನಗರವನ್ನಾಗಿ ಮಾಡಬೇಕು. ಎಲ್ಲರೂ ರಸ್ತೆ ಹೇಳಿದ್ರು, ಯಾರು ಆಗಲೇ ಒಂದು ಭಾಷಣ ಮಾಡಿದ್ರು, ಸ್ಮೆಲ್ ಬರ್ತದೆ, ಮೀನು ಲಾರಿಗಳು ನಿಲ್ಲಿಸ್ತದೆ ಅಲ್ವಾ, ವಾಕಿಂಗ್ ಹೋಗುವಾಗ ಬೆಳಿಗ್ಗೆ ಸ್ಮೆಲ್ ಬರ್ತದೆ. ಇದೆಲ್ಲ ಆಗಬೇಕಾದ್ರೆ ನಾವೆಲ್ಲ ತಿಳುವಳಿಕೆಯಿಂದ ಬಾಳ್ಬೇಕು. ಪ್ರತಿಯೊಬ್ಬರು ತಿಳುವಳಿಕೆಯಿಂದ ಬಂದ್ರೆ ಮಾತ್ರ ಈ ನಗರ. ನೀವು ಉಡುಪಿಗೆ ಬೇಕಾದ್ರೆ ಬನ್ನಿ, ಒಂದು ನೋಡಿ ನಮ್ಮ ರಸ್ತೆಗಳು ಹೇಗಿದೆ. ಈಗ ಮಾಡಿದ್ರೆ ನಾನು ಓದಿ ರಸ್ತೆಗಳು ಹೇಗಿದೆ ಚಂದ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಇಲ್ಲ ಅಲ್ಲಿ ಜನಗಳು ಒಂದೇ ಹೇಳಿದ್ರೆ ಕಂಪ್ಲೀಟ್ ಅದನ್ನ ಫಾಲೋ ಮಾಡ್ತಾರೆ. ಇವತ್ತು ನಾವು ಸಹ ಉಳ್ಳಾಳವನ್ನ, ನಾನು ಎಲ್ಲೋ ಹುಟ್ಟಿ ಬೆಳೆದಿದ್ದು ಮಾರ ಅಲ್ವಾ, ನಾನು ಎಲ್ಲಿ ಹೋಗ್ತೇನೆ ನನ್ನ ಊರು, ಇದು ನನ್ನದು ಊರು ಎಂಬುದಾಗಿ ನಾವು ಕೆಲಸ ಮಾಡ್ತೀವಿ. ಯಾಕಂದ್ರೆ ಇವಾಗಲೂ ನೀವು ಕಾಲ ಮೀರಲಿಲ್ಲ. ಅನೇಕ ಸಂಘ ಸಂಸ್ಥೆಗಳಿದೆ, ನೀವೆಲ್ಲರೂ ಒಟ್ಟುಗೂಡಿ ನಾಳೆಯಿಂದನೇ ನಗರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಒಂದೊಂದು 10 ಮನೆಗಳಲ್ಲಿ ಭೇಟಿಯಾಗಿ ಆಯಾ ಕೌನ್ಸಿಲರ್ನ ಮನವೊಲಿಕೆ ಮಾಡಿ ಅಲ್ವಾ, ಪ್ರತಿಯೊಂದು ಮನೆಯಲ್ಲಿ ಕಾಂಪೋಸ್ಟ್ ತಯಾರು ಮಾಡಿ ಗಿಡಗಳನ್ನ ಬೆಳೆಸಿ ಇವತ್ತು ತರಕಾರಿಗಳನ್ನ ನೋಡಿ ಶೇಕಡ 80% ಕೆಮಿಕಲ್ ಇಂದ ಬರ್ತಾ ಇದೆ. ಮಾರ್ಕೆಟ್ ನೋಡುವಾಗ ತಾಜಾ ತನ ಕಾಣ್ತದೆ, ಆದ್ರೆ ಶೇಕಡ 80% ಕೆಮಿಕಲ್ ತಿಂತಾ ಇದೀವಿ. ಪ್ರಾಯ ಆಗಿ 60, 70 ವರ್ಷ ಆದ್ಮೇಲೆ ಎಲ್ಲಾ ಕಾಯಿಲೆ, ಕಿಡ್ನಿ ಫೇಲು, ಲಂಗ್ಸ್ ಫೇಲು, ಹಾರ್ಟ್ ಅಟ್ಯಾಕ್, ಶುಗರು, ಯಥೇಚ್ಛವಾಗಿ ಈ ಕೆಮಿಕಲ್ ಬಳಸುವುದರಿಂದ ಆಹಾರ ಮೇಲೆ ಶುಗರ್ ನಮಗೆ ಬರ್ತಾ ಇದೆ. ಪ್ರತಿಯೊಂದು 100ರಲ್ಲಿ 12ರಷ್ಟು ಜನರಿಗೆ ಶುಗರ್ ಇದೆ. ಯಾಕೆ? ಕೆಮಿಕಲ್, ಮನುಷ್ಯ ಕೆಮಿಕಲ್ ಅನ್ನು ಯೂಸ್ ಮಾಡ್ತಾ ಇದ್ದಾನೆ. ಹಾಳಾಗಬಾರ್ದು ಎಂಬುದಾಗಿ ಆಹಾರಗಳು, ಪದಾರ್ಥಗಳು ಹಾಳಾಗಬಾರ್ದು ಎಂಬುದಾಗಿ ಕೆಮಿಕಲ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಆದಷ್ಟು ಮನೆಯಲ್ಲಿ
ಸ್ವಲ್ಪ ಆದ್ರೂ ಬೆಳೀರಿ, ಇಡೀ ಬೆಳಿಬೇಕಾಗಿ ನಮ್ಗೆಲ್ಲ ಆಗುದಿಲ್ಲ ಅಲ್ಲ. ಸ್ವಲ್ಪ ಸ್ವಲ್ಪ ಬೆಳೆದು ಅಟ್ಲೀಸ್ಟ್ ಒಂದೆರಡು ದಿವಸ ಕೆಮಿಕಲ್ ಇದ್ದ ಆಹಾರವನ್ನು ಸೇವಿಸಿ ಅದೇ ಟೇಸ್ಟ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ನಮ್ಮನೇಲಿ ಈಗಲೂ ಮಾಡ್ತೀವಿ, ಎಷ್ಟು ಟೇಸ್ಟ್ ಇರ್ತದೆ. ದಯಮಾಡಿ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ, ಚೀಲಗಳು ತಗೊಳ್ಳಿ. ನಮಗೇನು ದೇವರು ಕಡಿಮೆ ಮಾಡಿಲ್ಲ. ಕಡಿಮೆ ಆಗಿದೆಯಾ? ಹೊರಗಡೆ ಹೋದ್ರೆ ಬಿರಿಯಾನಿ ತಿಂತೀವಿ, ಕಬಾಬ್ ತಿಂತೀವಿ ಅಲ್ವಾ? ಅವನು ಯಾವ ಎಣ್ಣೆ ಹಾಕಿರ್ತಾನೆ ಕಬಾಬಲ್ಲಿ, ಯಾವ ಬಣ್ಣ ಹಾಕಿ ಟೇಸ್ಟ್ ಪುಡಿ ಹಾಕಿರ್ತಾನೆ, ಮತ್ತೆ ಹೋಗಿ ತಿಂತೀವಲ್ಲಿ ಟೇಸ್ಟ್ ಪುಡಿ ಹಾಕಿ ಅವನು ಪುನಃ ಬರ್ಲಿ ನಮ್ಮಲ್ಲಿ ಅಂತ ಅಲ್ವಾ? ಅದು ನಮಗೆ ಗೊತ್ತಿಲ್ಲ. ಅವನು ಚಂದ ಮಾಡಿ ಹಾಕಿರ್ತಾನೆ, ಸರಿ ತಿಂತೀವಿ. ಪುನಃ ಎಗ್ಗೆ ಉಂಟು ಪೋಲೆ ಮಾಡ ಎಲ್ಲೇ ಡಿಸೆಂಬರ್ ಲಾಸ್ಟ್ ರಾತ್ರಿ ತಿಂತೀವಿ, ಆರೋಗ್ಯ ಹಾಳಾಗ್ತಾ ಇದೆ. ಇವತ್ತು ನೋಡ್ಬೇಕು, ಈ ದೇಹ ನೋಡಿ ಎಷ್ಟು ಚಂದ ಮಾಡಿ ದೇವರು ಮೂಗು ತಂದು ಇಲ್ಲಿಕ್ಕಿದ್ರೆ ಏನಾಗ್ಬೋದು? ಅಯ್ಯೋ ದೇವರೇ, ನಮಗೆ ಆಗ ಎಲ್ಲಾರು ಸ್ವಲ್ಪ ಕಲೆ ಆಗ್ಬಿಟ್ರೆ 4 ಬಾರಿ ಉಜ್ಜಿತೀವಿ, ಕನ್ನಡಿಯನ್ನು ನೋಡ್ಕೊಳ್ತೀವಿ ಅಲ್ವಾ? ಪೌಡ್ರ್ ಹಾಕ್ತೀವಿ. ದೇವರು ಎಷ್ಟು ಚಂದ ಮಾಡಿ ನಮ್ಮನ್ನ ಬೆಳೆಸಿದಾನೆ, ಹುಟ್ಟಿಸಿದಾನೆ ಅಲ್ವಾ? ಪ್ರಕೃತಿಯನ್ನ ಕಾಪಾಡಬೇಕು, ಪ್ರಕೃತಿಯನ್ನ ಉಳಿಸ್ಬೇಕು. ನಾವೆಲ್ಲ ಪ್ರಕೃತಿಯನ್ನ ಏನ್ ಮಾಡ್ತೀವಿ ನಾವು? ನಾಶನ ಮಾಡ್ತಾ ಇದೀವಿ. ಪ್ಲಾಸ್ಟಿಕ್ ಇಂದ ಹಿಡಿದು ಮರುಬಳಕೆ ವಸ್ತುಗಳ ಉಪಯೋಗದ ಯೂಸ್ ಅಂತ ನೋಡಿ ತಟ್ಟೆಗಳು, ಪ್ಲಾಸ್ಟಿಕ್ ತಟ್ಟೆಗಳು ನದಿಯಲ್ಲಿ, ಕಡಲಲ್ಲಿ ಎಷ್ಟಿದೆ. ಇದೆಲ್ಲ ಯಾರು ಮಾಡುದು? ಮನುಷ್ಯ, ನಾವು ನೀವು ಮಾಡ್ತಾ ಇದ್ದೀವಿ. ಇವತ್ತು ಪ್ರಕೃತಿಯನ್ನು ಉಳಿಸಿದ್ರೆ ಖಂಡಿತವಾಗಿ ನಾವು ಉಳಿಯಲ್ಲ, ನಾವು ನಾಶನೇ. ಹಾಗಾಗಿ ಪ್ರಕೃತಿಗೆ ಪೂರಕವಾದ ವಸ್ತುಗಳನ್ನು ಉಪಯೋಗ ಮಾಡಬೇಕು. ಪ್ರತಿಯೊಬ್ಬರು ನಿಮ್ಮ ಮಕ್ಕಳಿಗೆ ಒಂದು ಚಾಕ್ಲೇಟ್ ತಿಂದ್ರೆ ಕಿಶಲ್ಲಿ ಇಟ್ಕೊಳ್ಳಿ ಕೇಳಿ, ಮನೆ ಬಂದು ಡಸ್ಟ್ಬಿನ್ ಅಲ್ಲಿ ಹಾಕಿ ಅಲ್ವಾ? ಒಳ್ಳೆ ತಿನ್ನಿ, ಒಳ್ಳೆ ಮಕ್ಕಳಿಗೆ ಯಾಕೆ ಕೆಟ್ಟದ್ದು ಕೊಡ್ತೀರಿ? ನೀವು ಕೆಟ್ಟವರಾದ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೇದು ಕೊಡ್ತೀರಪ್ಪ ಅಲ್ವಾ? ಕೆಟ್ಟದ್ದು ಕೊಡ್ತೀರಾ? ಸಾಧ್ಯವೇ ಇಲ್ಲ. ನಾವು ಕೆಟ್ಟವರಾದ ನಮ್ಮ ಮಕ್ಕಳು ಒಳ್ಳೇದಿರ್ಬೇಕು, ಒಳ್ಳೆ ಪದಾರ್ಥಗಳನ್ನೇ ನಾವು ಕುಡಿದು ಅಲ್ವಾ? ನೀವೇನಾದ್ರು ಕೊಡ್ತೀರ ನಮ್ಮ ಮಕ್ಕಳಿಗೆ ಕೆಟ್ಟದ್ದು? ಇಲ್ಲ ಅಲ್ವಾ? ಹಾಗಾಗಿ ಪ್ರಕೃತಿಗಾಗಿ ನಾವು ಒಳ್ಳೆ ಕೆಟ್ಟದನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿಯನ್ನ ಯಾಕೆ ಹಾಳು ಮಾಡ್ತಾ ಇದ್ದೀವಿ? ಇದು ಪ್ರತಿಯೊಬ್ಬರಲ್ಲಿ ಬರಬೇಕು. ನನಗೊಬ್ಬನೇ ಇದ್ರೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯರಲ್ಲಿ ಇದು ಬಂದ್ರೆ ಮಾತ್ರ ಇದು ಸರಿ. ಒಬ್ಬ ಕಿಶೋರಿಂದ ಸಾಧ್ಯ ಇಲ್ಲ, ಒಬ್ಬ ವಾಸುದೇವ ರಾವಿಂದ ಸಾಧ್ಯ ಇಲ್ಲ, ಒಬ್ಬ ರಾಯಪುರಿಂದ ಸಾಧ್ಯವಿಲ್ಲ. ಇಡೀ ನಗರದಲ್ಲಿ ಎಷ್ಟಿದ್ದಾರೆ? 60,000 ಮಂದಿ ಇದ್ದಾರೆ. ಉಡುಪಿ ಉಳ್ಳಾಳದಲ್ಲಿ 60,000 ಕುಟುಂಬಗಳಿದೆ. ಪ್ರತಿ ಮನೆಯಲ್ಲಿ ಅದು ಬರಬೇಕು. ಬಂದ್ರೆ ಮಾತ್ರ ನಾವು ಇದಕ್ಕೆ ಗೌರವ ಕೊಡಿ. ಇಲ್ಲಿದ್ರೆ ನಾವೆಲ್ಲ ಖಂಡಿತವಾಗಿ ನಾಶನ ಆಗ್ತೀವಿ. ಮನೆಗೆ ಹೋಗುವಾಗ ಬ್ಯಾಗ್ ಇಟ್ಕೊಂಡಾಗೆ ಮಾರ್ಕೆಟ್ ಪ್ಲಾಸ್ಟಿಕ್ ವಿರೋಧ ಮಾಡಿದ್ದೀವಿ. ನನಗೆ ಮಟನ್ಗೆ ನೀರಿಗೆ ಹೋಗುವಾಗ ಬಾಕ್ಸ್ ಇಟ್ಕೊಂಡಾಗೆ ಏನ್ ಕಡಿಮೆ ಆಗಿದೆ ನಿಮಗೆ? 500 ರೂಪಾಯಿ ಇಲ್ವಾ ನಿಮ್ಮ ಹತ್ರ? ಬೇರೆದಕ್ಕೆಲ್ಲ ಖರ್ಚು ಮಾಡ್ತೀವಿ ಮಾರ್ರೆ ಅಲ್ವಾ? ಅದು ಈಗ ಇಟ್ಕೊಂಡ್ಬಾರ್ದು ತಿನ್ನೋದನ್ನ, ಅದು ಈಗ ಇರ್ತದೆ, ಅದು ಹೊಟ್ಟೆ ಒಳಗೆ ಹೋಗ್ತದೆ ನಮಗೆ. ಮೀನಲ್ವಾ? ಇಲ್ಲ ಈಗ ಇಟ್ಕೊಂಡ್ಬಾರ್ದು. ಯಾರು ಏಸಿಗೆ ಆಗಿಡಿಯಲ್ಲ, ತಿನ್ನೋದನ್ನ ಗಟ್ಟಿಯಾಗಿ ಬರ್ಬೇಕು ಬಾಕ್ಸ್ ಅಲ್ಲಿ. ನಾನು ಅಲ್ವಾ? ಮಟನ್ ತಿಂತೀನಿ, ಚಿಕನ್ ತಿಂತೀನಿ, ಮೀನ್ ತಿಂತೀನಿ. ನಾಳೆಯಿಂದ ಎಲ್ಲ ಇಲ್ಲಿ ಕೂತಾರೆಲ್ಲ ಬಾಕ್ಸ್ ಇರ್ಬೇಕು. ಮಾರ್ಕೆಟ್ಗೆ ಹೋಗುವಾಗ ಎಲ್ಲ CC ಕ್ಯಾಮರಾ ಹಾಕ್ತಾರೆ ನಿಮ್ಗೆ. ನಿಮ್ಮ ಬೆನ್ನುಗಳಿಗೆ CC ಕ್ಯಾಮರಾ ಹಾಕ್ತಾರೆ. ಯಾಕೆ ಹೇಳೋದಂದ್ರೆ ಇದು ಮಾತ್ರ ವಾಸುದೇವರಾಯ ನೋಡಿ, ಅವರು ಪಾಪ ಇವತ್ತು ಸಹ ಮನೆಯಲ್ಲೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದನ್ನ ಬಳಸಿದ್ರೆ ಮಾತ್ರ ಶಾಶ್ವತ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ನನಗೆ ನೀವೆಲ್ಲೇ ಕರೀ ನನ್ನ ಚಿಂತನೆ ಅದು, ನನ್ನ ಭಾಷಣವೇ ಅದು. ನಾನು ಬೇರೆ ಭಾಷಣ ಮಾಡಲ್ಲ. ಯಾಕಂದ್ರೆ ಪ್ರಕೃತಿಯನ್ನ ಉಳಿಸಬೇಕು, ಬೆಳೆಸಬೇಕೆಂಬುದಾಗಿ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಇಲ್ಲಿ ವರ್ಗಾವಣೆ ಆದ್ಮೇಲೆ ನನಗೆ ಸನ್ಮಾನ ಮಾಡಬೇಕೆಂಬುದಾಗಿ ಹೇಳಿದ್ರು. ನಾನು ನಿರಾಕರಿಸಿ ಹೋದೆ. ಯಾಕೆ ಗೊತ್ತಾ? ಈ ಸನ್ಮಾನ ಬೇಡ ನನಗೆ ದೇವರು ಸನ್ಮಾನ ಮಾಡಿದ್ದಾನೆ ಎಂಬುದಾಗಿ. ಆದ್ರೂ ತಾವೆಲ್ಲರ ಕಿಶೋರು, ನಿಮ್ಮ ಉಳ್ಳಾಳ ನಾಗರಿಕ ವೇದಿಕೆ, ಉಳ್ಳಾಳ ರೋಷನ್ ಹಳೆ ವಿದ್ಯಾರ್ಥಿ ಸಂಘ, ಸ್ಥಿರ ಉಳ್ಳಾಳ ಕನಸುಗಾರರು ಎಲ್ಲರೂ ಕರೆದು ನನ್ನನ್ನ ಸನ್ಮಾನ ಮಾಡಿದಿರಿ.
ಖಂಡಿತವಾಗೂ ನಿಮ್ಮ ಸನ್ಮಾನ ನಾನು ಮರೆಯಲ್ಲ. ನನ್ನ ನಂಬರ್ ಬರ್ಕೊಳ್ಳಿ, 9449805561. ಎನಿ ಟೈಮ್ ಫೋನ್ ಮಾಡಿ. ನಾನು ಇನ್ನೊಂದು ವರ್ಷ ಇದೆ ರಿಟೈರ್ಡ್ ಆಗ್ತೇನೆ ನಾನು. ಹಾಗೆ ಬೇಕಾದ್ರೆ ನಿಮ್ಗೆ ಬರ್ತಾ ಇರ್ತೀನಿ. ಬೇಕಾದ್ರೆ ನೀವು ಕರೆದ್ರೆ ಬಂದು ನಿಮಗೆ ಏನು ಸಹಾಯ ಬೇಕೋ ಅದು ನಾನು ಮಾಡ್ತೀನಿ, ನಿಮ್ಮೊಟ್ಟಿಗೆ ಸೇರ್ಕೊಳ್ತೀನಿ ಈ ವೇದಿಕೆಗೆ. ಖಂಡಿತವಾಗ್ಲೂ ಯಾವಾಗ್ಲೂ ಫೋನ್ ಮಾಡಿ ನಿಮಗೆ ಬಂದು ಗೈಡ್ ಮಾಡ್ತೀವಿ. ವಿಜಯನ್ ಇದ್ದಾರೆ, ಕಿಶೋರ್ ಇದ್ದಾರೆ ಎಂಬುದಾಗಿ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸುತ್ತಾ, ನಾನು ಹೀಗೆ ಮಾತಾಡೋದು ಮಾಡಿದ್ರೆ ಬೇಸರ ಮಾಡಬೇಡಿ. ನಾನು ಮಾತಾಡೋದು ಹೀಗೇನೆ, ಕಡಕ್ಕಾಗೆ ಮಾತಾಡೋದು, ಕಡಕ್ಕಾಗೆ ನಡೆಯೋದು. ಹಿಂದೆ ಮುಂದೆ ಹೇಳೋ ಅಭ್ಯಾಸವಿಲ್ಲ. ಇದು ಹುಟ್ಟಿದ್ದೆಲ್ಲ ಘಟ್ಟದಲ್ಲಿ. ಅದೇ ಈ ಪ್ರಕೃತಿಯಲ್ಲಿದ್ರೆ ಆ ಪ್ರಕೃತಿ ನಾನು ಬಿಡ್ತಾ ಇಲ್ಲ. ಕಡಕ್ಕಾಗೆ ಹೇಳುವ ಮಗನೇ ಅಂತ ಹೇಳ್ತಾರೆ. ಹಾಗಾಗಿ ನೇರವಾಗಿ ಮಾತಾಡುವಂತ ವ್ಯಕ್ತಿ, ನೇರವಾಗಿ ಏನಿದ್ರು ಎದುರಿಸುವಂತ ವ್ಯಕ್ತಿ. ಆದ್ದರಿಂದ ತಮ್ಮನ್ನೆಲ್ಲ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಜೈ ಕರ್ನಾಟಕ ಮಾತು. ಬಹಳ ಸಂವೇದನಾಶೀಲ ಮತ್ತು ಚಿಂತನಾರ್ಹ ಮಾತುಗಳಿಂದ ನಮಗ ರಾಯಪ್ಪ ಇವರಿಗೆ ಪೂರ್ವಕ ಅಬ್ದುಲ್ ರಶೀದ್ ಇವರಿಗೆ ಸನ್ಮಾನವನ್ನು ನಾವು ಕಾರ್ಯಕ್ರಮ ಇಟ್ಟಿದ್ದೇವೆ. ಜೊತೆಗೆ ಅವರನ್ನು ಸ್ವಾಗತಿಸಲು ಇದ್ದೇವೆ. ದಯವಿಟ್ಟು ತಾವು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತಮ್ಮ ಬಿಡುವಿಲ್ಲದ ಸದಸ್ಯವನ್ನು, ತಮ್ಮ ಎಲ್ಲ ನಿಬಿಡತೆಗಳನ್ನು ಬದಿಗೊತ್ತಿ ಮೈ ಕೈ ನೋವು ಎಂದು ಮನೆಯಲ್ಲಿ ಸ್ವಲ್ಪ ಆರಾಮವಾಗಿ ರೆಸ್ಟ್ ತೆಗಿತಾ ಇದ್ರು. ಉಳ್ಳಾಳ ನಾಗರಿಕ ವೇದಿಕೆಯ ಈ ಒಂದು ಸನ್ಮಾನ ಕಾರ್ಯಕ್ಕೆ ಪ್ರೀತಿಯಿಂದ ತಮ್ಮ ಮೈ ಕೈ ನೋವನ್ನು ಲೆಕ್ಕಿಸದೆ ಬಂದು ನಮ್ಮ ಈ ಸನ್ಮಾನ ಆಸನದಲ್ಲಿ ಹಾಸನರಾಗಿದ್ದಾರೆ ಶ್ರೀಯುತ ಜನಾಬ್ ಅಬ್ದುಲ್ ರಶೀದ್ ಹಾಜಿ ಅವರು. ಇವರು 1987ರಲ್ಲಿ ಉಳ್ಳಾಲ ಮಂಡಲ ಪಂಚಾಯತ್ ಪ್ರಧಾನರಾಗಿದ್ದವರು ಹಾಗೂ 480 ವರ್ಷಗಳ ಇತಿಹಾಸ ಇರುವ ಸೈಯದ್ ಮದನಿ ದರ್ಗಾದ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷರಾಗಿ ಉಳ್ಳಾಳದಲ್ಲಿ ಶಾಂತಿ ಸೌಹಾರ್ದತೆಗೆ ಪ್ರಾಮುಖ್ಯತೆಯನ್ನು ನೀಡಿದ ಅದಮ್ಯ ಚೇತನ ಹೊರದು ರಾಜ್ಯ ಸಾಕ್ಷರತಾ ಆಂದೋಲನದ ನಾಂದಿ ಉಳ್ಳಾಳದಲ್ಲಿ ಇವರ ನೇತೃತ್ವದಲ್ಲಿ ಆಗಿದ್ದು ಈಗ ಇತಿಹಾಸ. ಇವರು ನಮ್ಮ ಉಳ್ಳಾಳದ ಹೆಮ್ಮೆ. ಸೈಯದ್ ಮದನಿ ದರ್ಗಾದಲ್ಲಿ ಹಸಿ ತ್ಯಾಜ್ಯದಿಂದ ತರಕಾರಿ ಕೃಷಿ, ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಉಳ್ಳಾಳದಲ್ಲಿ ಜೋರಾಗಿ ಗಾಳಿ ಬೀಸುತ್ತಿದ್ದ ಕಾಲದಲ್ಲಿ 2021ರ ಸಮಯದಲ್ಲಿ ನಗರಸಭೆಯ ಕರೆಗೆ ಹೋಗೊಟ್ಟು ಅಬ್ದುಲ್ ರಶೀದ್ ಹಾಜಿ ಅವರು ದರ್ಗಾಕ್ಕೆ ಸೇರಿದ ತೆಂಗಿನ ತೋಟದಲ್ಲಿ ಸಾವಯವ ತರಕಾರಿ ಕೃಷಿಯನ್ನು ಪ್ರಪ್ರಥಮವಾಗಿ ಆರಂಭಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ನುಡಿದಂತೆ ನಡೆ. ಇವರು ಈ ಪ್ರಯೋಗವನ್ನು ತಮ್ಮ ಮನೆಯಲ್ಲಿಯೇ ಸ್ವಲ್ಪವೇ ಜಾಗದಲ್ಲಿ ಕೂಡ ಥರ್ಮಲ್ ಡಬ್ಬಗಳಲ್ಲಿ ತರಕಾರಿ ಬೆಳೆಯಲು ಪ್ರಯತ್ನ ನಡೆಸಿದ್ದಾರೆ. ಜೊತೆಗೆ ಮಾವು, ಬಾಳೆ, ಜಮ್ಮು, ನೇರಳೆ ಹಾಗೂ ತೆಂಗಿನ ಮರಗಳನ್ನು ಹಾಕಿ ಇತರರಿಗೆ ಮಾದರಿಯಾಗಿದ್ದಾರೆ. ಸುಸ್ಥಿರ ಉಳ್ಳಾಳದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಳವನ್ನು ಮಾದರಿಯನ್ನಾಗಿಸುವ ಬದಲಾವಣೆಯ ಹರಿಕಾರರಾಗಿರುವ ತಮಗಿದು ಪ್ರೀತಿಯ ಅಭಿನಂದನೆಗಳು. ನಾಗರಿಕ ವೇದಿಕೆ ಪರವಾಗಿ ಸನ್ಮಾನಿಸಲಿದ್ದೇವೆ. ದಯವಿಟ್ಟು ಎಲ್ಲರೂ ಈ ಸನ್ಮಾನದಲ್ಲಿ ಭಾಗಿಗಳಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವಿದ್ಯಾರ್ಥಿ ಸಂಘ ಮತ್ತು ಸುಸ್ಥಿರ ಉಳ್ಳಾಳ ಕನಸುಗಾರ ಇದರ ಆಶ್ರಯದಲ್ಲಿ ನಡೆಯುವಂತಹ ಉಳ್ಳಾಳ ನಾಗರಿಕ ವೇದಿಕೆಯ ಲೋಗೋ ಮತ್ತೆ ನಮ್ಮ 10 ಮಂದಿಗೆ
ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೂ ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಹೇಳಿದ್ರೆ ಉಳ್ಳಾಳದಲ್ಲಿ ನಾವು ಒಂದು ಕೌನ್ಸಿಲರ್ ಆಗಿ ಬಂದ ಮೇಲೆ ನಾವು ಫಸ್ಟ್ ಟೈಮ್ ಒಂದು ನೋಡಿದ್ದೇವೆ, ಒಂದು ಕಸವನ್ನು ಸೆಗ್ರಿಗೇಷನ್ ಮಾಡುವುದು. ಅದು ನಾವು ನಮ್ಗೆ ಅದರ ವಿಷಯದಲ್ಲಿ ಏನು ಮಾಹಿತಿಯೇ ಇರಲಿಲ್ಲ. ನಾವು ನಮ್ಮ ಕಮಿಷನರ್ ಆಗಿರುವ ಆ ಟೈಮಲ್ಲಿ ವಾಣಿ ಮೇಡಮ್ ಅಲ್ಲ, ಫಸ್ಟ್ ವಾಣಿ ಮೇಡಮ್ ಇರುವಾಗ ನಮ್ಮ ವಾರ್ಡಲ್ಲಿ ಒಂದು ಪ್ಲಾನಿಂಗ್ ಎಲ್ಲ ಮಾಡಿ ಮೀಟಿಂಗ್ ಎಲ್ಲ ಮಾಡಿದ್ರು. ಅದರ ವಿಷಯದಲ್ಲಿ ನಾನು ಫಸ್ಟಿಗೆ ನಮ್ಮ ವಾರ್ಡಲ್ಲಿ 31 ವಾರ್ಡಲ್ಲಿ ಉಳ್ಳಾಳದಲ್ಲಿ ಫಸ್ಟ್ ವಾರ್ಡ್ ನಮ್ದು 10ನೇ ವಾರ್ಡಲ್ಲಿ ನಾವು ಮಾಡಿದ್ವಿ. ಅದಕ್ಕೆ ನಮ್ಮ ವಾಸುದೇವ್ ಸರ್, ಕಿಶೋರ್ ಸರ್, ನಮ್ಮ ಜಾನಕಿ ಟೀಚರ್ ಅವರು ಬಹಳಷ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಅವರ ಪಾರ್ಕ್ ಅಲ್ಲಿ ಒಂದು ಪ್ರೋಗ್ರಾಮ್ಸ್ ಒಂದು ಮಾಡಿದ್ವಿ ನೈಟ್ಗೆ. ಅದು ಯೋಗಿ ಸರ್ ಅದರ ಈ ಕಸ ಸೆಗ್ರಿಗೇಷನ್ ಹೇಗೆ ಮಾಡುವುದು, ಅದರ ಏನು ಎಂತ ಅದರಲ್ಲಿ ಪ್ರಯೋಜನ ಉಂಟಂತ ಹೇಳಿ ನಮ್ಗೆ ತಿಳುವಳಿಕೆಯನ್ನೆಲ್ಲ ಕೊಟ್ಟವರು ನಮ್ಮ ರೋಷನ್ ಎಲ್ಲ ಸ್ಟೂಡೆಂಟ್ ಅವರು ಬಂದಿದ್ರು. ಅದರ ನಂತರ ನನಗೆ ನಮ್ಮ ಮನಸ್ಸಲ್ಲಿ ಬಂದು ನಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾವು ಖುದ್ದಾಗಿ ನಮ್ಮ ಲಯನ್ಸ್ ಕಂಕನಾಡಿ ಅವರನ್ನು ಕರೆದುಕೊಂಡು ಬಂದು ನನ್ನ ವಾರ್ಡಲ್ಲಿ ನಮ್ಮ ಪಾರ್ಕ್ ಅಲ್ಲಿ ಗಿಡ ನೆಟ್ಟು ಅದರಲ್ಲಿ ತರಕಾರಿ ಮಾಡಿ ಅದನ್ನು ಸಹ ನಾವು ನೆರೆಕೆರೆಯವರಿಗೆ ನಾವು ಕೊಟ್ಟಿದ್ದೇವೆ. ಮತ್ತೆ ನಮ್ಮ ಯೋಗಿ ಸರ್ ಅವರು ಪೈಪ್ ಕಂಪೋಸಿಂಗ್ ಮಾಡಿ ಒಂದು ಫಸ್ಟ್ಗೆ ಮಾಡಿದ ನಮ್ಮ ವಾರ್ಡಲ್ಲಿ ಉಳ್ಳಾಳದಲ್ಲಿ. ಅದು ನಮ್ಗೆ ಬಹಳ ಹೆಮ್ಮೆ. ಅದನ್ನು ನಾನು ನನ್ನ ತಂದೆಯವರಿಗೆ ಹೇಳಿ ನಮ್ಮ ಮನೆಯವರಿಗೆ ಲಯನ್ಸ್ನವರು ಕರ್ಕೊಂಡು ಬಂದು ನಾನು ಅದನ್ನು ಸಹ ಮಾಡಿದ್ದೇನೆ. ನಾವು ಖುದ್ದಾಗಿ ನಮ್ಮ ಮನೆಗೆ ಯೂಸ್ ಮಾಡಿದ್ದೇವೆ ತರಕಾರಿ. ನಾವು ನಮ್ಮ ನೆರೆಕೆರೆಯವರಿಗೆ ನಮ್ಮ ಸಿಸ್ಟರ್ನವರಿಗೆಲ್ಲ ಕೊಟ್ಟಿದ್ದೇವೆ. ಅಂತ ಒಂದು ಕಾರ್ಯಕ್ರಮ ಉಳ್ಳಾಳದಲ್ಲಿ ಎಲ್ಲ ನಮ್ಮ ಬಂದಂತ ಕಮಿಷನರ್, ನಮ್ಮ ರೋಷನಿಯವರು ತುಂಬಾ ಸತತ ಪ್ರಯತ್ನ ಮಾಡಿ ಅದನ್ನು ಒಂದು ನಮ್ಮ ಭಾರತ ಹೈಸ್ಕೂಲ್ ಉಳ್ಳಾಳದಲ್ಲಿ ಎಲ್ಲಿ ಸಹ ಮಾಡ್ಲಿಕ್ಕಿಲ್ಲ, ಅಷ್ಟು ಮಾಡಿದ್ದಾರೆ. ಉಳ್ಳಾಳ ವಿಜಯ್ ಕುಂದರ್ ಯಾವಾಗ ನೋಡಿದ್ರೆ ಅಲ್ಲೇ ಇರುವುದು ವಿಜಯ್ ಕುಂದರ್, ಅಷ್ಟೊಂದು ಮಾಡಿದ್ದಾರೆ. ಮತ್ತೆ ನಮ್ಮ BM ಶಾಲೆ KMK ಮಂಜನಾಡಿ ಹಳೆಕೋಟೆಯಲ್ಲಿ ಅಲ್ಲಿ ನಮ್ಮ ಲಯನ್ಸ್ನವರು ತುಂಬಾ ಒಂದು ಪ್ರೋಗ್ರಾಮ್ ಅನ್ನು ಇಟ್ಟೆಲ್ಲ ಮಾಡಿದ್ದಾರೆ. ನಮ್ಮ ಉಳ್ಳಾಳ ನಗರಸಭೆಯಲ್ಲಿ ಮತ್ತೆ ರಾಯ್ ಸರ್ ಹೇಳಿದಾಗ ಅದು ಹೇಳಲಿಕ್ಕೇನೆ ಇಲ್ಲ, ಅಷ್ಟು ದೊಡ್ಡ ಕುಂಬಳಕಾಯಿ ನಿಮ್ಮ ಜಾನಕಿ ಟೀಚರ್ ಮನೆಯಲ್ಲಿ ಸಹ ಆಗಿದ್ದಾರೆ. ಅದೊಂದು ಮತ್ತೆ ನಮ್ಮ ಇದಕ್ಕೆಲ್ಲ ದೊಡ್ಡ ಒಂದು ಸಹಕಾರ ಮತ್ತೆ ಮಾಡಿದ ನಮ್ಮ ತನುಜ ಅವರ ಯಾವತ್ತೂ ನಾವು ಮರೀಲಿಕ್ಕಿಲ್ಲ. ಯಾಕೆಂದ್ರೆ ಅವರು ನಾವು ಉಳ್ಳಾಳದಲ್ಲಿ ಮಾಡಿದವರನ್ನು ಒಂದು ಗುರುತಿಸಿ ಒಂದು ಪುಸ್ತಕವನ್ನು ಮಾಡಿ ಎಲ್ಲರಿಗೆ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಅದರ ವಿಷಯದಲ್ಲಿ ನಾವು ತುಂಬಾ ಕಲಿಬೇಕು. ಓಕೆ, ಅವಕಾಶ ಇಲ್ಲಂತೆ. ಓಕೆ, ನಮ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತೆ ನಿಮ್ಗೆ ಬಂದವರಿಗೆ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಜಮೀನ್ ಜೈ ಕರ್ನಾಟಕ ಅಭಿನಂದನೆ. ನಾಗರಿಕ ವೇದಿಕೆ ಈ ಕಾರ್ಯಕ್ರಮಕ್ಕೆ ಬಂದಂತ ಮಿಸ್ ಬೆನ್ನಿಸ್ ಅವರಿಗೆ ಧನ್ಯವಾದ. ಅದೇ ರೀತಿ ನಮ್ಮ ಆತ್ಮೀಯ ಮಿತ್ರರಾದ ಶ್ರೀಯುತ ಜಬ್ಬಾರ್ ಕೌನ್ಸಿಲರ್ ಅವರಿಗೆ ಸಹ ಧನ್ಯವಾದ. ಈ ಕಾರ್ಯಕ್ರಮ ಬಂದು ಚಂದಗಾಣಿಸಿದ ಶ್ರೀ ಬಾಲಕೃಷ್ಣ HN ವೃತ್ತ ನಿರೀಕ್ಷಕರು ಅವರಿಗೆ ಸಹ ಧನ್ಯವಾದ. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಶ್ರೀ ಖಾಲಿದ್ ಸಾಗರ್ ಅವರಿಗೂ ಸಹ ಧನ್ಯವಾದ. ಸಾಜಿದ್ ಉಳ್ಳಾಲ್ ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಇವರಿಗೂ ಸಹ ಬಂದಂತ ಧನ್ಯವಾದ. ಅದೇ ರೀತಿ ನೆರೆದಂತ ಸಮಸ್ತ ಗುರು ಹಿರಿಯರಿಗೆ ಧನ್ಯವಾದ ಸಮರ್ಪಿಸ್ತೇನೆ. ಧನ್ಯವಾದ.